ರಾಷ್ಟ್ರದಲ್ಲಿ ನಡೆಯುತ್ತಿರುವಂತಹ ಮಾದಕ ದ್ರವ್ಯ ವ್ಯಸನ ಜನಜಾಗೃತಿ ಕಾರ್ಯಕ್ರಮ. ಇಂದು ನಾವು ಕಳೆದ ಹಲವಾರು ವರ್ಷಗಳಿಂದ ಈ ಉಳ್ಳಾಳ ಪರಿಸರದಲ್ಲಿ ಇಂತಹ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ನಿರ್ವಹಿಸಿದ ಈ ಸಲ ನಾವು ಆಯ್ಕೆ ಮಾಡಿದಂತಹ ಶಾಲೆ ತಮ್ಮೆಲ್ಲರ ಮೆಚ್ಚಿನ ಶಾಲೆ ಭಾರತ್ ಜೂನಿಯರ್ ಕಾಲೇಜ್ ಸಭಾಂಗಣ ಉಳ್ಳಾಳ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗಿದ್ದಾರೆ ಮಂಗಳೂರಿನ ಪ್ರಸಿದ್ಧ ಸಾಮಾಜಿಕ ಕಾರ್ಯಕರ್ತೆಯಾದಂತಹ ಶ್ರೀಮತಿ ಪ್ರಸನ್ನ ರವಿ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮೊದಲನೇದಾಗಿ ಪ್ರಾರ್ಥನಾ ಗೀತೆಗಾಗಿ ಈ ಶಾಲಾ ವಿದ್ಯಾರ್ಥಿನಿಗಳನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಎಳೆಯರ ಹೃದಯದ ಬಾಳ ದಿಗಂತದಿ ರವಿಯು ಮೂಡಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ವಿದ್ಯಾಲಯವೇ ದೇವಾಲಯವು ಪಾಪವ ಕಳೆಯುವ ಗಂಗಾ ಜಲವು, ವಿದ್ಯಾಲಯವೇ ದೇವಾಲಯವು ಪಾಪವ ಕಳೆಯುವ ಗಂಗಾ ಜಲವು. ಆರತಿ ಬೆಳಗುವೆವು ಭಕ್ತಿಯ ಪೂಜೆಯ ಸಲ್ಲಿಸುವೆವು, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಸ್ವಾಗತಿಸಿದಂತಹ ಈ ಶಾಲಾ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಪ್ರಾಸ್ತಾವಿಕ ಭಾಷಣಕ್ಕಾಗಿ ನಾನು ಶ್ರೀ ವಿದ್ಯಾಧರ್ ಶೆಟ್ಟಿ, ಈ ಸದ್ಭಾವನಾ ವೇದಿಕೆ ಉಳ್ಳಾಳ ಇದರ ಸದಸ್ಯರಾದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರನ್ನು ನಾನು ಪ್ರಾಸ್ತಾವಿಕ ಮತ್ತು ಸ್ವಾಗತಕ್ಕಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಣ್ಯರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ವಂದನೆಗಳು, ಬೆಳಗಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ಆಶ್ರಯದಲ್ಲಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ, ಸಮಾಜಕ್ಕೆ ಸಂದೇಶ ಕೊಡುವಂತಹ, ಸಮಾಜದಲ್ಲಿ ಸಾಮರಸ್ಯದ ಬೆಸುಗೆಯನ್ನು ಹಾಕುವಂತಹ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದರ ಅಂಗವಾಗಿ ಇಂದು ಉಳ್ಳಾಲದ ಪ್ರಮುಖ ಶಾಲೆಯಾಗಿ ಗುರುತಿಸಲ್ಪಟ್ಟಂತಹ ಭಾರತ್ ಶಿಕ್ಷಣ ಸಂಸ್ಥೆಗೆ ಒಳಪಟ್ಟಂತಹ ಭಾರತ್ ಆಂಗ್ಲ ಮಾಧ್ಯಮ ಶಾಲೆ, ಭಾರತ್ ಪ್ರೌಢಶಾಲೆ ಮತ್ತು ಭಾರತ್ ಪದವಿ ಪೂರ್ವ ಶಾಲಾ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯ ವ್ಯಸನದ ಒಂದು ಜಾಗೃತಿ ಮಾಹಿತಿ ಕಾರ್ಯಕ್ರಮ. ಈ ಮಾಹಿತಿ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಸದ್ಭಾವನಾ ವೇದಿಕೆ ಉಳ್ಳಾಲ. ಇದರ ಅಧ್ಯಕ್ಷರಾಗಿ ಕಳೆದ 4-5 ವರ್ಷಗಳಿಂದ ಯಶಸ್ವಿಯಾಗಿ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವಂತಹ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಅವರನ್ನು ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮವರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತದ ಗೌರವ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರಮುಖವಾಗಿ ಮಾದಕ ದ್ರವ್ಯ ವ್ಯಸನದಿಂದ ಆಗುವಂತಹ ಅನಾಹುತಗಳು, ಅದರ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಪ್ರಸನ್ನ ರವಿ ಅವರನ್ನು ಗುರುತಿಸುವುದು ನಾವು ಸಾಮಾಜಿಕ ಕಾರ್ಯಕರ್ತೆಯಾಗಿ ಒಂದು ಮಹಿಳಾ ಮಂಡಳವನ್ನು ಯಶಸ್ವಿಯಾಗಿ ಸಂಘಟಿಸಿ ಕಳೆದ 20 ವರ್ಷಗಳಿಂದ ಅದರ ಮೂಲಕವಾಗಿ ಸಮಾಜಕ್ಕೆ
ಸಂದೇಶ ಕೊಡುವಂತಹ, ಸಮಾಜದ ಪಿಡುಗಿನ ವಿರುದ್ಧ ಹೋರಾಟ ಮಾಡುವಂತಹ ಒಬ್ಬ ಮಹಿಳೆಯಾಗಿ ಇಂದು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ವಿದ್ಯಾರ್ಥಿನಿಯರಿಗೆ ಈ ಒಂದು ವ್ಯಸನದ ಬಗ್ಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ. ಹಲವು ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಸಮಾಜದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ, ಸಮಾಜದ ಮಹಿಳಾ ತೊಂದರೆಗೆ ಒಳಗಾದವರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ಒಬ್ಬ ಧೀಮಂತ ವ್ಯಕ್ತಿತ್ವದ ಶ್ರೀಮತಿ ಪ್ರಸನ್ನ ರವಿ ಅವರನ್ನು ನಾನು ಆತ್ಮೀಯವಾಗಿ ಈ ಸಭೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಸ್ವಾಗತ, ವಂದನೆಗಳು. ಹಾಗೆ ನಾವು ಅತಿಥಿ ಭಾಷಣ ಅಂತ ಹಾಕಿದ್ದೇವೆ. ಅದು ಅತಿಥಿ ಭಾಷಣ ಅಲ್ಲ, ನಿಜವಾಗಿ ಅದು ಸಂದೇಶ. ಯಾಕೆಂದರೆ ಸಮಾಜದಲ್ಲಿ ನ್ಯಾಯ ಪರಿಪಾಲನೆಯನ್ನು ಕಾಯುವಂತಹ, ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ವಹಿಸಿಕೊಂಡಂತಹ ನಮ್ಮ ಆರಕ್ಷಕರು, ಉಳ್ಳಾಲ ಪೊಲೀಸ್ ಠಾಣೆಯ ಉಪ ನಿರೀಕ್ಷಕರಾಗಿ ಶ್ರೀಯುತ ರೇವಣ ಸಿದ್ದಪ್ಪ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಸಮಾಜದಲ್ಲಿ ಯಾವೆಲ್ಲ ರೀತಿಯ ಆ ಬದ್ಧತೆ ಬೇಕು, ಆ ಬದ್ಧತೆಯನ್ನು ಕಾಯುವವರು. ಯಾವಾಗಲೂ ನಾವು ಹೇಳ್ತೇವೆ ಜನಸ್ನೇಹಿ ಪೊಲೀಸರು ಅಂತ, ಜನಸ್ನೇಹಿ ಆರಕ್ಷಕರು ಅಂತ ಹೇಳಿದರೆ ಜನರನ್ನು ತೊಂದರೆಗೆ ಒಳಗಾಗದಂತೆ ಮಾಡುವಂತಹ, ತೊಂದರೆಗೆ ಒಳಗಾಗುವ ಮೊದಲೇ ಅವರನ್ನು ಕಾಪಾಡುವಂತಹ ಬಹುದೊಡ್ಡ ಹೊಣೆಗಾರಿಕೆ ಅವರ ಮೇಲಿದೆ. ಇವತ್ತು ಅವರು ಆ ಬಗ್ಗೆ ನಿಮಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಶ್ರೀಯುತ ರೇವಣ ಸಿದ್ದಪ್ಪ ನಿಮಗೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮವರಾಗಿ ಸದ್ಭಾವನಾ ವೇದಿಕೆಯ ಗೌರವಾಧ್ಯಕ್ಷರಾಗಿ ಕಳೆದ 5 ವರ್ಷಗಳಿಂದಲೂ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಯುತ ಸದಾನಂದ ಬಂಗೇರ, ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾಗಿ ಕಳೆದ ಸುಮಾರು ನಾನು ತಿಳಿದ ಹಾಗೆ 20 ವರ್ಷಗಳಿಗೂ ಹೆಚ್ಚು ಕಾಲ ಅವರು ತಮ್ಮ ಸಮಾಜದ ಒಂದು ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಸೇವೆಯನ್ನು ಮಾಡಿದವರು. ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸದ್ಭಾವನಾ ವೇದಿಕೆಯ ಸದಸ್ಯರಾಗಿ ಗುರುತಿಸಿಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಿನಾಗಿ ನಿಂತು ಪ್ರೋತ್ಸಾಹಿಸುವವರು. ಅವರನ್ನು ನಾನು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇದರ ಸಂಚಾಲಕರು, ಮೊಗವೀರ ಸಂಘದ ಈಗಿನ ಅಧ್ಯಕ್ಷರು ಬರಬೇಕಿತ್ತು, ಮನೋಜ್ ಸಾಲಿಯನ್. ಅವರ ಅನಿವಾರ್ಯ ಕಾರಣಗಳಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ, ಅವರ ಸಂದೇಶಕ್ಕಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ನಮ್ಮೊಂದಿಗಿದ್ದಾರೆ ಈ ಒಂದು ಭಾರತ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಶ್ರೀಮತಿ ಕಲಾವತಿಯವರು. 3 ಸಂಸ್ಥೆಗಳು ಒಟ್ಟಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಶ್ರೀಮತಿ ಕಲಾವತಿ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಭಾರತ್ ಪ್ರೌಢಶಾಲೆ ಉಳ್ಳಾಲ ಇದರ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವಿನಯ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡುವವರು. ಅದರ ಬಗ್ಗೆ ನಾನು ಪ್ರಾಸ್ತಾವಿಕವಾಗಿ ಮತ್ತೆ ಹೇಳಲಿಕ್ಕಿದ್ದೇನೆ. ಶ್ರೀಮತಿ ವಿನಯ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶಾಲಾ ಸಂಚಾಲಕರಾಗಿ ಶ್ರೀಯುತ ರೋಹಿದಾಸ್ ಬಂಗೇರ ಶಾಲೆಯ ಅಭಿವೃದ್ಧಿಯಲ್ಲಿ ಸರ್ವತೋಮುಖ ಕೆಲಸವನ್ನು ಮಾಡುತ್ತಾ ಮೊಗವೀರ ಸಮಾಜದ ಒಬ್ಬ ಮುಂದಾಳುವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸಹಕಾರವನ್ನು ಕೊಟ್ಟಂತಹ ಶ್ರೀಯುತ ರೋಹಿದಾಸ್ ಬಂಗೇರ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಭಾರತ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ಶ್ರೀಮತಿ ರಾಜೀವಿ. 3 ಸಂಸ್ಥೆಗಳು ಅಂತ ಹೇಳಿದೆ ನಾನು ಆಗಲೇ. ಆ ಆಂಗ್ಲ ಮಾಧ್ಯಮ ಶಾಲೆಯ ಸಹಕಾರ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಇದೆ. ಶ್ರೀಮತಿ ರಾಜೀವಿ ಅವರನ್ನು ಮುಟ್ಟಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸದ್ಭಾವನಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಮೊಹಮ್ಮದ್ ಅನ್ವರ್ ಅವರು ವೇದಿಕೆಯಲ್ಲಿದ್ದಾರೆ. ಹಿರಿಯರಾಗಿಯೂ ಕೂಡ ಈ ಪ್ರಾಯದಲ್ಲಿ ನಮ್ಮನ್ನು ನಾಚಿಸುವಂತೆ, ನಮಗೆ ಉತ್ಸಾಹ ನೀಡುವಂತೆ ಕೆಲಸ ಮಾಡುವವರು ಶ್ರೀಯುತ ಮೊಹಮ್ಮದ್ ಅನ್ವರ್. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವಂತಹ ನಮ್ಮ ಜತೆ ಕಾರ್ಯದರ್ಶಿಗಳು ಶ್ರೀಯುತ ಇಸಾಕ್ ಹಸನ್ ರವರಿದ್ದಾರೆ. ನಮ್ಮ ಸದ್ಭಾವನಾ ವೇದಿಕೆಯ ಎಲ್ಲ ಹಿರಿಯ ಸದಸ್ಯರಿದ್ದಾರೆ. AH ಮೊಹಮ್ಮದ್ ರವರಿದ್ದಾರೆ, ಅಬ್ದುಲ್ ರೆಹಮಾನ್ ರವರಿದ್ದಾರೆ, ಅಬ್ದುಲ್ ಖಾದರ್ ಅವರು, ಅಬ್ದುಲ್ ಕರೀಮ್ ಅಂತಲೇ ಬರ್ತದೆ ಅವರ ಸಹೋದರನ ಹೆಸರು, ಮೆಲ್ವಿನ್ ಡಿಸೋಜರ್ ಅವರಿದ್ದಾರೆ. ಹಾಗೆ ಇನ್ನೂ ಕೆಲವು ಸದಸ್ಯರು ನಮ್ಮೊಂದಿಗೆ ಜತೆ ಸೇರುವವರಿದ್ದಾರೆ. ಈ ಶಾಲೆಯ ಅಧ್ಯಾಪಕ ವೃಂದದವರಿದ್ದಾರೆ. 3 ಜಂಟಿ ಸಂಸ್ಥೆಗಳ ಅಧ್ಯಾಪಕ ವೃಂದದವರು, 3 ಜಂಟಿ ಸಂಸ್ಥೆಗಳ ವಿದ್ಯಾರ್ಥಿನಿಯರು ನಮ್ಮೊಂದಿಗಿದ್ದಾರೆ. ಎಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಪ್ರಾಸ್ತಾವಿಕವಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ, ಒಂದು 5-6 ನಿಮಿಷದೊಳಗೆ ಮುಗಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಷಯ ತುಂಬ ದೊಡ್ಡದಿದೆ, ಆದರೆ ಅದನ್ನು ಚುಟುಕಿನಲ್ಲಿ ಹೇಳುವಂತಹ ಒಂದು ಪ್ರಯತ್ನ. ಈಗ ನಾವು ಪ್ರಾರ್ಥನೆ ಮಾಡುವಾಗ ನೋಡಿದೆವು, 3 ಸಮವಸ್ತ್ರದ ವಿದ್ಯಾರ್ಥಿನಿಯರು ಜತೆಗೂಡಿಕೊಂಡು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ನಮ್ಮ ಭಾರತದ ಧ್ವಜವು 3,
ಕೇಸರಿ ಬಿಳಿ ಹಸಿರು ತ್ರಿವರ್ಣ ಧ್ವಜ ಅಂತ ಹೇಳ್ತೇವೆ. ಇಲ್ಲಿ 3 ಸಮವಸ್ತ್ರದ ವಿದ್ಯಾರ್ಥಿನಿಯರು, ಅಂದರೆ ಪ್ರೌಢತೆ ಇತ್ತು, ಅಲ್ಲಿ ಆಂಗ್ಲ ಮಾಧ್ಯಮ ಇತ್ತು ಮತ್ತು ಪದವಿಗೆ ಇರುವ ಕನಸನ್ನು ಹೊತ್ತಂತಹ ಪದವಿ ಪೂರ್ವ ವಿದ್ಯಾರ್ಥಿನಿಯರಿದ್ದರು. 3 ಮಂದಿ ಜೊತೆ ಸೇರಿ ತಮ್ಮ 3 ಸಂಸ್ಥೆಗಳ ಪರವಾಗಿ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದರು. ಯಾಕೆ ಈ ಒಂದು ಪ್ರಾರ್ಥನೆ ಅಂತ ಹೇಳಿದರೆ, ನಾವು ಮಾಡುವ ಯಾವುದೇ ಕೆಲಸಗಳು ಅದು ದೇವರಿಗೆ ಮುಟ್ಟಬೇಕು. ನಮಗೆ ಪ್ರೀತಿ ಆಗ್ತದೆ, ನಮಗೆ ಒಳ್ಳೆಯದಾಗ್ತದೆ, ಅದು ಬೇರೆ ವಿಷಯ. ಆದರೆ ದೇವರಿಗೆ ಪ್ರೀತಿ ಆಗಬೇಕು, ದೇವರು ಅದನ್ನು ಮೆಚ್ಚಬೇಕು, ದೇವರು ಮೆಚ್ಚುವ ಮೂಲಕವಾಗಿ ನಮಗೆ ಅನುಗ್ರಹವನ್ನು ನೀಡಬೇಕು ಎನ್ನುವ ಕಾರಣಕ್ಕಾಗಿ ನಾವು ಪ್ರಾರ್ಥನೆಯ ಮೂಲಕವಾಗಿ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ. ಇದರ ಉದ್ದೇಶ ನಾವು ಒಳ್ಳೆಯದನ್ನು ಮಾಡಬೇಕು, ನಾವು ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ನೀಡಬೇಕು. ನಮಗೆ ತುಂಬ ಋಣಗಳಿವೆ. ನಮಗೆ ಮನೆಯಲ್ಲಿ ಮಾತೃ ಋಣ, ಪಿತೃ ಋಣ ಇದೆ, ಸಮಾಜದಲ್ಲಿ ಕಲಿಯುವಾಗ ಗುರು ಋಣ ಇದೆ, ಆಚಾರ್ಯ ಋಣ, ಹಾಗೆಯೇ ಅತಿಥಿಗಳ ಋಣ, ಸಮಾಜದ ಋಣವೂ ಇದೆ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಈ ಸಮಾಜಕ್ಕೆ ನಮ್ಮದಾದಂತಹ ಕೊಡುಗೆ ಏನು, ನಮ್ಮದಾದಂತಹ ಕಾಣಿಕೆ ಏನು, ನಾಳಿನ ದಿವಸ ನಮ್ಮನ್ನು ಸಮಾಜ ಹೇಗೆ ಗುರುತಿಸ್ತದೆ ಎನ್ನುವ ಕಾರಣಕ್ಕಾಗಿ ಸಮಾನ ಮನಸ್ಕರುಳ್ಳಂತಹ ಒಂದು ಸಂಘಟನೆ ಅದು ಸದ್ಭಾವನಾ ವೇದಿಕೆಯಾಗಿ ರೂಪುಗೊಂಡು ಆ ಸದ್ಭಾವನಾ ವೇದಿಕೆಯ ಮೂಲಕವಾಗಿ ನಾನು ಆಗಲೇ ಹೇಳಿದೆ ತುಂಬ ಕಾರ್ಯಕ್ರಮಗಳು. ಮೊನ್ನೆ ತಾನೇ ನಮ್ಮದು ಸೌಹಾರ್ದ ಈದ್ ಸಂದೇಶ ಕಾರ್ಯಕ್ರಮ ಕೊಲ್ಯದ ನಾರಾಯಣಗುರು ಸಭಾಂಗಣದಲ್ಲಿ ನಡೆಯಿತು. ನಾಡ್ದು ನವೆಂಬರ್ 2 ತಾರೀಕಿಗೆ ಮತ್ತೊಂದು ದೀಪಾವಳಿ ಸೌಹಾರ್ದ ಸಂಗಮ ಕೊಲ್ಯದ ನಾರಾಯಣಗುರು ಸಭಾಂಗಣದಲ್ಲಿ ನಡೀಲಿಕ್ಕಿದೆ. 3 ಧರ್ಮದವರು ಸೇರಿಕೊಂಡು 3 ಧರ್ಮದವರನ್ನು ಸಭಾಂಗಣಕ್ಕೆ ಕರೆದು ಒಂದು ಸಂದೇಶ ನೀಡುವಂತಹ ಸಂದೇಶದ ತಾತ್ಪರ್ಯವಾಗಿ ನಾವೆಲ್ಲರೂ ಸಮಾಜದಲ್ಲಿ ಒಂದು ಸಾಮರಸ್ಯದಿಂದ ಬದುಕಿದರೆ ನಮ್ಮ ಹಬ್ಬಗಳನ್ನು ನಾವು ಜೊತೆಗೂಡಿ ಅದರ ಅರ್ಥವನ್ನು ತಿಳಿದು ಆಚರಿಸಿದರೆ ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ ಎನ್ನುವಂತಹ ಒಂದು ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳು. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯ ವ್ಯಸನದಂತಹ ಕಾರ್ಯಕ್ರಮಗಳು. ಯಾಕೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಅಂತ ಹೇಳಿದರೆ ಅದರಲ್ಲೂ ನಾನು ಹೇಳಿದೆ ಈಗ ಪ್ರೌಢ ಮತ್ತು ಪ್ರೌಢತೆಯಿಂದ ಮೇಲ್ಪಟ್ಟಂತಹ ಪದವಿ ಪೂರ್ವ ಎಲ್ಲವೂ ಹದಿಹರೆಯ, ಟೀನೇಜ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ. ಈ ಹದಿಹರೆಯ ಎನ್ನುವಂತಹದ್ದು ನಮ್ಮ ಬದುಕಿನ ಘಟ್ಟದಲ್ಲಿ ಬಹಳವಾದಂತಹ ಸೂಕ್ಷ್ಮ ಘಟ್ಟ. ಮನಸ್ಸು ಎನ್ನುವುದು ನಮ್ಮದು ಮೆದು ಆವೆ ಮಣ್ಣಿನ ಹಾಗೆ. ಅದನ್ನು ನಾವು ವಿಗ್ರಹವಾಗಿ ರೂಪಿಸುವಾಗ ಅದು ಯಾವ ವಿಗ್ರಹವೂ ಆಗಬಹುದು, ದೇವರ ವಿಗ್ರಹವೂ ಆಗಬಹುದು, ಬೇರೆ ಬೇಡದ್ದಾದಂತಹ ವಿಗ್ರಹವೂ ಆಗಬಹುದು. ಅದನ್ನು ರೂಪಿಸುವ ಜವಾಬ್ದಾರಿ ಬಹಳ ದೊಡ್ಡ ಹೊಣೆಗಾರಿಕೆ ನಮ್ಮ ಮೇಲಿದೆ. ನಮ್ಮ ಮೇಲೆ ಅಂತ ಹೇಳಿದರೆ ಕೇವಲ ಅಧ್ಯಾಪಕರು ಶಿಕ್ಷಕ ಬಳಗ ಅಂತ ಅಲ್ಲ, ಪೋಷಕರ ಮೇಲೆ, ಸಮಾಜದ ಮೇಲೆ ಇದೆ. ಅಂತಹ ಆ ಹದಿಹರೆಯದ ವಯಸ್ಸಿನಲ್ಲಿ ನಮಗೆ ಸೆಳೆತ ಎನ್ನುವುದು ಬಹಳ ದೊಡ್ಡದಾದಂತಹ ಒಂದು ನಮ್ಮನ್ನು ಕಾಡುವಂತಹ ಚಟ. ಅದು ಸೆಳೆತಕ್ಕೆ ಬಳಿ ಬೀಳದವರು ಯಾರೂ ಇಲ್ಲ. ಆದರೆ ಅಂತಹ ಸೆಳೆತದಿಂದ ತಪ್ಪಿಸಿಕೊಂಡು ನಮ್ಮದಾದಂತಹ ಗುರಿಯನ್ನು ತಲುಪುವುದೇ ಬದುಕಿನ ದೊಡ್ಡ ಉದ್ದೇಶ. ನಾವು ಮಾದಕ ದ್ರವ್ಯದ ಬಗ್ಗೆ ಕೇಳ್ತೇವೆ, ಮಾದಕ ದ್ರವ್ಯ ವ್ಯಸನಿಗಳ ಬಗ್ಗೆ ಕೇಳ್ತೇವೆ, ಸಮಾಜದಲ್ಲಿರುವಂತಹ ಕೆಡುಕುಗಳ ಬಗ್ಗೆ ಕೇಳ್ತೇವೆ, ಅನೀತಿಗಳ ಅನೈತಿಕತೆಯ ಬಗ್ಗೆ ಕೇಳ್ತೇವೆ. ಇದೆಲ್ಲ ಯಾಕೆ ಆಗುತ್ತದೆ, ಹೇಗೆ ಆಗುತ್ತದೆ ಅಂತ ವಿಚಾರ ಮಾಡಿದರೆ ಸಮಾಜದಲ್ಲಿರುವಂತಹ ಕೆಡುಕುಗಳು ಸ್ವಲ್ಪ ಬೆರಳೆಣಿಕೆಯ ಮಂದಿ ಮಾಡಿದರೂ ಅದನ್ನು ಬಹಳ ದೊಡ್ಡ ಸಂಖ್ಯೆಯ ಮಂದಿ ನಾವು ಸಹಿಸಿಕೊಳ್ತೇವೆ. ಆ ಸಹಿಸಿಕೊಳ್ಳುವುದೇ ಒಂದು ದೊಡ್ಡ ಅಪರಾಧವಾಗಿ ಅದರ ಮೂಲಕ ಎಚ್ಚರಿಕೆ ಮೂಡಿಸಬೇಕು ಎನ್ನುವುದಕ್ಕಾಗಿ ಇಂತಹ ಕಾರ್ಯಕ್ರಮಗಳು. ನಾನು ಹೇಳಿದೆ ಮಕ್ಕಳ ಮನಸ್ಸು ಮೆದು ಎನ್ನುವುದು. ಈಗಲೇ ನಾನು ಬರುವಾಗ ಕೆಳಗೆ ನೋಡಿದೆ, ಒಂದು ಔಷಧ ಉದ್ಯಾನವನ ಅಂತ ನೋಡಿದೆ. ನಾವೆಲ್ಲ ನೋಡಿರಬಹುದು ಅದನ್ನು. ಆದರೆ ಅಲ್ಲಿ ನೋಡುವಾಗ ನಾವು ಬೆಳೆಸಿದ ಉದ್ಯಾನವನಕ್ಕಿಂತಲೂ ಹೆಚ್ಚಾಗಿ ಕಳೆ ಗಿಡಗಳು, ಹುಲ್ಲುಗಳು ತುಂಬಿವೆ. ಯಾಕೆ ಹೀಗೆ? ಅಲ್ಲಿ ಇರುವುದು ಹೆಚ್ಚಾಗಿ ಔಷಧೀಯ ಸಸ್ಯಗಳು, ನಮಗೆ ಬೇಕಾದಂತಹ ಬಾಳೆಯ ಗಿಡ, ನಮಗೆ ಬೇಕಾದಂತಹ ತರಕಾರಿಗಳು. ಅದರ ಮಧ್ಯೆಯೂ ಹುಲ್ಲು, ಕಸ, ಕಡ್ಡಿ, ತ್ಯಾಜ್ಯಗಳು ಬೆಳೆಯುತ್ತದೆ. ಅನಿವಾರ್ಯ. ಅದು ಪ್ರಕೃತಿಯಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ರಾತ್ರಿಯೂ ಇದೆ, ಹಗಲು ಇದೆ, ಕಷ್ಟವೂ ಇದೆ, ಸುಖವೂ ಇದೆ. ಆದರೆ ಯಾವುದನ್ನು ನಾವು ನಿಯಂತ್ರಿಸಿಕೊಂಡು ಯಾವುದರಿಂದ ಮೇಲೆ ಬರಬೇಕು ಎನ್ನುವುದು ಎಚ್ಚರಿಕೆಯ ಸಂದೇಶ. ಆ ಕಳೆಗಿಡಗಳು ಬೆಳೆಯುತ್ತದೆ ಎನ್ನುವ ಕಾರಣಕ್ಕಾಗಿ ನಾವು ಅದನ್ನು ಹಾಗೆಯೇ ಬಿಡುವುದಿಲ್ಲ. ಅದನ್ನು ಮಟ್ಟ ಹಾಕಿ ಅದನ್ನು ತೆಗೆದು ನಾವು ಯಾವ ತರಕಾರಿಗಳನ್ನು, ಯಾವ ಔಷಧೀಯ ಸಸ್ಯಗಳನ್ನು ಬೆಳೆಸ್ತಾ ಇದ್ದೇವೋ ಅದನ್ನು ಸಮೃದ್ಧವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ನಮ್ಮ ಬದುಕಿನ ಉದ್ದೇಶ. ಹಾಗೆಯೇ ನಮ್ಮ ಬದುಕು ಸಾಗಬೇಕು. ಅಂತಹ ಸಾಗುವಿಕೆಗಾಗಿ ಸದ್ಭಾವನಾ ವೇದಿಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದೆ. ಅದನ್ನು ನೀವು ಮನಸ್ಸಿನಲ್ಲಿ ಮಕ್ಕಳು ತುಂಬಿಕೊಳ್ಬೇಕು, ಶಿಕ್ಷಕರು ಅದನ್ನು ಮನನ ಮಾಡಿಕೊಳ್ಬೇಕು. ತನ್ಮೂಲಕವಾಗಿ ನಾವು ಪೋಷಕರನ್ನು ನಿರೀಕ್ಷಿಸಿದ್ದೆವು. ಯಾಕೆಂತ ಹೇಳಿದರೆ ಮಕ್ಕಳನ್ನು ಬೆಳೆಸುವವರು ಪೋಷಕರು, ಅವರಿಗೂ
ಅವರಿಗೂ ಇದರ ಹೊಣೆಗಾರಿಕೆ ಇದೆ. ಅವರಿಗೂ ಈ ಸಂದೇಶ ಮನೆಗೆ ಮುಟ್ಟುವಂತಾಗಲಿ. ನಮ್ಮ ಸದ್ಭಾವನಾ ವೇದಿಕೆಯ ಈ ಒಂದು ಪ್ರಯತ್ನ ಅದು ಸಮಾಜದಲ್ಲಿ ಇವತ್ತಿನ ಸಣ್ಣ ಪ್ರಯತ್ನ ನಾಳೆ ದೊಡ್ಡ ಮಟ್ಟಕವಾಗಿ ದೊಡ್ಡ ಪ್ರಯತ್ನವಾಗಿ ಸಮಾಜವನ್ನೆಲ್ಲ ಒಗ್ಗೂಡಿಸಲಿ ಅಂತ ಹೇಳಿಕೊಳ್ಳುತ್ತಾ ಪ್ರಸ್ತಾವನೆಯ ನನಗೆ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಮಾದಕ ವ್ಯಸನಕ್ಕೆ ಬಲಿಯಾಗಿ ಸಮಾಜಕ್ಕೆ ಕಂಟಕನಾಗುವುದಕ್ಕಿಂತ ಬದಲಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡಿ ಎಂಬುದಾಗಿ ತಮ್ಮ ಪ್ರಾಸ್ತಾವಿಕದಲ್ಲಿ ಸಿಹಿಯಾಗಿ ನುಡಿದಂತಹ ನಮ್ಮ ಸದ್ಭಾವನಾ ವೇದಿಕೆ ಇದರ ಸದಸ್ಯರಾದ ವಿದ್ಯಾಧರ್ ಶೆಟ್ಟಿಗೆ ಧನ್ಯವಾದಗಳು. ಅದೇ ರೀತಿ ತಮ್ಮೆಲ್ಲರನ್ನು ಇಲ್ಲಿಯ ವಿದ್ಯಾರ್ಥಿನಿಯರನ್ನು ಇಲ್ಲಿಯ ಅಧ್ಯಾಪಕ ವೃಂದವನ್ನು ವೇದಿಕೆಯಲ್ಲಿರುವವರನ್ನೆಲ್ಲರನ್ನು ಸ್ವಾಗತಿಸಿದಂತಹ ವಿದ್ಯಾಧರ್ ಶೆಟ್ಟಿ ಅವರಿಗೂ ಕೂಡ ಧನ್ಯವಾದಗಳು. ಇದೀಗ ದೀಪ ಬೆಳಗುವ ಕಾರ್ಯಕ್ರಮ. ಈ ದೀಪ ಬೆಳಗುವ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಸದ್ಭಾವನಾ ವೇದಿಕೆ ಉಳ್ಳಾಲ ಇವತ್ತಿನ ಈ ಒಂದು ಮಾದಕ ದ್ರವ್ಯ ವ್ಯಸನ ಜನಜಾಗೃತಿ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೇಲೆ ಬರೆದಿದ್ದೇವೆ ನಾವು, ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಅಂತ. ಇಲ್ಲಿ ಧರ್ಮ ಅಂತ ಅನ್ನಿಸುವಾಗ ನಾವು ಅನ್ನಿಸುವ ಧರ್ಮ ಬೇರೆ, ಆದರೆ ನಾನೊಂದು ಅನ್ನಿಸುವ ಧರ್ಮ ಅಂದರೆ ನಮಗೆ ಇರೋದು ಮನುಷ್ಯ ಧರ್ಮ. ಮನುಷ್ಯ ಧರ್ಮ ಒಂದಿದ್ದರೆ ಎಲ್ಲರೂ ನಾವು ಗೆಲ್ಬೋದು, ಹೌದು ತಾನೆ? ಹಾಗಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿತ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯ ಅತಿಥಿಗಳು ಹಾಗೂ ನಾನು ವೈಯಕ್ತಿಕವಾಗಿ ಮೊಹಮ್ಮದ್ ಅನ್ವರ್ ಅವರನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ನನಗೆ ಈ ಕಾರ್ಯಕ್ರಮದ ಬಗ್ಗೆ ಏನೂ ಗೊತ್ತಿಲ್ಲ. ಭಾರತ್ ಶಾಲೆಯಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಕೇಳಿದೆ ನಾನು ಯಾವ ಶಾಲೆ, ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಮ್ ಶಾಲೆ ಅಂತ. ಕನ್ನಡ ಮೀಡಿಯಮ್ ಶಾಲೆ ಅಂತ ಹೇಳುವಾಗ ಭಾರಿ ಖುಷಿಯಲ್ಲಿ ಒಪ್ಕೊಂಡೆ. ನನಗೂ ಅವರ ಪರಿಚಯ ಇರಲಿಲ್ಲ. ಹಾಗೆ ಅವರಿಗೆ ನಾನು ವೈಯಕ್ತಿಕ ಅಭಿನಂದನೆಯನ್ನು, ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳಲ್ಲಿ ಒಂದು ವಿನಂತಿ, ನಾನಿವತ್ತು ಭಾಷಣ ಮಾಡಲಿಕ್ಕೆ ಬಂದದಲ್ಲ, ನೆನಪಿಡಿ. ನೀವು ಚಪ್ಪಾಳೆ ತಟ್ತಾ ಇದ್ದೀರಿ, ಟೀಚರ್ಸ್ನವರು ದೀಪ ಹೊತ್ತಿಸುವಾಗ ತುಂಬ ಚಪ್ಪಾಳೆ ತಟ್ತಾ ಇದ್ದೀರಿ, ಭಾರಿ ಖುಷಿ ಅನ್ನಿಸ್ತು ಆ ಗೌರವ. ಆದರೆ ಇವತ್ತು ಚಪ್ಪಾಳೆ ತಟ್ಟುವುದು ಬೇಡ, ನೀವು ನನ್ನೊಂದಿಗೆ ಮಾತಾಡಬೇಕು. ನಾನು ಭಾಷಣ ಹೇಳಲಿಕ್ಕೆ ಬಂದದಲ್ಲ. ಭಾಷಣ ಆದರೆ ಖಂಡಿತ ನಾನು ಬರ್ತಾ ಇರಲಿಲ್ಲ. ನೀವು ನನ್ನೊಂದಿಗೆ ಸಂವಾದ ಮಾಡಬೇಕು, ನಾವು ನಿಮ್ಮೊಂದಿಗೆ ಮಾತಾಡಬೇಕು, ನೀವು ಕ್ವಶನ್ ಕೇಳಬೇಕು. ನಾನು ಟೀಚರ್ರವರಲ್ಲಿ ವಿನಂತಿ, ಮಕ್ಕಳು ಯಾರು ಉಪದ್ರ ಮಾಡೋದಿಲ್ಲ, ದಯಮಾಡಿ ನೀವು ಚೇರಲ್ಲಿ ಕೂತ್ಕೊಳ್ಳಿ. ಯಾಕೆಂದರೆ ಕನ್ನಡ ಮೀಡಿಯಂ ಶಾಲೆ ಹೇಳಿದರೆ ಮಕ್ಕಳು ಬೊಬ್ಬೆ ಹೊಡಿತಾರೆ, ಅತಿಥಿಗಳಿಗೆ ಬಂದರೆ ನಮ್ಮ ಗೌರವ ಪ್ರಶ್ನೆ ಅಂತ ಇರ್ತದೆ. ಖಂಡಿತ ಆ ಗೌರವ ಮಕ್ಕಳು ಉಳಿಸ್ಕೊಳ್ತಾರೆ. ಅವರ ಮೇಲೆ ನೀವು ವಿಶ್ವಾಸ ಇಟ್ಟರೆ ಅವರು ನಮ್ಮೊಂದಿಗೆ ಸಹಕರಿಸ್ತಾರೆ, ಹೌದಲ್ವ ಮಕ್ಕಳೇ? ನಾನು ಹುಡುಗಿಯರಲ್ಲಿ ಹೇಳಿದ್ದೇನೆ, ಒಮ್ಮೆ ಜೋರು ಬೊಬ್ಬೆ ಹೊಡೀರಿ ಹುಡುಗಿಯರು ನೋಡುವ. ಹುಡುಗರಲ್ಲಿ ಹೇಳ್ತೇನೆ, ಒಮ್ಮೆ ಬೊಬ್ಬೆ ಹೊಡೀರಿ. ಯಾಕೆಂದರೆ ಸಾಕು 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 ಸಾಕು. ನಾನು ಯಾಕೆ ಹೇಳೋದಂದರೆ, ಬೆಳಿಗ್ಗೆ ಬಂದು ನೀವು ನಿದ್ದೆಯಲ್ಲಿ ಎದ್ದಾಗೆ ಇದ್ದೀರಿ. ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ನಾನು ಮಾತಾಡ್ತೇನೆ. ಮಾತಾಡುವಾಗ ನೀವು ನನ್ನೊಂದಿಗೆ ಮಾತಾಡಬೇಕು. ಒಂದು ವೇಳೆ ನಿಮಗೆ ನನ್ನ ಮಾತು ಇಷ್ಟ ಆಗದಿದ್ದರೆ ದಯಮಾಡಿ ಎದ್ದು ನಿಂತು ಮಕ್ಕಳು ಹೇಳಬೇಕು, ಮೇಡಮ್ ನನಗೆ ಸಾಕಾಯಿತು, ಇದು ಕೇಳಲಿಕ್ಕೆ ಬೋರ್ ಆಗ್ತದೆ. ಯಾಕೆಂದರೆ ನಾವು ಮಾತಾಡೋದ್ರಲ್ಲಿ, ನಾನು ಅರ್ಧ ಗಂಟೆ ಮಾತಾಡೋದ್ರಲ್ಲಿ ನಿಮಗೆ ಎಷ್ಟು ಪರಿಣಾಮ ಬೀರ್ತದೆ ಅದು ನನಗೆ ಇಂಪಾರ್ಟೆಂಟ್ ಅಲ್ಲದೆ ನನ್ನ ಭಾಷಣ ಕೇಳೋದು ಅಲ್ಲ, ನೆನಪಿಡಿ. ನಾನು ಒಂದು ಪ್ರಶ್ನೆಗೆ ಎತ್ತೇನೆ ಮಕ್ಕಳಲ್ಲಿ,
ಒಂದೇ ಒಂದು ಅರ್ಥ ಯಾರು ಗೊತ್ತಿದ್ದವ್ರು ಎದ್ದು ನಿಲ್ಬೋದು. ಡ್ರಗ್ ಅಂದರೆ ಏನು? ಒಂದೇ ಒಂದು ಅರ್ಥ ಹೇಳಿ. ಡ್ರಗ್ ಎದ್ದು ನಿಂತು ಒಬ್ರು ಹೇಳಿ, ಡ್ರಗ್ ಅಂದರೆ ಏನು? ಕನ್ನಡ ಮೀಡಿಯಂ ಮಕ್ಕಳು, ಹುಷಾರಿನ ಮಕ್ಕಳು ಎದ್ದು ತಪ್ಪು ಸರಿಯ ಬೇರೆ ಪ್ರಶ್ನೆ, ಆದರೆ ಉತ್ತರ ಕೊಡೋದು ನಿಮ್ಮ ಕರ್ತವ್ಯ. ಡ್ರಗ್ ಅಂದರೆ ಒಂದೇ ಒಂದು ವರ್ಡಲ್ಲಿ ಏನಂತ ನನಗೆ ಹೇಳಬೇಕು. ಹಾಂ ಹೇಳಿ. ಇನ್ಯಾರು? ಎದ್ದು ನಿಂತು ಹೇಳಿ. ದ್ರವ್ಯ. ಬೇರೆ? ಹುಡುಗರು ಯಾರಾದರೂ? ಇಲ್ಲ. ಸಾಧಾರಣ 90% ಮಕ್ಕಳ ಮನಸ್ಸಲ್ಲಿ ಇರುವುದು ಡ್ರಗ್ ಅಂದರೆ ಮಾದಕ ದ್ರವ್ಯ. ಹೌದು ತಾನೆ? ನಾನು ಹೇಳ್ತೇನೆ, ಡ್ರಗ್ ಅಂದರೆ ಅರ್ಥ ಒಂದು ಔಷಧ. ಹೌದಾ? ನೀವು ಮೆಡಿಕಲಿಗೆ ಹೋಗ್ತೀರಿ, ಎಂತ ಹೇಳ್ತೀರಿ? ಡ್ರಗ್ ಹೌಸಿಗೆ ಹೋಗ್ತೇವೆ, ಡ್ರಗ್ ತರಲಿಕ್ಕೆ ಹೋಗ್ತೇವೆ. ಡ್ರಗ್ ಅಂದರೆ ಔಷಧ. ಆದರೆ ಔಷಧದಲ್ಲಿ 2 ವಿಧ ಇದೆ. 2 ವಿಧ. ಒಂದು, ನಾವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟು ನಮಗೆ ಏನು ರೋಗ ಬಂದರೆ ಒಂದು ಮೆಡಿಸಿನ್ ಅಂತ ತಗೊಳ್ತೇವೆ, ಅದು ಡ್ರಗ್, ಒಳ್ಳೆ ಔಷಧ. ಇನ್ನೊಂದು ಡ್ರಗ್ ನಾವು ಬಳಸ್ತೇವೆ, ಹಾನಿಕಾರಕವಾಗುವಂಥ ಔಷಧ. 2 ವಿಧ ಇದೆ. ಯಾವುದು ನಾವು ನಮ್ಮ ಹೆಲ್ತಿಗೋಸ್ಕರ ಡಾಕ್ಟ್ರ್ ಹೇಳುವ ಮೆಡಿಸಿನಿಗೂ ನಾವು ಡ್ರಗ್ ಅಂತ ಹೇಳ್ತೇವೆ. ಇನ್ನೊಂದು ಹಾನಿಕಾರಕವಾಗಿ ನಾವು ಬಳಕೆ ಮಾಡ್ತೇವೆ, ನಮ್ಮ ಲೈಫನ್ನೇ ನಾವು ಕಳ್ಕೊಳ್ತೇವೆ, ಅದು ಕೂಡ ಒಂದು ಹಾನಿಕಾರಕ ಡ್ರಗ್. ಹಾಗಾಗಿ ನಾವು ಆಪ್ಷನ್ ತಗೊಳ್ಬೇಕು. ಯಾವ ಡ್ರಗ್ಗನ್ನು? ನಮಗೆ ಮೆಡಿಕಲಲ್ಲಿ ಸಿಗೋದು ನಮಗೆ ದೇಹಕ್ಕೆ ಪರಿಣಾಮಕಾರಿಯಾಗಂತಹ ಬರುವಂಥ ಡ್ರಗ್ಗನ್ನು ನಾವು ಬಳಸಬೇಕು. ಈ ಡ್ರಗ್ಗನ್ನು ನಾವು ಬದಿ ಇಡಬೇಕು. ನಾನು ಮಾದಕ ದ್ರವ್ಯದ ವ್ಯಸನದ ಬಗ್ಗೆ ನಿಮಗೆ ಜಾಸ್ತಿ ಹೇಳುವುದಿಲ್ಲ, ಯಾಕೆಂದರೆ ಮಾದಕ ದ್ರವ್ಯದ ಬಗ್ಗೆ ನಿಮಗೆ ನಾನು ಹೇಳಿಕೊಟ್ಟು ಕಲಿಸೋ ಅವಶ್ಯಕತೆ ಇಲ್ಲ. ಅದನ್ನು ಬದಿಗಿಡುವಂತಹ ವಿಷಯ. ಯಾಕೆಂದರೆ ಅದನ್ನು ತಗೊಳ್ಳುವಂಥ ಪರಿಣಾಮಕಾರಿ ಏನಾಗ್ತದೆ ಅಂತ ನಮ್ಗೆ ಗೊತ್ತಿರಬೇಕು. ನನ್ನನ್ನು ಇಲ್ಲಿ ಬಂದ ಕೂಡಲೇ ವಿದ್ಯಾಧರ್ ಶೆಟ್ಟಿಯವರು ಒಂದು ಪ್ರಶ್ನೆ ಕೇಳಿದರು, ಮೇಡಮ್ ನೀವು ಸಾಮಾಜಿಕ ಕಾರ್ಯಕರ್ತೆ, ಏನೇನು ಕೆಲಸ ಮಾಡ್ತಾ ಇದ್ದೀರಿ ಅಂತ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ. ನಾನು ಈಗ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಾನು ಒಂದು ಕನ್ನಡ ಮೀಡಿಯಂ ಕಲಿತ ವಿದ್ಯಾರ್ಥಿನಿ. ಸರ್ಕಾರಿ ಶಾಲೆಯಲ್ಲಿ, ಕೋಡಿಕಲ್ ಪ್ರೈಮರಿ ಶಾಲೆಯಲ್ಲಿ 7th ಮುಗಿಸಿ, ಕಾರ್ಶೀಟ್ ಹೆಮ್ಮಕ್ಕಳ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಮುಗಿಸಿದವಳು. ಆ ಹೈಸ್ಕೂಲಿಗೆ ಹೋಗ್ಲಿಕ್ಕೂ ಒಂದು ಕಾರಣ ಇತ್ತು. ನನ್ನ ಅಕ್ಕ ಕೆನರಾ ಹೈಸ್ಕೂಲಲ್ಲಿ ಸೋತಾಗ ಅಲ್ಲಿ ಮತ್ತೆ ತಗೊಳ್ಳೋದಿಲ್ಲ. ಆ ನಂತರ ನಾವು ಕಾರ್ಶೀಟ್ ಶಾಲೆನ ಆಪ್ಷನ್ ಮಾಡುವಾಗ ನಾನು ಅಕ್ಕನೊಟ್ಟಿಗೆ ಆ ಶಾಲೆಗೆ ಹೋಗಿದ್ದೆ. ಹಾಗೆ ಅಲ್ಲಿ ಒಂದು ಮಾಸ್ಟ್ರ್ ಇದ್ದರು, ನಿನಗೆ ನಾನು ಬುಕ್ ಕೊಡ್ತೇನೆ, ಯೂನಿಫಾರ್ಮ್ ಕೊಡ್ತೇನೆ, ನಮ್ಮ ಶಾಲೆಗೆ ಬಾ ಅಂತ ಹೇಳುವಾಗ ನಾನು ಅಮ್ಮನ ಹತ್ರ ಹಠ ಮಾಡಿ ನಾನು ಕೆನರಾಕ್ಕೆ ಹೋಗೋದಿಲ್ಲ, ನಾನು ಹೆಣ್ಮಕ್ಕಳ ಪ್ರೌಢಶಾಲೆ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ದು ಆ ಶಿಕ್ಷಕರಿಂದ. ನಾನು ಹೈಸ್ಕೂಲಲ್ಲಿ ಕಲಿತೆ, ಕಾಲೇಜ್ PUC ಅಲ್ಲಿ ಗೌರ್ಮೆಂಟ್ ಕಲಿತೆ. ಆನಂತರ ಬೆಸನ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಆನಂತರ ನಾನು ಮದುವೆಯಾಗಿ ಆನಂತರ PG ಡಿಪ್ಲೊಮಾ, ಪರ್ಸನಲ್ ಡೆವಲಪ್ಮೆಂಟ್ ಡಿಪ್ಲೊಮಾ ಮಾಡಿದೆ. ಸೋಷಲ್ ವರ್ಕರ್ ಆಗಲಿಕ್ಕೆ ಕಾರಣ, ನಾನು ಶಾಲೆಯಲ್ಲಿ ಇರುವಾಗಲೇ ಹೋರಾಟಗಾರ್ತಿ ಹೌದು, ಆದರೆ ಫೀಲ್ಡಿಗೆ ಇಳಿಲಿಕ್ಕೆ ನಾನು ಹೇಳ್ತೇನೆ, ಪ್ರೈಮರಿಯಲ್ಲಿ ಒಂದು ಹುಲಿ ವೇಷ ಬರುವಾಗ ನಾನು ನಡುಕ್ತಾ ಇದ್ದೆ. ಮಾಧ್ಯಮದಲ್ಲಿ ಆಗಲಿ ವೇದಿಕೆಯಲ್ಲಿ ಆಗಲಿ ಮಾತಾಡಲಿಕ್ಕೆ ನನಗೆ ಬರ್ತಾ ಇರಲಿಲ್ಲ. ಆದರೆ ಪ್ರತಿಯೊಂದು ಸನ್ನಿವೇಶ, ಘಟನೆಗಳು ನಮ್ಮನ್ನು ಆ ರೀತಿ ಸ್ಟ್ರಾಂಗ್ ಮಾಡಿಸ್ತೇವೆ. ವೇದಿಕೆಯಲ್ಲಿ ನಮ್ಮ ಕಾನೂನು SI ಅವರಿದ್ದಾರೆ, ನಾನು ಅವರ ಹತ್ರ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆಂದರೆ, ಇವತ್ತೊಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ಪ್ರಸನ್ನ ರವಿ ಬದಲಾವಣೆ ಆಗಿದಾದರೆ ನನಗೆ ಆ ಡಿಪಾರ್ಟ್ಮೆಂಟ್ ಕಾರಣ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇನೆ. ಯಾಕೆಂದರೆ ಯಾವುದೋ ಒಂದು ಸಿವಿಲ್ ಕೇಸನ್ನು ಹಿಡ್ಕೊಂಡು ಹೋಗುವಾಗ ನನ್ನನ್ನು ಯಾರದೋ ಒಂದು ಆಮಿಷಕ್ಕೆ ಬಲಿಪಡಿಸಿ ನನ್ನನ್ನು ಕ್ರಿಮಿನಲನ್ನಾಗಿ ಮಾಡಿ ನನ್ನನ್ನು ಅಡ್ವೊಕೇಟ್ ಮುಂದೆ, ಜಡ್ಜ್ ಮುಂದೆ ಸ್ಟೇಷನಿಂದ ಕೊಂಡೋಗಿ ಆನಂತರ ನನ್ನ ಕೇಸು ಫಿಟ್ ಮಾಡಲಿಕ್ಕೆ ನೋಡುವಾಗ ನನಗೆ ಅಲ್ಲಿ ಜಾಮೀನು ಇರಲಿಲ್ಲ. ಆದರೆ ಜಡ್ಜ್ ಒಳ್ಳೆಯವರಾದ ಕಾರಣ ಇದು ಸಿವಿಲ್ ವ್ಯಾಜ್ಯ ಅಂತ ಬಿಟ್ಟುಕೊಟ್ರು. ಹಾಗಾಗಿ ನಾನು ಹೇಳಬಯಸ್ತೇನೆ, ನನ್ನನ್ನೊಂದು ಸಾಮಾಜಿಕ ಕಾರ್ಯಕರ್ತೆ ಅಂತ ಮಾಡಿದ್ದು ನನ್ನನ್ನು ಈ ಕಾನೂನು. ನಾನು ಈಗ ಪ್ರತಿ ಸ್ಟೇಷನ್ಗಳಿಗೆ ನಾನು ಭೇಟಿ ಕೊಡ್ತೇನೆ, ಕಮಿಷನರ್ ಯಾರಿದ್ರು ನಾನು ಯಾವ ಕೇಸ್ಗಳಿಗೆ ಮುಂದೆ ಹೋಗ್ತೇನೆ, ಯಾಕೆಂದರೆ ನನ್ನ ಅನುಭವದಿಂದ ಹೋಗ್ತೇನೆ. ಈಗ ಅದೇ ಡಿಪಾರ್ಟ್ಮೆಂಟ್ ನೀವು ಸ್ನೇಹಮಯ ಹೇಳಿದ ಕಾರಣ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನನ್ನನ್ನು ಸ್ನೇಹಮಯಿಯಾಗಿ ನೋಡ್ತಾ ಇದ್ದೇನೆ. ಕೊಲೆ ಕೇಸಿಗೆ ಸಮೇತ ನಾನು ಪಂಚನಾಮೆಗೆ ಹೋಗಿ ಜಡ್ಜ್ ಹತ್ರ ಇವರಿಗೆ ಸ್ಟೇಷನಿಗೆ ಸಪೋರ್ಟ್ ಮಾಡಿ 10 ತಿಂಗಳಲ್ಲಿ ಕೊಲೆ ಕೇಸ್ ಕೂಡ ಶಿಕ್ಷೆಯಾದ ಒಂದು ಕೇಸ್ ಉಂಟು ಕಾವೂರಲ್ಲಿ. ಅದನ್ನು ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ನಾನು ಇವರು ಕೇಳಿದ ಪ್ರಶ್ನೆಗೆ ಮಕ್ಕಳಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿ ನಾನು ಹೀಗೆ
ಬರ್ತೇನಂತ ಹೇಳಿದರೆ ಡ್ರಗ್ ಕೇಸ್ಗಳಲ್ಲಿ ನಾನು ತುಂಬ ಅವೇರ್ನೆಸ್ಗೆ ಹೋಗಿದ್ದೇನೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನೋಡಿದ ಕಾರಣ ನಾನು ನಿಮಗೆ ಮಾತಾಡ್ಬೋದು ವಿನಃ ಇಲ್ಲಿ ಬಂದು ಥಿಯರಿ ಭಾಷಣ ನನಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ತುಂಬ ಮಕ್ಕಳನ್ನು ನೋಡಿದ್ದೇನೆ. ಡ್ರಗ್ಸ್ ಎಡಿಟ್ ಆದ ಮಕ್ಕಳಿಗೆ ಕೌನ್ಸಿಲ್ ಮಾಡಿ ಹೊರಗೆ ತಂದ ಕಾರಣ ಈ ವೇದಿಕೆ ನನಗೆ ಮಾತಾಡಲಿಕ್ಕೆ ಸೂಕ್ತ ಅಂತ ಅನ್ನಿಸ್ತು. ಯಾಕೆಂದರೆ ಪ್ರಚಾರಕ್ಕೋಸ್ಕರ ನಾನು ಸಾಮಾಜಿಕ ಕಾರ್ಯಕರ್ತೆ ಆಗೋದಲ್ಲ. ಯಾಕೆಂದರೆ ನಾನು ಮಕ್ಕಳಲ್ಲಿ ಹೇಳ್ತೇನೆ, ನಿಮ್ಮಲ್ಲಿ ಒಂದು ಇರ್ಬೋದು, ಕನ್ನಡ ಮೀಡಿಯಂ ಮಕ್ಕಳು ಯಾವುದಕ್ಕೂ ಆಗೋದಿಲ್ಲ, ನಮಗೆ ಇಂಗ್ಲೀಷ್ ಬರೋದಿಲ್ಲ, ನಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ವಿದ್ಯೆ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಬುದ್ಧಿ ಮತ್ತು ನಿಮ್ಮ ಜಾಣ್ಮೆ ಇಂಪಾರ್ಟೆಂಟ್, ನಿಮ್ಮ ತಿಳುವಳಿಕೆ ಇಂಪಾರ್ಟೆಂಟ್. ಭಾಷೆಯಿಂದ ಅಲ್ಲ ಆಗೋದು, ನೀವು ಮುಂದೆ ಬರಬೇಕು. ಏನೇ ಒಂದು ಕಷ್ಟ ಇದ್ದರೂ ಸಹ ನೀವು ಮುಂದೆ ಬಂದು ಮಾತಾಡಬೇಕು. ನಾನು ನನ್ನನ್ನು ಎಕ್ಸಾಂಪಲ್ ತಗೊಳ್ಳೋದು ಯಾಕೆ ಅಂದರೆ, ಕೆಲವರು ಹೇಳುವುದಿಲ್ಲ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ನಿಲ್ತಾರೆ, ಈಗ ನಾವು ದೊಡ್ಡ ಜನ ಇಲ್ಲ. ನಿಮ್ಮ ಹಾಗೆ ಕಷ್ಟಪಟ್ಟು ಬೆಳವಣಿಗೆ ಬಂದ ನಂತರ ಈ ವೇದಿಕೆಯಲ್ಲಿ ಬಂದು ನಾನು ಮಾತಾಡ್ತೇನೆ ವಿನಃ ನಿಮಗೆ ನಾನು ಭಾಷಣ ಮಾಡಲಿಕ್ಕೆ ಬಂದದಲ್ಲ. ಹಾಗಾಗಿ ದಯಮಾಡಿ ನಾನಿದು ಪರ್ಸನಲ್ ವಿಷಯ ಹೇಳಿದ್ದು ನಿಮಗೋಸ್ಕರ. ನನ್ನ ಮಾತನ್ನು ನೀವು ಸರಿಯಾಗಿ ಕೇಳಬೇಕು. ನಿಮಗೆ ಏನಾದರೂ ಇಂಪಾರ್ಟೆಂಟ್ ವಿಷಯ ಅಥವಾ ಪ್ರಶ್ನೆಗಳ ಕೇಳಬೇಕಂತ ಇದ್ದರೆ ನೀವು ಕೇಳ್ಬೋದು. ನನಗೆ ಭಾರಿ ಬೇಸರ ಆಗ್ತಾ ಉಂಟು, ಇಷ್ಟು ಮಕ್ಕಳಿದ್ದೀರಿ ನೀವು, ಯಾರಾದರೂ ನಿಮ್ಮ ಹೆತ್ತವರು ಬಂದಿದ್ದಾರಾ? ಕೈ ಎತ್ತಿ. ಯಾರಾದರೂ ಒಬ್ಬರು ಹೆತ್ತವರು ಬಂದಿದ್ದೀರಾ? ಯಾರಾದರೂ ಒಂದು ಮಕ್ಕಳು ಹೇಳಿ. ಇಲ್ಲ. ಯಾಕೆ ಬಂದಿಲ್ಲ? ಯಾರು ಹೇಳಲಿಲ್ಲ? ಯಾರು ಹೇಳಲಿಲ್ಲ? ನಿಮಗೆ ಟೀಚರ್ಸ್ ಬೇಡ ಹೇಳಿದಾರಾ? ಇಲ್ಲ. ಯಾರು ಬೇಡ ಹೇಳಿದ್ದಾರೆ? ಅಪ್ಪ ಅಮ್ಮನಿಗೆ ತಿಳಿಸಿದ್ದೀರಾ? ತಿಳಿಸಿದ್ದೀರಾ? ಯಾಕೆಂದರೆ ನಾನು ನಿಮ್ಮ ಹತ್ರ ಹೇಳೋದು, ಅಪ್ಪ ಅಮ್ಮನ ಹೊಂದಾಣಿಕೆ ಇದ್ದರೆ, ಒಂದು ಮಗು ಮನಸ್ಸು ಮಾಡಿದರೆ ನಮ್ಮ ಅಮ್ಮನನ್ನು ಎಲ್ಲಿ ಕರೆಸ್ಬೋದು. ನಿಮ್ಗೆ ಏನಾದರೂ ಬೇಜಾರುಂಟಾ? ನಮ್ಮ ಅಪ್ಪ ಕೂಲಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಅಪ್ಪ ದೊಡ್ಡ ಹುದ್ದೆಯಲ್ಲಿಲ್ಲ, ಹಾಗಾಗಿ ಇಲ್ಲಿ ಬಂದರೆ ಏನಾದರೂ ಇನ್ಸಲ್ಟ್ ಆಗ್ತದೆ, ಹಾಗೇನಾದರೂ ಮನೋಭಾವನೆ ಉಂಟಾ ನಿಮಗೆ? ಇಲ್ಲ. ನಾನು ನಿಮ್ಮ ಹತ್ರ ಒಂದು ಇವತ್ತು ಹೇಳ್ತಾ ಇದ್ದೇನೆ, ಮಕ್ಕಳು ಮನಸ್ಸು ಮಾಡಿದರೆ ಏನನ್ನು ಸಾಧಿಸ್ಬೋದು. ಈ ಕಾರ್ಯಕ್ರಮ ಅಂತಲ್ಲ, ದಯಮಾಡಿ ಎಲ್ಲರೂ ಇವತ್ತು ಹೋಗಿ ಮನೆಗೆ ಒತ್ತಾಯ ಮಾಡಬೇಕು. ನಮ್ಮ ಪೋಷಕರು ಒಮ್ಮೆ ಆದರೂ ನೀವು ಶಾಲೆಗೆ ಬಂದು ಮಾತಾಡಬೇಕು. ಆಗ್ತದಾ? ಎಷ್ಟು ಜನ ಇದಕ್ಕೆ ಸಹಕರಿಸಿರಿ? ಒಂದೇ ಒಂದು ದಿವಸ ಕೆಲಸಕ್ಕೆ ಹೋಗ್ತಾರೆ ಖಂಡಿತ, ಆದರೆ ಒಂದೇ ಒಂದು ದಿವಸ ಕನಿಷ್ಠ ಪಕ್ಷ 1 ಗಂಟೆ ಆದರೂ ನಿಮ್ಮ ಪೇರೆಂಟ್ಸ್ ನಿಮ್ಮ ಜೊತೆ ಬರ್ತಾರಾ? ಅದು ನಿಮ್ಮ ಕೆಲಸ. ಆಗ್ತದಾ? ಆಗ್ತದೆ. ಯಾವಾಗ ಮಾಡ್ತೀರಾ? ಯಾವಾಗ? ನೀವು ಮನಸ್ಸು ಮಾಡಿದರೆ ನಿಮ್ಮ ತಂದೆ ತಾಯಿಯನ್ನು ಶಾಲೆಗೆ ಕರೆದುಕೊಂಡು ಬರ್ಬೋದು. ಏನಾದರೂ ಒಂದು ಸ್ಕಾಲರ್ಶಿಪ್ಪಾ ಅಥವಾ BD ಸ್ಕಾಲರ್ಶಿಪ್ಪಾ ಅಪ್ಪ ಅಮ್ಮ ಸೈನ್ ಮಾಡಲಿಕ್ಕೆ ಕರ್ಕೊಂಡು ಬರೋದಿಲ್ವ? ನೀವು ಬರ್ತೀರಿ. ಹಾಗೆ ಒಂದು ದಿವಸ 1 ಗಂಟೆ ನಿಮ್ಮ ಪೇರೆಂಟ್ಸನ್ನು ಕರ್ಕೊಂಬರ್ಬೋದು. ಎಷ್ಟು ಮಕ್ಕಳು ಕರ್ಕೊಂಬರ್ತೀರಿ? ಕೈ ಎತ್ತಿ. ಬರ್ತಿರಲ್ಲ? ಹೆಚ್ಚಿನವರು ಹುಡುಗಿಯರು ಕಾಣ್ತಾ ಇದ್ದಾರೆ, ಹುಡುಗರಿಗೆ ಅಪ್ಪ ಅಮ್ಮ ಇಲ್ವಾ? ಇದ್ದಾರಲ್ಲ? ಆಗ ಬೊಬ್ಬೆ ಹೊಡೆಯುವಾಗ ಕಾಂಪಿಟಿಷನ್ ಮಾಡಿದ್ರಿ, ಹುಡುಗಿಯರಿಗಿಂತ ಜಾಸ್ತಿ ಬೊಬ್ಬೆ ಹೊಡೆದ್ರಿ. ಅಪ್ಪ ಅಮ್ಮನನ್ನು ಕರ್ಕೊಂಡು ಬರೋದಕ್ಕೆ ಯಾಕೆ ನೀವು ಕೈ ಎತ್ತಾ ಇಲ್ಲ ನೋಡುವ? ಅಪ್ಪ ಅಮ್ಮನಿಗೆ ಗೌರವ ಕೊಡುವವರು, ಪ್ರೀತಿಸುವವರು ಖಂಡಿತ ನಿಮ್ಮ ಶಾಲೆಗೆ ಪರಿಚಯ ಮಾಡಲಿಕ್ಕೆ ಅಪ್ಪ ಅಮ್ಮನನ್ನು ಕರ್ಕೊಂಬರ್ತೀರಿ. ಕೈ ಎತ್ತಿ ನೋಡುವ. ಎಷ್ಟು ಹುಡುಗರು ಕರ್ಕೊಂಬರ್ತೀರ? ಇಲ್ಲಿ ಸಭೆಯಲ್ಲಿ ತೋರಿಸಲಿಕ್ಕೆ ಅಲ್ಲ, ಖಂಡಿತವಾಗಿ ನಾನು ಹೇಳೋದು, ಅಪ್ಪ ಅಮ್ಮನಿಗೆ ಗೌರವ ಕೊಡುವ ಮಕ್ಕಳು ನಮ್ಮ ಅಪ್ಪ ಅಮ್ಮನನ್ನು ಶಾಲೆಗೆ ಕರ್ಕೊಂಡು ಬರ್ತೀರಲ್ಲ? ನೀವು ನಿಮ್ಮ ಟೀಚರ್ಸಿಗೆ ಒಂದು ದಿವಸ ನಮ್ಮ ಪೇರೆಂಟ್ಸ್ ಮೀಟಿಂಗ್ ಮಾಡಬೇಕು, ಪೇರೆಂಟ್ಸ್ ಬರಬೇಕು ಅಂತ ಹೇಳಿದ ದಿವಸ ಈ ಸಭೆ ಅಲ್ಲ, ನಿಮ್ಮ ಕ್ಲಾಸಲ್ಲಿ ಒಂದು ನಿಮಗೆ ಮತ್ತು ಪೇರೆಂಟ್ಸಿಗೆ ನಾನು ಮಾತಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಖಂಡಿತ ಮಾಡ್ತೀರಾ? ಅವಕಾಶ ಕೊಡ್ತೀರಾ? ಖಂಡಿತ ಮಾಡಬೇಕು. ನಾನೀಗ ಮಾತಾಡೋದನ್ನು ನೀವು ಕೇಳಬೇಕು, ನೀವು ನನ್ನೊಟ್ಟಿಗೆ ಸಂವಾದ ಮಾಡಬೇಕು. ನಮಗೆಲ್ಲರಿಗೂ ಗೊತ್ತುಂಟು, ನಮ್ಮದು ಯಾವುದು ಜನ್ಮ? ಮನುಷ್ಯ ಜನ್ಮ ಅಲ್ವಾ? ಮನುಷ್ಯ ಜನ್ಮಕ್ಕಿಂತ ದೊಡ್ಡದು ಯಾವುದಾದ್ರೂ ಜನ್ಮ ಉಂಟಾ? ಇಲ್ಲ. ನಾವೇನು ಹೇಳ್ತಾ ಇದ್ದೇವೆ? ಜಗತ್ತಿನಲ್ಲಿ ಮನುಷ್ಯ ಜನ್ಮಕ್ಕಿಂತ ಶ್ರೇಷ್ಠ ಜನ್ಮ ಯಾವುದೂ ಇಲ್ಲ, ಮನುಷ್ಯ ಜನ್ಮ ಅಂತ. ನಾವು ಏನು ಮಾಡ್ತಾ ಇದ್ದೇವೆ? ನಮಗೆ ಮೆದುಳುಂಟು, ಕೈಕಾಲುಂಟು, ಬುದ್ಧಿ ಉಂಟು, ವಿವೇಚನೆ ಮಾಡ್ಬೋದು, ಎಲ್ಲ ಉಂಟು. ಆದರೆ ನಾವು ಅದನ್ನು ಯೂಸ್ ಮಾಡ್ತೇವಾ? ಎಷ್ಟೋ ಜನ ನಾವು ಅದನ್ನು ಯೂಸ್ ಮಾಡೋದಿಲ್ಲ, ಪ್ರಾಣಿಗಿಂತ ಕಡೆ ಆಗ್ತಾ ಇದ್ದೇವೆ. ಇದು ಯಾರ ತಪ್ಪು? ನಮಗೆ ಕೊಟ್ಟ ಜನ್ಮವನ್ನು ನಾವು ಸರಿಯಾಗಿ ಬಳಕೆ ಮಾಡದಿದ್ದರೆ ಆ ತಪ್ಪು ಯಾರ್ದು? ನಮ್ಮದು. ನಾವು ಮೂರ್ಖರು. ಯಾರು ಮಾದಕ ವ್ಯಸನಕ್ಕೆ ನಮ್ಮನ್ನು ಬಲಿ ಪಡ್ತಾರಾ
ಅವರ ತಪ್ಪಲ್ಲ, ನಮ್ಮ ತಪ್ಪು. ನಮ್ಮ ಮೇಲೆ ನಮಗೆ ಪ್ರೀತಿ ವಿಶ್ವಾಸ ಇದ್ದರೆ, ನಮ್ಮ ಜೀವನದ ಮೇಲೆ ನಾವು ಮುಂದೇನಾಗಬೇಕು ಅಂತ ನಮಗೆ ಗೊತ್ತಿದ್ದರೆ, ಅಥವಾ ನಮ್ಮ ತಂದೆ ತಾಯಿಗಳ ಮೇಲೆ ನಮಗೆ ಪ್ರೀತಿ ಇದ್ದರೆ, ನಮ್ಮ ಫ್ಯಾಮಿಲಿ ಜೊತೆ ನಮಗೆ ಪ್ರೀತಿ ಇದ್ದರೆ, ನಮ್ಮ ಸಮಾಜದಲ್ಲಿ ನಾವು ಒಂದು ಉತ್ತಮ ಪ್ರಜೆ ಆಗಬೇಕಂತ ಇದ್ದರೆ ಖಂಡಿತ ನಾವು ಬದಲಾಗುವುದಿಲ್ಲ. ಯಾರಿಗೂ ನಮ್ಮನ್ನು ಫೋರ್ಸಲ್ಲಿ ಬದಲು ಮಾಡಲಿಕ್ಕೆ ಆಗೋದಿಲ್ಲ. ನಾನು ನನ್ನನ್ನು ಪ್ರೀತಿಸಿದರೆ, ಪ್ರತಿಯೊಬ್ಬರು ಇನ್ನೊಬ್ಬರನ್ನು ಪ್ರೀತಿಸುವ ಬದಲು ನಮ್ಮನ್ನು ನಾವು ಪ್ರೀತಿಸಲಿಕ್ಕೆ ಕಲಿಬೇಕು. ನಮಗೆ ನಮ್ಮನ್ನೇ ಕಂಡ್ರೆ ಭಯ, ನಮಗೆ ಎದ್ದು ನಿಲ್ಲಲಿಕ್ಕೆ ಭಯ, ನಮಗೆ ಮಾತಾಡಲಿಕ್ಕೆ ಭಯ. ಈ ಭಯಪಡುವ ನಾವು ಸಮಾಜದಲ್ಲಿ ಏನು ಸಾಧಿಸ್ತೇವೆ? ಹೌದಾ? ಹೌದಾ? ನಾನು ಕೇಳೋದು, ನಿಮಗೆ ಸರಿ ತಪ್ಪು ಅಂತ ಗೊತ್ತಿರ್ತದೆ, ಹೌದಾ? ಹೌದು. ನಾನೀಗೊಂದು ಬೆಂಕಿ ರಾಶಿಯನ್ನು ಹಾಕ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾನು ಆ ಬೆಂಕಿಗೆ ಹಾರಿ ಅಂತ ಹೇಳಿದರೆ ಎಷ್ಟು ಜನ ಹಾರ್ತೀರಿ? ಕೈ ಎತ್ತಿ ನೋಡುವ. ಹಾರ್ತೀರಾ? ಇರ್ತೀರಾ? ಹಾರುವುದಿಲ್ಲ. ಎಲ್ರಿಗೂ ಗೊತ್ತುಂಟು ಬೆಂಕಿಗೆ ಹಾರಿದರೆ ನಾವು ಮೈ ಸುಡ್ತೇವೆ ಅಂತ. ಅದೇ ರೀತಿ ಇದನ್ನು ನೀವು ತಗೊಳ್ಳಿ ಅಲ್ಲ, ಮಾದಕ ವ್ಯಸನ ತಗೊಂಡ್ರೆ ನಾವು ಸಾಯ್ತೇವೆ, ನಮ್ಮ ಬ್ರೈನಿಗೆ ಹೋಗ್ತದೆ, ನರಮಂಡಲಕ್ಕೆ ಹೋಗ್ತದೆ, ಬುದ್ಧಿಮಾಂದ್ಯರಾಗ್ತೇವೆ, ನಾವು ಹುಚ್ಚರಾಗ್ತೇವೆ ಅಂತ ತಿಳ್ಕೊಂಡ್ರೆ ಅದನ್ನು ನಾವು ಡಿಸ್ಕವರಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಒಂದು ಸೈಡ್ ಪಾರ್ಟ್ ಅಂತ ನೆಗ್ಲೆಕ್ಟ್ ಮಾಡಿ. ನಾನು ಕೇಳೋದು, ಕೆಟ್ಟ ಪರಿಣಾಮನೂ ಇರ್ತದೆ, ಒಳ್ಳೆ ಪರಿಣಾಮನೂ ಇರ್ತದೆ. ಆದರೆ ಒಳ್ಳೆ ಪರಿಣಾಮ ಕೆಟ್ಟ ಪರಿಣಾಮ ಅಂತ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಹೌದು ತಾನೇ? ಹೌದು ತಾನೇ? ಇವತ್ತು ನೀವು ಹೈಸ್ಕೂಲಲ್ಲಿದ್ದೀರಿ, ಹೈಸ್ಕೂಲಿಂದ ಕಾಲೇಜ್ವರೆಗೆ, ಹೌದಾ? ಇವತ್ತು ನಾವು ಏನನ್ನು ನಿರ್ಧಾರ ಮಾಡ್ತೇವೆ ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ, ಈಗ ವರ್ತಮಾನ ಕಾಲದಲ್ಲಿ ನಾವು ಹೇಗೆ ಇರ್ತೇವೆ, ನಮ್ಮ ಭವಿಷ್ಯ ಹಾಗೆ ಇರ್ತದೆ, ಹೌದಾ? ನಮಗೆ ಈಗ ನಾವು ಏನು ಮಾಡಬೇಕು, ನಾವು ಹೇಗೆ ಇರಬೇಕು ಅಂತ ಗೊತ್ತಿಲ್ಲದಿದ್ದರೆ ಮುಂದೆ ನಮ್ಮ ಕೈಯಿಂದ ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ, ಹೌದು ತಾನೆ? ನಾನು ಕೆಲವು ನಿಮಗೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಹತ್ರ ಪ್ರಶ್ನೆಯನ್ನು ಕೇಳಬೇಕು. ಮೂರನೇದಾಗಿ ನಾನು ನಿಮಗೆ, ಮಾದಕ ವ್ಯಸನ ಅಂತ ತಗೊಳ್ಳುವವರು ಪಲಾಯನವಾದಿಗಳು, ಹೌದಾ? ಯಾರಿಗೆ ನಮ್ಮನ್ನು ನಾವು ಸೇಫ್ ಮಾಡಲಿಕ್ಕೆ ಆಗೋದಿಲ್ವಾ? ನಾವು ಹೇಡಿಗಳು. ಕೆಲವು ನಾವು ಹೇಳ್ತಾರೆ ನಾವು ಕುಡಿಯುವುದು ಯಾಕೆ, ನಮಗೆ ತುಂಬ ಟೆನ್ಷನ್ ಉಂಟು, ಬಿಡಲಿಕ್ಕೆ ಆಗೋದಿಲ್ಲ ಟೆನ್ಷನ್, ನಾವು ಕುಡಿತೇವೆ. ನಿಮಗೆ ನಿಮ್ಮ ಟೆನ್ಷನ್ ನಿಮ್ಮನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗದಿದ್ದರೆ ನೀವು ಹೇಡಿಗಳು. ಕುಡಿದು ಟೆಂಪರರಿಯಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿದೆವು, ನಾವು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಹಾಗಾಗಿ ನಾನು ಹೇಳ್ತೇನೆ, ನಿಮಗೆ ಏನೇ ಕಷ್ಟ ಬಂದರೂ ನೀವು ಪಲಾಯನವಾದಿಗಳಾಗಬಾರ್ದು, ಅದನ್ನು ಹೋರಾಟ ಮಾಡಿ ಗೆಲ್ಲಬೇಕು. ನಾನು ಒಂದು ಹೇಳ್ತೇನೆ, ಎಲ್ಲ ಮಕ್ಕಳಲ್ಲಿ ನಿಮ್ಮ ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ತಪ್ಪು 100% ಮಾಡ್ತೀರಿ. ತಪ್ಪು ಮಾಡದ ಮಕ್ಕಳಿಲ್ಲ, ತಪ್ಪು ಮಾಡೇ ತಿದ್ದುವುದು. ಆದರೆ ತಪ್ಪು ಮಾಡಿದ ಕೂಡಲೇ ಎಲ್ಲ ತಪ್ಪಂತಲ್ಲ, ಅದನ್ನು ಬದಲಾವಣೆ ಮಾಡಿಕೊಳ್ಳೋದು ನಿಮ್ಮ ಕರ್ತವ್ಯ, ಹೌದಾ? ಹೌದಾ? ಯಾಕೆ ಮಾತಾಡೋದಿಲ್ಲ ಯಾರು? ನಿಮ್ಗೆ ಗೊತ್ತುಂಟಲ್ಲ, ಸರಿ ತಪ್ಪೆಲ್ಲರಿಗೂ ಗೊತ್ತುಂಟಲ್ಲ. ಇನ್ನೊಂದು, ನಾವು ಹೇಳ್ತೇವೆ ಮಾದಕ ವ್ಯಸನಕ್ಕೆ ನಮ್ಮನ್ನು ಬಲಿಪಡಿಸ್ತಾರೆ ಕೆಲವರು ಅಂತ. ಯಾಕೆ ಬಲಿಪಡಿಸ್ತಾರೆ? ನಾವು ಹೋದ್ರೆ ತಾನೇ ಅವರಿಗೆ ಬಲಿಪಡಿಸುವುದು. ಅವ್ರು ಯಾಕೆ ನಿಮ್ಮನ್ನು ಬಳಕೆ ಮಾಡ್ತಾರೆ? ನಿಮ್ಮನ್ನು ಮಾದಕ ವ್ಯಸನ ಮಾಡಲಿಕ್ಕೆ ಅಲ್ಲ, ನಿಮ್ಮಿಂದ ಅವರು ಹಣ ಸಂಪಾದನೆ ಮಾಡಲಿಕ್ಕೆ. ಅದು ನೀವು ತಿಳ್ಕೊಳ್ಬೇಕು. ಯಾಕೆ ನಿಮ್ಮಂಥ ಮಕ್ಕಳನ್ನು ಅವ್ರು ತಗೊಳ್ತಾರೆ ಅಂದರೆ, ಅವ್ರಿಗೆ ಗೊತ್ತುಂಟು ಬಡ ಮಕ್ಕಳು ಏನಾದರೂ ಡ್ರಗ್ಸಿಂದ ಹಣ ಬಂದರೆ, ಸಂಪಾದನೆ ಮಾಡಿದರೆ ಖುಷಿ ಆಗ್ತದೆ, ಕೈಯಲ್ಲಿ ಹಣ ಇರುವುದಿಲ್ಲ, ಹೆಚ್ಚಿನ ತಂದೆ ತಾಯಿಯವರು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಮನೆಯಲ್ಲಿ ಸಂಪಾದನೆ ಇಲ್ಲ, ಇಂಥ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ನೀವು ಅಟ್ರ್ಯಾಕ್ಟ್ ಆಗ್ತೀರಿ, ಸ್ವಲ್ಪ ದಿನ ಕ್ಷಣಿಕ ಸುಖಕ್ಕಾಗಿ ಅಟ್ರ್ಯಾಕ್ಟ್ ಆಗ್ತೀರಿ, ಮತ್ತು ನಿಮ್ಮ ಲೈಫೇ ಹೋಗ್ತದೆ, ಹೌದು ತಾನೆ? ಆ ಕ್ಷಣಿಕ ಸುಖ ಬೇಕಾ? ಅಪ್ಪ ಅಮ್ಮ ಕಷ್ಟಪಟ್ಟು ನಿಮ್ಮನ್ನು ಕಲಿಸ್ತಾ ಇದ್ದಾರೆ, ಆ ಕಲಿತು ನೀವು ಅಪ್ಪ ಅಮ್ಮನಿಗೆ ಸುಖ ಕೊಡಬೇಕೇ ವಿನಃ ಯಾವನೋ ಒಬ್ಬ ಡ್ರಗ್ ಪೆಡ್ಲರಿಗೋಸ್ಕರ ಅವನ ಹಣಕ್ಕೋಸ್ಕರ ಬೆನ್ನ ಹಿಂದೆ ಹೋದರೆ ಸ್ವಲ್ಪ ದಿವಸ ಹಣ ಇರ್ಬೋದು, ನಿಮ್ಮ ಹತ್ರ ಖುಷಿ ಇರ್ಬೋದು, ಮೊಬೈಲ್ ಬರ್ಬೋದು, ನಿಮಗೆ ದೊಡ್ಡ ದೊಡ್ಡ ವಸ್ತುಗಳು ಬರ್ಬೋದು, ಚಪ್ಪಲ್ ಬರ್ಬೋದು, ಶೂ ಬರ್ಬೋದು, ಪರ್ಫ್ಯೂಮ್ ಬರ್ಬೋದು, ಡ್ರೆಸ್ ಬರ್ಬೋದು, ಎಲ್ಲ ಬರ್ಬೋದು. ಆದರೆ ನೀವು ಕಳ್ಕೊಂಡ ಕ್ಷಣಗಳು ಯಾರಿಗೆ ಹೋಗ್ತದೆ? ಅದು ನಿಮ್ಮ ಮನೆಯವರಿಗೆ ಹೋಗ್ತದೆ. ನಿಮ್ಮ ಮನೆಯವರು ತುಂಬ ಆಸೆ ಪಟ್ಟು ಶಾಲೆ ಕಳಿಸ್ತಾ ಇದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ, ನಿಮಗೆ ಏನಾದರೂ ನೀವು ಅದರಿಂದ ಬಲಿಪಶು ಆದರೆ ಕಷ್ಟಪಡೋದು ಯಾರು ಹೇಳಿ? ಯಾರು ಕಷ್ಟಪಡೋದು? ಆ ಪೆಡ್ಲರುಗಳು ಬರ್ತಾರಾ? ಕೂಗುದು ಯಾರು ನಿಮ್ಮ ಜೊತೆ? ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಫ್ಯಾಮಿಲಿ, ಸಮಾಜ. ಯಾರಾದರೂ ಅಂಥ ಜನರು ಬರ್ತಾರಾ? ಇಲ್ಲ. ಅದನ್ನು ದಯಮಾಡಿ ಎಣಿಸಿ. ಕಡೇ ಪಕ್ಷ ಇರೋದು ನಮ್ಮ ಮನೆಯವರು. ಕೆಲವು ಮನೆಯವರು ಜೋರಿರ್ತಾರೆ, ಕೆಲವರ ಮನೆಯಲ್ಲಿ ಮಕ್ಕಳು ಅವರೇ ಕೇಳೋದಿಲ್ಲ. ಆದರೆ
ಅಪ್ಪ ಅಮ್ಮನ ಮಾತು ಖಂಡಿತ ಕೇಳಬೇಕು. ಕೆಲವರಿಗೆ ಇರ್ಬೋದು ನಮ್ಮ ಅಪ್ಪ ಅಮ್ಮನಿಗೆ ವಿದ್ಯಾಭ್ಯಾಸ ಇಲ್ಲ, ಅವ್ರು ಏನು ಹೇಳಿಕೊಡ್ತಾರೆ. ನಾನು ಈಗಲೂ ಹೇಳ್ತಾನೆ, ವಿದ್ಯಾಭ್ಯಾಸ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ. ಉದಾಹರಣೆ ನಾನು ಈಗ ಕೊಡ್ತಾ ಇದ್ದೆ, ನಿಮ್ಮ ಹಾಜಬ್ಬನವರು ಕಿತ್ತಳೆ ಮಾರ್ಕೊಂಡಿದ್ರು, ಹೌದಾ 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 ಗೊತ್ತುಂಟು ಎಲ್ರಿಗೂ? ಹೌದಾ? ಶಾಲೆ ಕಟ್ಟಿದ್ರು, ಅವರಿಗೆ ವಿದ್ಯಾಭ್ಯಾಸ ಇತ್ತಾ? ಇಲ್ಲ. ತಿಳುವಳಿಕೆ ಜ್ಞಾನ ಸಮಾಜದಲ್ಲಿ ಮೊದಲು. ವಿದ್ಯಾಭ್ಯಾಸ ಇರುವುದಕ್ಕೋಸ್ಕರ, ಖಾಲಿ ನಮ್ಮ ಉದ್ಯಮಕ್ಕೋಸ್ಕರ. ಇನ್ನೊಂದು, ನಿಮಗೆ ಇದರೆಲ್ಲ ಗೊತ್ತುಂಟು. ಡ್ರಗ್ಸ್ ಎಡಿಕ್ಟ್ ಆಗೋದಾದರೆ ಕಾನೂನು ಬಾಹಿರ. ಡ್ರಗ್ಸ್ ತಗೊಳ್ಬೇಕಂತ ಎಲ್ಲಿಯಾದರೂ ಕಾನೂನಲ್ಲಿ ಉಂಟಾ? ಇಲ್ಲ. ಕುಡಿಬೋದು, ಕಾನೂನಲ್ಲಿ ಉಂಟು, ಲೀಗಲ್ ಮಾಡಿದ್ದಾರೆ. ಸಿಗರೇಟ್ ಎಳಿಬೋದು, ತಂಬಾಕು ಸೇವನೆ ಮಾಡಿಬೋದು. ಕುಡಿಯೋ ಬಾಟ್ಲಲ್ಲಿ ನೋಡಿದ್ದೀರಾ, ಇಂಜೂರಿಯಸ್ ಟು ಹೆಲ್ತ್, ಹಾನಿಕಾರಕ ಅಂತ ಬರೀತಾರೆ. ಆದರೆ ನಾವು ಓದುವುದಿಲ್ಲ, ಕುಡಿತೇವೆ. ಖಾಲಿ ಸರ್ಕಾರಕ್ಕೆ ಹಣ ಬೇಕು, ಅದನ್ನು ನಿಲ್ಲಿಸುವುದಿಲ್ಲ. ತಂಬಾಕು, ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಪಿಕ್ಚರಿಗೆ ಹೋಗ್ತೀರಲ್ಲ, ಸ್ಕ್ರೀನಲ್ಲಿ ಮೊದಲೇ ತೋರಿಸ್ತಾರೆ, ತಂಬಾಕು ಸೇದಬಾರ್ದು, ಕ್ಯಾನ್ಸರ್ ಬರ್ತದೆ. ಎಲ್ಲಿಯಾದರೂ ನಿಲ್ಲಿಸಿದಾರ? ಯಾಕೆಂದರೆ ಕಾನೂನು ಅಡಿಯಲ್ಲಿ ಆಗುವುದು ಎಂಥ ದುಷ್ಪರಿಣಾಮ ಇದ್ದರೂ ನಾವು ಅದನ್ನು ನೋಡ್ಕೊಳ್ಳೋದಿಲ್ಲ. ಕಾನೂನು ಲೀಗಲೈಸ್ ಮಾಡಿದ್ದಾರೆ, ನಾವು ತಗೊಳ್ತೇವೆ. ಆದರೆ ಡ್ರಗ್ಗನ್ನು ಮಾತ್ರ ಲೀಗಲ್ ಮಾಡಲಿಲ್ಲ. ಇಲ್ಲೀಗಲ್ ಮಾಡಿದ ಕಾರಣ ನಾವು ಡ್ರಗ್ ಸೇವನೆ ಭಯಂಕರ ಅಂತ ಹೇಳ್ತೇವೆ. ಆದರೆ ಡ್ರಗ್ಗಿಗಿಂತ ಪರಿಣಾಮಕಾರಿ ಕುಡಿತ ಸಹ, ಸಿಗರೇಟ್ ಮತ್ತು ತಂಬಾಕು. ಎಷ್ಟು ಮನೆಯಿಂದ ಕುಡಿದು ಬಂದು ಫ್ಯಾಮಿಲಿ ಹಾಳಾಗೋದಿಲ್ಲ? ಯಾರಾದರೂ ಮನೆಯಲ್ಲಿ ಅಪ್ಪ ಅಮ್ಮ ಕುಡಿತಾ ಇದ್ದಾರೆ ನಿಮ್ಮದು? ಯಾರ್ದು ಸುಳ್ಳು ಹೇಳ್ಬಾರ್ದು, ಸತ್ಯ ಹೇಳಿ. ಯಾರಾದರೂ ಅಪ್ಪ ಕುಡಿತಾ ಇದ್ದಾರಾ? ಇಲ್ಲ. ಆದರೆ ತುಂಬ ಜನರ ಮನೆಯಲ್ಲಿ, ಹಳ್ಳಿಗಳಲ್ಲಾಗಿ ಅವರ ಮನೆಯವರು ಕುಡಿತದಿಂದ ಇಡೀ ಫ್ಯಾಮಿಲಿ ಹಾಳಾಗ್ತದೆ. ಅದು ಸಹ ದುಷ್ಪರಿಣಾಮ. ಯಾಕೆಂದರೆ ಅದನ್ನು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ತಂದ ಕಾರಣ ನಾವು ಅದನ್ನು ಪರಿಗಣಿಸುವುದಿಲ್ಲ. ಡ್ರಗ್ಗನ್ನು ಮಾತ್ರ ಇಲ್ಲೀಗಲ್ ಮಾಡಿದ್ದಾರೆ, ಕಾನೂನಿನ ಒಳಗಡೆ ಬರದ ಕಾರಣ ನಾವು ಅದನ್ನು ಡ್ರಗ್ಸ್ ತಿಂದರೆ ಹೀಗೆ ಅಂತ ಎಣಿಸ್ತಿದ್ದೇವೆ. ಇನ್ನೊಂದು ವಿಷಯ, ಇಷ್ಟು ವಿಷಯ ನಾನು ಪಾಯಿಂಟ್ಸ್ ಹೇಳಿದ್ದೇನೆ, ಹೌದಾ? ಯಾರಿಗಾದರೂ ಏನಾದರೂ ಪ್ರಶ್ನೆ ಕೇಳಲಿಕ್ಕೆ ಉಂಟಾ? ಡ್ರಗ್ಗಿಂದ ಏನಾಗ್ತದೆ ಅಂತ ಯಾರಿಗಾದರೂ ಪ್ರಶ್ನೆ ಕೇಳಲಿಕ್ಕೆ ಉಂಟಾ? ಇನ್ನೊಂದು ಅಂಶ ಹೇಳ್ತೇನೆ ನಾನು. ನೀವು ಗೆಳೆತನ ಮಾಡ್ತೀರಿ, ಹೌದಾ? ಎಲ್ರಿಗೂ ಫ್ರೆಂಡ್ಸ್ ಅಂತ ಇರ್ತಾರೆ ತಾನೇ? ಹೈಸ್ಕೂಲಲ್ಲಿ ಆಗಲಿ, ಕಾಲೇಜ್ ಆಗಲಿ, ಎಲ್ಲರಿಗೂ ಫ್ರೆಂಡ್ಸ್ ಇರ್ತಾರೆ. ಆದರೆ ಯಾರು ಕೆಟ್ಟವರಂತ ಹೇಳುವುದಿಲ್ಲ ನಾನು, ಮಕ್ಕಳು. ಆದರೆ ನಾವು ಆಯ್ಕೆ ಮಾಡುವಾಗ, ಶಾಲೆಯಲ್ಲಿ ಆಗಲಿ ಹೊರಗೆ ಆಗಲಿ ಆಯ್ಕೆ ಮಾಡುವಾಗ, ನಮ್ಮ ಫ್ರೆಂಡ್ಸ್ ಯಾರು, ನಮಗೆ ಅವರು ಸೂಕ್ತರ ಅಂತ ತಿಳ್ಕೊಳ್ಬೇಕು. ಎಷ್ಟು ಜನರು ಕ್ಲೋಸ್ ಫ್ರೆಂಡ್ಸ್ ಅಂತ ಇದ್ದಾರೆ ನಿಮಗೆ? ಯಾರಾದರೂ ಹುಡುಗಿಯರಿಗೆ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ? ನಿಮ್ಮ ಆಯ್ಕೆ ಹೇಗೆ ಇರ್ತದೆ? ಹೇಗೆ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ ನಿಮಗೆ? ಹೇಗೆ ಫ್ರೆಂಡ್ಸ್ ಆಗ್ತಾರೆ? ನಮ್ಮ ಕಷ್ಟದಲ್ಲಿ ಯಾರಿದ್ದಾರೆ, ನಮ್ಮ ಕಷ್ಟವನ್ನು ಯಾರು ಸ್ಪಂದಿಸ್ತಾರೆ, ನಾವು ಕೆಟ್ಟ ಮಾರ್ಗದಲ್ಲಿ ಹೋಗುವಾಗ ನಮಗೆ ಯಾರು ಅದನ್ನು ತಪ್ಪು ಅಂತ ಹೇಳ್ತಾರೆ, ಅವರು ನಮ್ಮ ಫ್ರೆಂಡ್ಸ್ ಆಗಿರಬೇಕು. ನಾನು ಯಾಕೆ ಹೇಳ್ತಾ ಇದ್ದೇನಂತೆ, ಕೆಲವು ಮಕ್ಕಳಿಗೆ ಆ ಡ್ರಗ್ ಪೆಡ್ಲರ್ಗಳೊಟ್ಟಿಗೆ ಸೇರಿ ಎಡಿಕ್ಟ್ ಆಗಿರ್ತಾರೆ, ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ಹೇಗೆ ಅಟ್ರ್ಯಾಕ್ಟ್ ಮಾಡ್ತಾರೆ ಹೇಳಿ? ನಾವೀಗ ಮಕ್ಕಳೆಲ್ಲ ಹೋಟೆಲಿಗೆ ಹೋಗ್ತೇವೆ, ಮಾಲಿಗಳಿಗೆ ಹೋಗ್ತೇವೆ, ಅಲ್ಲಿ ಹೋಗ್ತೇವೆ, ಒಂದು ಐಸ್ ಕ್ರೀಮ್ ತಿನ್ನುವ, ಒಂದು ಪಿಜ್ಜಾ ತಿನ್ನುವ, ಒಂದು ಬರ್ಗರ್ ತಿನ್ನುವ, ಆಸೆ ಆಗ್ತದೆ ನಿಮಗೆ. ಯಾರಿಗೆ ಆಸೆ ಆಗೋದಿಲ್ಲ? ನಾನೀಗ ಪಿಜ್ಜಾ ಬರ್ಗರ್ ತಂದು ಕೊಟ್ಟರೆ ಯಾರಾದರೂ ಬೇಡ ಅಂತ ಹೇಳ್ತೀರಾ ನೀವು? ಕೈ ಎತ್ತಿ. ಇಲ್ಲ, ಎಲ್ರಿಗೂ ಬೇಕು. ಆದರೆ ಯಾರ ಜೊತೆ ತಿನ್ನಬೇಕು, ಯಾರ ಜೊತೆ ಹೋಗಬೇಕು, ಎಲ್ಲಿ ತಿನ್ನಬೇಕು ಅಂತ ನೋಡಬೇಕು. ನಾನು ಯಾಕೆ ಹೇಳುತ್ತೇನೆಂದರೆ, ಎಕ್ಸ್ಪೀರಿಯನ್ಸಲ್ಲಿ ಹೇಳೋದು. ಕೆಲವರಿಗೆ ಮಾಲುಗಳಿಗೆ ಕರ್ಕೊಂಡೋಗಿ, ಹುಡುಗಿಯರಿಗೆ, ಕೆಲವರು ಹುಡುಗರು, ಕಾಲೇಜ್ ಹುಡುಗರು ಸಹ ಅವರೊಟ್ಟಿಗೆ ಇರ್ತಾರೆ, ಯಾಕೆಂದರೆ ಅವರು ಫ್ರೆಂಡ್ಸ್. ಅದರೊಟ್ಟಿಗೆ ಒಬ್ಬ ಡ್ರಗ್ ಪೆಡ್ಲರ್ ಅವನೊಟ್ಟಿಗೆ ಇದ್ದರೆ, ಅವನು ಆ ಮಾದಕ ದ್ರವ್ಯವನ್ನು ಆ ಬಿಸ್ಕಿಟಲ್ಲಿ, ಆ ಚಾಕ್ಲೇಟಲ್ಲಿ ಕೊಟ್ಟು ಅವರಿಗೆ ಅಟ್ರ್ಯಾಕ್ಟ್ ಮಾಡ್ತಾರೆ. ಅವರಿಗೆ ಆಗ ಗೊತ್ತಿರುವುದಿಲ್ಲ. ನಾನು ಒಂದು ಕತೆ ನಿಮಗೆ ಹೇಳ್ತೇನೆ. ನಾನು ಹ್ಯಾಂಡಲ್ ಮಾಡಿದ ಕೇಸ್. ಎಲೋಷಿಯಸ್ ಕಾಲೇಜಲ್ಲಿ ಒಂದು ಹುಡುಗಿ ಇದ್ಲು, ಹೆಸರು ಹೇಳೋದಿಲ್ಲ. ಫಸ್ಟ್ PU ಹುಡುಗಿ. ಅಪ್ಪ ರಿಕ್ಷಾ ಡ್ರೈವರ್. ಅಪ್ಪ ದಿನಾಲು ಮಗಳನ್ನು ಶಾಲೆಯಲ್ಲಿ ರಿಕ್ಷಕ್ಕೆ ಕರ್ಕೊಂಡು ಎಲೋಷಿಯಸ್ ಕಾಲೇಜಿಗೆ ಬಿಟ್ಟು ಬರ್ತಾಯಿದ್ರು. ಆದರೆ ಮಗಳೇನು ಮಾಡ್ತಿದ್ಲು, ಆ ಕಾಲೇಜಿಂದ ಯೂನಿಫಾರ್ಮ್ ತೆಗೆದು ರಿಕ್ಷಾದಲ್ಲಿ ಹೋಗಿ ಬೇರೆ ಕಲರ್ ಡ್ರೆಸ್ ಹಾಕಿ ಮಾಲಿಗೆ ತಿರುಗ್ತಾ ಇದ್ಲು. ಅವರ ಅಣ್ಣ ಒಂದು ದಿವಸ ನೋಡಿದ. ಬಸ್ ಡ್ರೈವರ್, ರಿಕ್ಷಾ ಡ್ರೈವರುಗಳೆಲ್ಲ ಅಬ್ಸರ್ವ್ ಮಾಡೋದು ಜಾಸ್ತಿ ಸಮಾಜದಲ್ಲಿ, ಹೌದಾ? ಏನಾದರೂ ಗೊತ್ತಾಗೋದು ಮೊದಲು ರಿಕ್ಷಾ ಡ್ರೈವರ್ನವರಿಗೆ. ಅಬ್ಸರ್ವ್ ಮಾಡಿ ಬಂದು ನನ್ನ ಹತ್ರ ಒಂದು ದಿವಸ ಹೇಳಿದ, ಹೀಗೆ ಅವಳು ತೂರಾಡಿಕೊಂಡು ಹೋಗ್ತಿದ್ದಾಳೆ, ಮನೆಯವರಿಗೆ ಗೊತ್ತಿಲ್ಲ ಅಂತ. ಹುಡುಗಿ ಎಲ್ಲಿವರೆಗೆ ಆಗಿದ್ದಾಳಂತ, ತುಂಬ ಡ್ರಗ್ ವ್ಯಸನಿ, ಅವಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮನೆಯಲ್ಲಿ ಅಪ್ಪ ರಿಕ್ಷಾ ಡ್ರೈವರ್ ಆದರೂ ಈ ಹುಡುಗಿಗೆ
ಖರ್ಚಿಗೆ ಹಣ ಕೊಡುವುದಾಗಲಿ, ಅವಳ ಖರ್ಚೇ ಉಂಟು ತಿಂಗಳಿಗೆ, ಅವಳ ಹೇರ್ ಸ್ಟೈಲ್ ಮಾಡೋದಾಗಲಿ, ಸ್ಟ್ರೈಟ್ನಿಂಗ್ ಮಾಡೋದಾಗಲಿ, ಅವಳಿಗೆ ಬೇಕಾಬಿಟ್ಟು ಖರ್ಚು ಮಾಡ್ತಿದ್ರು. ನಾನು ಯಾಕೆ ಹೇಳ್ತೇನೆ ಅಂದರೆ, ಕೆಲವು ಅಪ್ಪಮ್ಮನವರು, ಈಗ ನಮ್ಮ ಅಮ್ಮನವರು ಸಹ ನಮಗೆ ಮೊದಲು ಏನು ಸಿಕ್ಕಲಿಲ್ಲ ಜೀವನದಲ್ಲಿ, ನಮ್ಮ ಮಕ್ಕಳು ಹೀಗೆ ಆಗಬಾರ್ದು, ನಮ್ಮ ಮಕ್ಕಳಿಗೆ ನಾವು ಕಷ್ಟ ಕೊಡಬಾರ್ದು, ನಮ್ಮ ಮಕ್ಕಳಿಗೆ ನಾವು ವ್ಯವಸ್ಥೆ ಮಾಡಬೇಕಂತ ಇರ್ತಾರೆ. ಆದರೆ ಆ ಮಕ್ಕಳು ಅದನ್ನು ನೆಗೆಟಿವ್ ಆಗಿ ತಗೊಳ್ತಾರೆ. ನಮ್ಗೆ ಯಾಕೆ ಕೊಡ್ತಾರೆ? ನಿಮ್ಮೆಲ್ಲ ಅಪ್ಪ ಅಮ್ಮನವರೀಗ ಯಾರಾದರೂ ಗೌರ್ಮೆಂಟ್ ಆಫೀಸರ್ನವರು ಇದ್ದಾರೆ? ನಿಮ್ಮ ಅಪ್ಪ ಅಮ್ಮನವರು ಇದ್ದಾರಾ? ಇಲ್ಲ. ಎಲ್ಲರೂ ಚಿಕ್ಕ ಪುಟ್ಟ ಕೆಲಸಕ್ಕೆ ಹೋಗ್ತಾರೆ. ಅವರು ಮಾಡಿದ ಕೆಲಸವನ್ನೇ ನೀವು ಮುಂದುವರಿಸಬೇಕಂತ ಉಂಟಾ? ಒಬ್ಬ ಕೂಲಿ ಕೆಲಸ ಮಾಡಿದರೆ, ಅಪ್ಪ ಕೂಲಿ ಕೆಲಸ ಮಾಡಿದರೆ ಮಕ್ಕಳು ಕೂಲಿ ಕೆಲಸ ಮಾಡಬೇಕಾ? ಯಾವ ತಂದೆ ತಾಯಿಯವರು ಅಪೇಕ್ಷೆ ಪಡೋದಿಲ್ಲ. ಆಗ ನೀವೇನು ಮಾಡಬೇಕು? ಅಪ್ಪ ಅಮ್ಮನವರು ತುಂಬ ಕಷ್ಟದಲ್ಲಿ ನೀವು ಕೇಳಿದ ಡ್ರೆಸ್ ತರ್ತಾರೆ, ನಿಮಗೆ ಕೇಳಿದರೆ ಪರ್ಫ್ಯೂಮ್ ತರ್ತಾರೆ, ತಿಂಡಿ ತರ್ತಾರೆ, ಆದರೆ ನೀವೇನು ಅವರಿಗೆ ಕೊಡ್ತಾ ಇದ್ದೀರಿ? ನೀವು ಇಂಥ ಪೆಡ್ಲರ್ಗೊಟ್ಟಿಗೆ ಸೇರಬಾರ್ದು. ಈ ಉದಾಹರಣೆ ನಾನು ಹೇಳ್ತಾ ಇದ್ದೇನೆಂದರೆ, ರಿಕ್ಷಾ ಡ್ರೈವರ ಮಗಳು ತಿರುಗಾಡಿದ್ಲು, ಎಲ್ಲಿವರೆಗೆ ಅಂದರೆ ತೂರಾಡ್ತಾ ಹೋಗ್ತಾ ಇದ್ಲು ಬಲ್ಮಠದಲ್ಲಿ. ತುಂಬ ಜಾಸ್ತಿ ಇದಾಗಿ ಅವಳನ್ನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಮಾಡಿ ನಾನು ಹೋದಾಗ ಅವಳ ಪರಿಸ್ಥಿತಿ ಎಷ್ಟು ಇದೆ ಅಂದರೆ, ಸಂಜೆ ಹೊತ್ತಾಗಿ ಅವಳಿಗೆ ಇಂಜೆಕ್ಟ್ ಮಾಡ್ತಾಯಿದ್ರು. ಇಂಜೆಕ್ಟ್ ಮಾಡ್ತಾಯಿದ್ರು ಡ್ರಗ್ಗಲ್ಲಿ ನಾನಾ ವಿಧ ಉಂಟು, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಮಕ್ಕಳಿಗೆ ಗೂಗಲ್ ಸರ್ಚ್ ಮಾಡಿದರೆ ಡ್ರಗ್ ಏನಂತ ಗೊತ್ತುಂಟು. ಡ್ರಗ್ಸಿನ ವಿಷಯ ಡಾಕ್ಟರ್ಸ್ನವ್ರು ಮಾತಾಡಬೇಕು, ಪರಿಣಾಮ ನಾವು ಹೇಳಬೇಕು. ಆದರೆ ಅದರ ಅವಶ್ಯಕತೆ ಇಲ್ಲ ನಮಗೆ. ಆ ಡ್ರಗ್ಸ್ ಹೀಗೆ ಆಗ್ತದೆ, ನಮಗೆ ಅಗತ್ಯ ಇಲ್ಲದ ವಿಷಯವನ್ನು ನಾವು ಬದಿಯಲ್ಲಿಡಬೇಕು. ಆದರೆ ಒಂದು ವೇಳೆ ತೊಗೊಂಡ್ರೆ ಏನು ಆಗ್ಬೋದು ಅನ್ನುವ ನಾನು ಹೇಳೋದಾದರೆ, ಅವಳ ಕೊಕ್ಕೆ ಏನಂದರೆ ಇಂಜೆಕ್ಟ್ ಮಾಡಿಸ್ತಾ ಇದ್ಲು. ಎಲ್ಲಿವರೆಗೆ ಅಂದರೆ, ಸಂಜೆ ಆಗುವಾಗ ಹಾಸ್ಪಿಟಲಲ್ಲಿ ಅವಳೊಂದು ಪದ್ಯ ಹಾಕೋದು, ಒಂದು ಸ್ಯಾಡ್ ಪದ್ಯ ಹಾಕೋದು, ಈ ಒಂದು ನನಗೆ ಡ್ರಗ್ ಬೇಕು ಅಂತ ಹಾರಡಿ, ಎಲ್ಲಿ ತನಕ ಅಂತ ಬ್ಲೇಡಿಂದ ಕೈಯನ್ನು ಚೂರಿಂದ ತಿವಿತಾ ಇದ್ಲು ಅವಳು. ತುಂಬ ಅಂದರೆ ಅವಳು ನಮ್ಮ ಹತ್ರ ಹೋಗುವಾಗ ಕೇಳ್ತಾ ಇದ್ಲು. ಅವಳು ಊಟ ಕೇಳೋದಿಲ್ಲ, ಐಸ್ ಕ್ರೀಮ್ ಬೇಕು, ಪಿಜ್ಜಾ ಬೇಕು, ಇಂಥದ್ದೇ ಇದ್ಲು. ಆದರೆ ಅವಳನ್ನು ಪ್ರೀತಿ ವಿಶ್ವಾಸದಿಂದ ಅವಳ ಹತ್ತಿರ ಇದ್ದವಳನ್ನು ಬದಲು ಮಾಡಿಸಿದೆವು. ಅದು ಹೇಳಬಾರ್ದು, ಯಾಕೆಂದರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಲೈಫ್ ಎಷ್ಟು ಬದಲಾಗ್ತಾ ಇದ್ದರೆ. ಚಿಕ್ಕ ಪುಟ್ಟ ಮಕ್ಕಳು, ನನ್ನ ಏರಿಯಾದಲ್ಲಿ, ನಾನು ಕೊಂಚಾಡಿಯಲ್ಲಿ ಇರುವುದು, ಬೇಕಾದಷ್ಟು ಮಕ್ಕಳು ಡ್ರಗ್ ಸೇವನೆ ಮಾಡ್ತಾ ಇದ್ದಾರೆ. ಬಿಟ್ಟು ಬಿಡಿ ಅಂತ ಹೇಳೋದು ನಾನು, ಬಿಟ್ಟು ಬಿಡಿ. ನೀವು ಇದಕ್ಕೆ ಆಮಿಷ ಒಡ್ಬೇಡಿ, ಯಾಕೆಂದರೆ ನಿಮ್ಮದು ಇದು ರೈಟ್ ಏಜ್. ಪ್ರೈಮರಿ ಮತ್ತು ಸೆಕೆಂಡ್ PUC 16 to 17 years ನಿಮ್ಮನ್ನು ಬ್ರೈನ್ ವಾಶ್ ಮಾಡಲಿಕ್ಕೆ ಈಸಿ. ಡಿಗ್ರಿ ಬರುವಾಗ ನೀವು ಮೆಚೂರ್ ಆಗ್ತೀರಿ. ಆದರೆ ಈಗಿನ ಮಕ್ಕಳು ಹಾಗೆಲ್ಲ, ನೀವು ಪ್ರೈಮರಿಯಲ್ಲೇ ಮೆಚೂರ್ ಆಗ್ತೀರಿ. ಇಂಥ ವ್ಯಸನಕ್ಕೆ ಬಲಿ ಆಗಬೇಡಿ. ಹಾಗಾಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ಯಾರು ನಿಮಗೆ ಇಂಥಕ್ಕೆ ಆಮಿಷ ಒಡ್ಡಿದ್ರೆ ತಗೊಳ್ಬೇಡಿ. ನೀವಾಗಿ ಬದುಕಿ, ಕಷ್ಟಪಟ್ಟು ಬದುಕಿ, ನಿಮ್ಮ ವಿದ್ಯೆ ನೋಡಿ, ನೀವು ಎಜುಕೇಷನ್ ಪಡ್ಕೊಂಡು ನಮ್ಮ ಅಪ್ಪ ಅಮ್ಮನಿಗೆ ಹೆಸರು ಬರಬೇಕು, ನಾವು ಸಮಾಜಕ್ಕೆ ಹೆಸರು ತರಬೇಕಂತ ಬದುಕಬೇಕು ವಿನಃ ಇವರ ಈ ಸ್ವಲ್ಪ ಡ್ರಗ್ಸಿನ ಇದರಿಂದ ಸ್ವಲ್ಪ ಮಾರಿದರೆ ನಿಮಗೆ ಹಣ ಮೊದಲು ಸಿಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹಣ ಎಷ್ಟರ ತನಕ ಬರ್ತದೆ? ನಿಮ್ಮನ್ನು ಬಲಿಪಶು ಮಾಡ್ತದೆ, ನಿಮ್ಮ ವಿದ್ಯಾಭ್ಯಾಸ ನಿಂತು ಹೋಗ್ತದೆ, ನಿಮ್ಮ ಲೈಫ್ ಇಡೀ ಹೋಗ್ತದೆ, ನಿಮ್ಮ ಬ್ರೈನ್ ಹೋಗ್ತದೆ, ನರ ವೀಕ್ ಆಗ್ತದೆ, ಮೆಂಟಲ್ ಆಗ್ತೀರಾ ನೀವು. ಅಪ್ಪ ಅಮ್ಮನಿಗೂ ಈಚೆಯಿಂದ ಮಕ್ಕಳಿಲ್ಲ, ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಕೂಗುದು ಅಪ್ಪ ಅಮ್ಮ. ಹಾಗಾಗಿ ನಾನು ನಿಮ್ಮ ಹತ್ರ ಕಳಕಳಿಯಲ್ಲಿ ಹೇಳ್ತಾ ಇದ್ದೇನೆ, ಇದು ನಾನು ಕ್ರಿಯೇಟಿವ್ ಕತೆ ಹೇಳುವುದಲ್ಲ, ಪಠ್ಯಪುಸ್ತಕದಲ್ಲಿದ್ದ ಕತೆ ಹೇಳುವುದಲ್ಲ, ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆದ ಕಥೆಯನ್ನು ನಾನು ನಿಮಗೆ ಕೆಲವು ಹೇಳ್ತಾ ಇದ್ದೇನೆ. ತುಂಬ ಮಕ್ಕಳಿದ್ದಾರೆ, ನಾವೀಗ ಟಿವಿಯಲ್ಲಿ ಪಿಕ್ಚರಲ್ಲೆಲ್ಲ ನೋಡ್ತೇವೆ, ಅದು ಡ್ರಗ್ಸ್ ಅಲ್ಲ. ಪಿಕ್ಚರಲ್ಲಿ ಈಗ ತೋರಿಸ್ತೇವೆ, ಉದಾಹರಣೆಗೆ ಒಂದು ಇನ್ಸ್ಪೆಕ್ಟ್ರ್, ಯಾರು ಬೇಡ 100 ಜನವನ್ನು ಹೊಡೆದು ಇನ್ಸ್ಪೆಕ್ಟ್ರ್ ಉರುಳಿಸ್ಬೋದು. ಒಂದು ಹೀರೋ 200 ಜನವನ್ನು ಉರುಳಿಸ್ಬೋದು. ಅದಲ್ಲ, ಅದು ಪಿಕ್ಚರ್. ಅದರಲ್ಲಿ ತೋರಿಸುವ ಡ್ರಗ್ಗಿಗೂ ಈಗ ತೋರಿಸುವ ಡ್ರಗ್ಗಿಗೂ ತುಂಬ ವ್ಯತ್ಯಾಸ ಉಂಟು. ನಾನಾ ನಮೂನೆ ರೀತಿಯಿಂದ, ಪೌಡರ್ಗಳಿಂದ, ಚಾಕ್ಲೇಟ್ಗಳಲ್ಲಿ, ಲಿಕ್ವಿಡಿಂದ ಎಲ್ಲ ನಿಮ್ಮನ್ನು ಬ್ರೈನ್ ವಾಶ್ ಮಾಡ್ತಾರೆ. ನಾನು ಉದಾಹರಣೆಗೆ ಹೇಳುತ್ತೇನೆ, ಆಗ ನಾನು ಡ್ರಗ್ ಅಂತ ಹೇಳಿದ್ದೇನೆ, ಮೆಡಿಕಲಿಗೆ ಹೋಗಿ ಮೆಡಿಸಿನ್ ತಗೊಳ್ತೇವೆ ಅಂತ. ನಿಮಗೆ ಗೊತ್ತಿರ್ತದೆ, ಜ್ವರ ಬಂದರೆ ಎಷ್ಟು ಮೆಡಿಸಿನ್ ತಗೊಳ್ತೀರಿ ನೀವು? ಜ್ವರ ಬಂತು, ಡಾಕ್ಟ್ರು ನಿಮ್ಗೆ ಎಷ್ಟು ಮೆಡಿಸಿನ್ ತಗೊಳ್ಳಿಕ್ಕೆ ಹೇಳ್ತಾರೆ? ಕಾಮನ್ ಆಗಿ ಒಂದು ಜ್ವರ ಬಂತು, ವೈರಲ್ ಫೀವರ್ ಬಂತು, ಹೇಗೆ ತಗೊಳ್ತೀರಿ? ಯಾರಾದರೂ ಹೇಳಿ, ಹೇಗೆ ತಗೊಳ್ತೀರಿ? ಜ್ವರ ಬಂದರೆ ದಿನಕ್ಕೆ 3 ಟ್ಯಾಬ್ಲೆಟ್, ಹೌದಾ? ನಿಮಗೆ ಗೊತ್ತುಂಟು, ದಿನಕ್ಕೆ 3 ಟ್ಯಾಬ್ಲೆಟ್ ತಗೊಂಡ್ರೆ ನಮ್ಮ ರೋಗ ಹೋಗ್ತದೆ, ಎಲ್ರಿಗೂ ಗೊತ್ತಿದ್ದ ವಿಷಯ. ಯಾರಾದರೂ ಬಂದು ಈಗಲೇ ನಾನು 6 ಟ್ಯಾಬ್ಲೆಟ್ ತಗೊಳ್ತೇನೆ ಜ್ವರ ನಿಲ್ತದೆ ಅಂತ ಹೇಳ್ತೇವೆ ನಾವು? ಇಲ್ಲ. ಹಾಗಾಗಿ ಯಾವುದೇ ಒಂದು ಮೆಡಿಸಿನ್ ತಗೊಳ್ಳುವಾಗ ಸಹ ಇಷ್ಟು ಅಂತ ಇರ್ತದೆ. ಹಾಗಾಗಿ ನಾವು ಸಹ ಏನನ್ನು ತಗೊಳ್ಬೇಕು, ಏನನ್ನು ತಗೊಳ್ಬಾರ್ದು ಅಂತ ನಮಗೆ ಗೊತ್ತಿರಬೇಕು, ಹೌದಾ? ಇಲ್ಲಿ ಯಾರಿಗಾದರೂ ಏನಾದರೂ ಮಾತಾಡ್ಲಿಕ್ಕೆ ಉಂಟಾ? ಮಕ್ಕಳಿಗೆ ಏನಾದರೂ ಕೇಳಲಿಕ್ಕೆ ಉಂಟಾ? ಯಾರಾದರೂ ನಿಮ್ಮನ್ನು ಈ ರೀತಿ ಅಟ್ರಾಕ್ಟ್ ಮಾಡಿದ್ದಾರಾ? ಹೇಳಿ, ಮಾಡಿದ್ದಾರಾ? ನಿಮಗೆ ಇದು ಬೇಕಾ?
ಯಾರಾದರೂ ತಂದು ಹೇಳ್ತಾರೆ ಈಗ ಒಂದು ಡ್ರಗ್ ಪೌಡ್ರ್ ಕೊಡ್ತೇನೆ, ಯಾವುದೋ ಒಂದು ಹುಡುಗಿ ಕೊಟ್ಟರೆ ನಾನೊಂದು ಇಷ್ಟು ಗ್ರಾಮ್ ಕೊಡ್ತೇನೆ, ನಿಮಗೆ ಒಂದು ಏನು ಆರಾಮ ಒಂದು 10,000 ಸಿಗ್ಬೋದು ಅಂತ ಹೇಳಿದರೆ ಯಾರಾದರೂ ಆಸೆ ಪಡ್ತೀರಾ? ಮೊಬೈಲ್ಗೆ ಆಸೆ ಪಡ್ತೀರಾ? ಇಲ್ಲ. ನೀವೀಗ ಯಾವತ್ತು ನೀವು ಟಿ ವಿ ನೋಡುವಾಗ ಈಗ ಒಂದು ನೋಡ್ತಾ ಇದ್ದೀವಿ, ಸೆಲೆಬ್ರಿಟಿ ಮಕ್ಕಳನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ ನಾವು, ಹೌದಾ? ಮೊನ್ನೆಯಿಂದ ನೋಡ್ತಾ ಇದ್ದೀರಿ, ಶಾರುಖ್ ಖಾನ್ನ ಮಗನನ್ನು ಅರೆಸ್ಟ್ ಆಗಿದೆ ಅಂತ ಡ್ರಗ್ಗಲ್ಲಿ, ಹೌದಾ? ಹೌದಾ? ನಮ್ಮಲ್ಲಿ ಎಷ್ಟು ಜನರನ್ನು ನಾವು ಅರೆಸ್ಟ್ ಮಾಡ್ತಾ ಇದ್ದೇವೆ. ಪಾಪದ ಮಕ್ಕಳು ಡ್ರಗ್ ವ್ಯಸನಿಗಳಾಗಿದ್ದಾರೆ, ಅವರ ಬಗ್ಗೆ ಯಾರಾದರೂ ಚಿಂತಿಸ್ತಾರಾ? ನಮ್ಮ ಸಮಾಜ ಚಿಂತಿಸ್ತಾ ಉಂಟಾ? ನಮ್ಮ ಡಿಪಾರ್ಟ್ಮೆಂಟ್ ಚಿಂತಿಸ್ತಾ ಉಂಟಾ? ಇಲ್ಲ. ಯಾವನಾದರೂ ಒಂದು ದೊಡ್ಡ ಸೆಲೆಬ್ರಿಟಿ ಮಾಡಿಕೊಡ್ಲೆ ನಾವು ಟಿ ವಿಯಲ್ಲಿ ವೈಭವೀಕರಣ ಮಾಡ್ತೇವೆ. ಅದೇ ನಮ್ಮ ಏರಿಯಾದಲ್ಲಿ ಈಗ ಇವರು ಸದ್ಭಾವನಾ ಕಾರ್ಯಕ್ರಮ ಮಾದಕ ದ್ರವ್ಯ ವ್ಯಸನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ ಎಷ್ಟು ಆಗ್ತಾ ಉಂಟು? ಮಕ್ಕಳ ಮನಸ್ಸಿಗೆ ನಾಟುವಂಥ ಕಾರ್ಯಕ್ರಮ ಎಷ್ಟಾಗ್ತಾ ಉಂಟು? ಡಿಪಾರ್ಟ್ಮೆಂಟ್ಗಳಿಗಿಂತ ಎಷ್ಟಾಗ್ತಾ ಉಂಟು? ಎಷ್ಟು ಸಂಪನ್ಮೂಲ ವ್ಯಕ್ತಿಗಳದ್ದು ಬಂದು ಮಾತಾಡ್ತಾರೆ? ಎಷ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾರೆ? ಇಲ್ಲ. ನಾವೆಂತ ಮಾಡ್ತೇವೆ, ಈಗೆಲ್ಲ ಮಾಧ್ಯಮಗಳು ನಮಗೆ ನಾಚಿಕೆ ಆಗಬೇಕು. ಜಾಸ್ತಿ ಮಾಧ್ಯಮವನ್ನು ಮಕ್ಕಳು ನೋಡಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳೋದು. ಇನ್ನೊಂದು ಮಕ್ಕಳಿಗೆ ನಾನು ಹೇಳಬೇಕು, ಕೆಲವರಿಗೆ ನಾವು ಹೇಳ್ತೇವೆ ಮಕ್ಕಳ ಮುಂದೆ ಏನೂ ಮಾತಾಡಬಾರ್ದು ಅಂತ. ತಪ್ಪು ಕಲ್ಪನೆ. ಮಕ್ಕಳ ಮುಂದೆ ಎಲ್ಲರೂ ನಾವು ಮಾತಾಡಬೇಕು ದೊಡ್ಡವರು. ಯಾಕೆಂದರೆ ಮಕ್ಕಳಿಗೆ ಎಲ್ಲ ಗೊತ್ತಿರ್ತದೆ. ಒಬ್ಬನ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಎಲ್ರಿಗೂ ಗೊತ್ತುಂಟು, ಯಾವುದೇ ನೀವು ಸರ್ಚ್ ಮಾಡ್ಬೋದು, ಹೌದಾ? ನಾನು ಡ್ರಗ್ ಬಗ್ಗೆ ನಿಮಗೆ ಹೇಳಬೇಕಂತಿಲ್ಲ. ನೀವು ಹೋಗಿ ಡ್ರಗ್ಗಿನ ಬಗ್ಗೆ ಅದರಲ್ಲಿ ಗೂಗಲ್ ಸರ್ಚ್ ಕೊಟ್ಟರೆ ಡ್ರಗ್ಗಿನ ವಿಧಗಳು ಯಾವುದು, ಯಾವ ಡ್ರಗ್ಗಿಂದ ಏನು ಆಗ್ತದೆ ಪರಿಣಾಮ ಎಲ್ಲರಿಗೂ ಗೊತ್ತಿರ್ತದೆ, ಹೌದಾ? ಹಾಗಾಗಿ ಡ್ರಗ್ಗಿನ ಬಗ್ಗೆ ನೀವು ಗೂಗಲ್ ಸರ್ಚ್ ಮಾಡಿ ತಿಳ್ಕೊಳ್ಬೋದು. ಆದರೆ ನಾನು ಒಂದು ಹೇಳ್ತೇನೆ, ನಾವೀಗ ಎಲ್ಲರೂ ಮನೆಯಲ್ಲಿ ಈಗ ಎಲ್ರಿಗೂ ಮೊಬೈಲ್ ಉಂಟು. ಯಾವಾಗ ಕೋವಿಡ್ ಬಂದ ನಂತರ ಯಾವ ಸಂಪನ್ಮೂಲ ವ್ಯಕ್ತಿಗಳು ಪ್ರತಿ ಶಾಲೆಯಲ್ಲಿ ಬಂದು ಟೀಚರ್ಸ್ ಕೂಡ ಕಂಪಲ್ಸರಿ ಮಕ್ಕಳು ಮೊಬೈಲ್ ಮುಟ್ಟಬಾರ್ದು, ಮೊಬೈಲನ್ನು ಲಾಕ್ ಆಗಿ ಒಳಗಿಡಬೇಕು ಅಂತ ಹೇಳಿದ್ದು, ವ್ಯತಿರಿಕ್ತವಾಗಿ ನಾವೀಗ ನಮ್ಮ ಶಿಕ್ಷಣವನ್ನು ಯಾವುದರಲ್ಲಿ ಕಲಿತಾ ಇದ್ದೇವೆ? ಮೊಬೈಲಿಂದ ಆನ್ಲೈನ್ ಶಿಕ್ಷಣ. ಎಲ್ಲ ಮಕ್ಕಳಿಗೆ ಮೊಬೈಲಿಂದ ಅರ್ಥ ಆಗ್ತಾ ಉಂಟು. ಯಾವ ಮೊಬೈಲಿಂದ ಕೆಟ್ಟ ಪರಿಣಾಮ ಬೀಳ್ತದೆ ಅಂತ ಗೊತ್ತಿದ್ದು ನಮ್ಮ ಸರ್ಕಾರ ಈಗ ಆನ್ಲೈನ್ ಶಿಕ್ಷಣಕ್ಕೆ ನಾವು ಬಂದಿದ್ದೇವೆ. ಯಾಕಂದರೆ ಕೋವಿಡ್ ಅನಿವಾರ್ಯತೆ. ಮಕ್ಕಳಿಂದ ಈಗ ದೂರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಪೇರೆಂಟ್ಸ್ ಬಂದು ಕೂಗ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನು ಮೊಬೈಲಿಂದ ಬದಿಗಿರಿಸಲಿಕ್ಕೆ ಆಗೋದಿಲ್ಲ. ನಾನು ನಿಮ್ಮ ಹತ್ರ ಹೇಳೋದು, ಮೊಬೈಲಲ್ಲಿ ಕೆಟ್ಟದ್ದು ಉಂಟು, ಒಳ್ಳೆಯದು ಉಂಟು. ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯದಕ್ಕೆ ನೀವು ಬಳಕೆ ಮಾಡಿದ್ದೇವೆ, ಕೆಟ್ಟದಕ್ಕೆ ಬಳಕೆ ಮಾಡಬೇಡಿ. ಎಲ್ರಿಗೂ ಈಗ ಉಂಟು ವಾಟ್ಸಪ್ ಗ್ರೂಪ್. ಇಲ್ಲದವರು ಯಾರ ಹೆಸರಲ್ಲಿ ವಾಟ್ಸಪ್ ಇಲ್ಲ ಹೇಳಿ? ಈಗ ಯಾವುದಾದ್ರೂ ಮಕ್ಕಳು ಕೈ ಎತ್ತಿ, ನನಗೆ ವಾಟ್ಸಪ್ ಗ್ರೂಪಲ್ಲಿ ನಾನು ಇಲ್ಲ ಅಂತ ಎತ್ತಿ. ವಾಟ್ಸಪ್ ನಾನು ಯೂಸ್ ಮಾಡೋದಿಲ್ಲ, ಫೇಸ್ಬುಕ್ ನಾನು ಯೂಸ್ ಮಾಡೋದಿಲ್ಲ. ಇಲ್ಲ, ಎಲ್ಲ ಮಕ್ಕಳು ಯೂಸ್ ಮಾಡ್ತಾ ಇದ್ದೀರಿ. ಯಾಕೆಂದರೆ ಎಲ್ಲರಿಗೂ ಆ್ಯಂಡ್ರಾಯ್ಡ್ ಮೊಬೈಲ್ ಕೊಟ್ಟಿದ್ದಾರೆ, ಹೌದಾ? ಆ್ಯಂಡ್ರಾಯ್ಡ್ ಮೊಬೈಲ್ ಎಲ್ಲರಿಗೂ ಕೊಟ್ಟಿದ್ದಾರೆ. ನೀವು ನಿಮ್ಮ ಫ್ರೆಂಡ್ಸಿಗೆ ಚಾಟ್ ಮಾಡ್ತಾಯಿದ್ದೀರಿ, ಗ್ರೂಪ್ ಎಲ್ಲ ಮಾಡ್ತಿದ್ದೀರಿ. ಆದರೆ ಗ್ರೂಪ್ ಮಾಡೋದು ತಪ್ಪಲ್ಲ, ಹೇಗೆ ಗ್ರೂಪ್ ಮಾಡಬೇಕು, ಆ ಗ್ರೂಪಲ್ಲಿ ಏನು ಕಲಿಬೇಕು ಅಂತ. ನಮಗೆಲ್ಲ ಈಗ ಏನು ಹೇಳ್ತೇವೆ ನಾವು, ನ್ಯೂಸ್ ಅಂತ ಹೇಳುವಾಗ ಒಬ್ಬರು ಒಂದು ವಾಟ್ಸಪ್ಪಲ್ಲಿ ನ್ಯೂಸ್ ಓದ್ತಾರೆ, ಹೇಳ್ತಾರೆ, ಅದನ್ನು ಫಾರ್ವರ್ಡ್ ಮಾಡ್ತಾರೆ. ನಾವೇನು ಮಾಡ್ತೇವೆ, ಅಲ್ಲಿ ಹೀಗೆ ಆಯ್ತಂತೆ, ಅದು ನ್ಯೂಸು. ಎಲ್ಲಿಂದ? ವಾಟ್ಸಪ್ಪಲ್ಲಿ ಬಂತು. ವಾಟ್ಸಪ್ ನ್ಯೂಸ್ ಅಲ್ಲ, ನೆನಪಿಡಿ. ನಾನು ಕ್ರಿಯೇಟ್ ಮಾಡ್ಬೋದು. ಇವತ್ತು ನಾನು ಇಲ್ಲಿ ಬಂದ ವಿಡಿಯೋವನ್ನು ತಿರುಚಿ ಏನೋ ಒಂದು ಟೈಟಲ್ ಕೊಟ್ಟು ವಾಟ್ಸಪ್ಪಲ್ಲಿ ನಾನು ಹಾಕ್ಬೋದು. ನಾನೀಗ ಹೇಳ್ಬೋದು, ಇಲ್ಲಿ ಒಂದು ನಾನು ಕಾರ್ಯಕ್ರಮಕ್ಕೆ ಬಂದೆ, ಅಲ್ಲಿ 10 ಡ್ರಗ್ಗಿ ಮಕ್ಕಳು ನನಗೆ ಸಿಕ್ಕಿದ್ರು. ಇದು ನಾನು ಕ್ರಿಯೇಟ್ ಮಾಡುವ ನ್ಯೂಸ್ ವಾಟ್ಸಪ್ಪಲ್ಲಿ. ಅದನ್ನು ಎಲ್ಲ ನೋಡುವುದಿಲ್ಲ, ಆ ಸ್ಕೂಲಲ್ಲಿ ಕೇಳುವುದಿಲ್ಲ, ಮಕ್ಕಳ ಹತ್ರ ಕೇಳುವುದಿಲ್ಲ, ಗ್ರೂಪಲ್ಲಿ ಎಲ್ಲ ಬಂತು. ಇವತ್ತು ಭಾರತ್ ಶಾಲೆಗೆ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಹೋದಾಗ 10 ಮಕ್ಕಳು ಡ್ರಗ್ ಸೇವನೆ ಮಾಡಿ ಬಿದ್ದು ಬಿಟ್ಟಿದ್ರಂತೆ. ಇದು ಯಾರು ಕ್ರಿಯೇಟ್ ಮಾಡುವ ನ್ಯೂಸು? ನಾನು ಕ್ರಿಯೇಟ್ ಮಾಡುವ ನ್ಯೂಸು. ಯಾರಿಗಾದರೂ ಗೊತ್ತುಂಟಾ? ಇಲ್ಲ. ಅದನ್ನು ನಾವು ಏಕಾಏಕಿ ಫಾರ್ವರ್ಡ್ ಮಾಡುವಾಗ ಜನರೆಲ್ಲ ತಿಳಿಸೋದೇನು? ಓ, ವಾಟ್ಸಪ್ ನ್ಯೂಸು. ಹಾಗಾಗಿ ನಾನು ನಿಮ್ಮ ಹತ್ರ ಹೇಳ್ತೇನೆ, ವಾಟ್ಸಪ್ ಯಾವುದು ನ್ಯೂಸ್ ಅಲ್ಲ, ಅದೊಂದು ಮಾಧ್ಯಮ. ಅದರಿಂದ ಜನಗಳು ಕಳಿಸ್ತಾ ಇದ್ದಾರೆ. ಈವನ್ ಫೇಸ್ಬುಕ್ ಸಹ. ನಾವು ಯಾವುದೇ ಒಂದು ವಿಷಯ ಬರಲಿ, ನಿಮ್ಮ ಹತ್ರ ಹೇಳ್ತೇನೆ, ಡ್ರಗ್ಸಿನ ಜೊತೆಗೆ ವಾಟ್ಸಪ್ಪಲ್ಲಿ ಆಗಲಿ ಫೇಸ್ಬುಕ್ಕಲ್ಲಿ ಆಗಲಿ ನ್ಯೂಸು ಬಂದ ಕೂಡಲೇ ಅದನ್ನು ಕರೆಕ್ಟಾಗಿ ಓದಿ, ಇದು ಸರಿಯಾ ತಪ್ಪ, ಒಳ್ಳೆಯದನ್ನು ಮಾತ್ರ ಶೇರ್ ಮಾಡಿ. ಅದು ಬಂದ ಕೂಡಲೇ ಏಕಾಏಕಿ ಶೇರ್ ಮಾಡೋದಲ್ಲ. ಇವತ್ತು ನಮ್ಮದು, ನಾಳೆ ನಿಮ್ಮದು, ಹೌದಾ? ಏನಾದರೂ ಅದು ಒಳ್ಳೆಯದ ಸರಿಯಾ ತಪ್ಪ ಅಂತ ಗೊತ್ತಿರೋದಿಲ್ಲ, ನಾವು ಶೇರ್ ಮಾಡಿಬಿಡ್ತೇವೆ. ಹಾಗಾಗಿ ಅದನ್ನು ಶೇರ್ ಮಾಡಬೇಡಿ. ಫೇಸ್ಬುಕ್ ಆಗಲಿ ವಾಟ್ಸಪ್ ಆಗಲಿ ಬಂದದನ್ನು ನೋಡಿ, ಒಳ್ಳೆಯದನ್ನು ತಗೊಳ್ಳಿ, ಕೆಟ್ಟದನ್ನು ಬಿಡಿ. ನಾನು ಇನ್ನೊಮ್ಮೆ ನಿಮಗೆ ಹೇಳೋದು, ನಾವು ಸರಿ ಇದ್ದೇವಾ? ಯಾರೂ ನಮ್ಮನ್ನು ಅಲುಗಾಡಿಸಲಿಕ್ಕೆ ಆಗೋದಿಲ್ಲ, ಹೌದಾ?
ಯಾರು ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. ನಾನು ಹೆಣ್ಮಕ್ಕಳಲ್ಲಿ ಹೇಳೋದು, ನಿಮಗೆ ಏನಾದರೂ ತೊಂದರೆ ಆದರೆ ನಿಮ್ಮ ಮನೆಯಲ್ಲಿ ಫಸ್ಟ್ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಬೇಕು. ಕೆಲವು ಮನೆಯಲ್ಲಿ ಪೇರೆಂಟ್ಸ್ ಇದ್ದಾರೆ, ನಿಮ್ಮ ಪೇರೆಂಟ್ಸ್ ಹೇಗೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಪೇರೆಂಟ್ಸ್ ಬೇಕು ಅಂತ ಹೇಳೋದು. ಸೀರಿಯಸ್ ಆಗಿ ತಗೊಳ್ತಾರೆ ಹುಡುಗಿಯರು ಬಂದು ಹೇಳುವಾಗ. ಯಾವನಾದರೂ ಒಬ್ಬ ಚುಡಾಯಿಸಿದರೆ, ನಿಮ್ಗೇನಾದರೂ ಮಾಡಿದರೆ, ಓ ನೀವು ಮನೆಯಲ್ಲಿ ಕುತ್ಕೊಳ್ಬೇಡಿ, ಮಾತಾಡಬೇಡಿ, ಇನ್ನು ನಿಮಗೆ ಕಷ್ಟ ಉಂಟು, ನಿಮಗೆ ಹೊರಗೆ ಹೋದರೆ ಕಷ್ಟ ಉಂಟು, ಕಲೀಲಿಕ್ಕೆ ಕಷ್ಟ ಉಂಟು, ಮದುವೆ ಆಗಲಿಕ್ಕೆ ಕಷ್ಟ ಉಂಟು. ತಪ್ಪು. ಯಾರು ತಪ್ಪು ಮಾಡಿದರೂ ನೀವು ಅದನ್ನು ಅವರಿಗೆ ಹಿಂದೆ ತಿರುಗೇಟು ಕೊಡಬೇಕು, ಮಾತಾಡಲಿಕ್ಕೆ ಗೊತ್ತಿರಬೇಕು. ನೀವು ಸುಮ್ಮನೆ ಎದ್ರಿ ಹೋಗೋದಲ್ಲ. ನಾನು ಹೇಳೋದು, ಸಮಾಜದಲ್ಲಿ ಬದುಕಲಿಕ್ಕೆ ಕಲ್ತ್ರೆ ಮಾತ್ರ ನಾಳೆ ಮದುವೆ ಆಗಿ ಹೋದರೂ ಸಹ ನಿಮ್ಮ ಗಂಡನ ಮನೇಲಿ ನೀವು ಫೇಸ್ ಮಾಡಲಿಕ್ಕೆ ಏನೂ ಗೊತ್ತಿಲ್ಲದ್ರೆ ಕಾಲಿದ ಪುಸ್ತಕದ ಬದನೆಕಾಯಿ ಅಲ್ಲ. 90% ತೆಗಿಬೇಡಿ ಅಂತ ನಾನು ಹೇಳೋದು. ನಾನು 90% ಅವಳು ಇಲ್ಲಿ ವೇದಿಕೆಯಲ್ಲಿ ಮಾತಾಡುವವಳಲ್ಲ, 35% ಅವಳು ನಾನು ಮಾತಾಡೋದು. ನಾನು ನನ್ನನ್ನು ಬೆಳೆಸಿದ್ದೇನೆ, ಹೌದಾ? ಸಂಪನ್ಮೂಲ ವ್ಯಕ್ತಿ ಅಂತ ಬರುವುದಲ್ಲ. ನಾನು ನನ್ನ ಮೇಲೆ ವಿಶ್ವಾಸ ಇದ್ದ ಕಾರಣ ಇವತ್ತು ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಇಲ್ಲಿಂದ ನನಗೆ ಆಗೋದಿಲ್ಲ. ನನಗೇನಾದರೂ ಕೆಲಸ ಬೇಕಾ? ನಿಮಗೆ ಯಾವಾಗ 90% 95 ಬೇಕಾ? ನಿಮಗೆ ಫ್ರೀ ಎಲ್ಲಿಯಾದರೂ ಇಂಜಿನಿಯರ್ ಮಾಡಬೇಕಾ, ಡಾಕ್ಟರ್ ಆಗಬೇಕಾ? ಮನೆಯವರಿಗೆ ಕಷ್ಟ ಕೊಡಬೇಡಿ. ಮೆರಿಟ್ ಸೀಟಿಗೋಸ್ಕರ ನಿಮಗೆ ಬೇಕು 95, 90 ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಯಾರಿಗಾದರೂ ಆಲೋಚನೆ ಉಂಟಾ? ನಾನು ಮುಂದೆ ಈ ರೀತಿ ಹೋಗ್ತೇನೆ ಮಾಡಿ. ಇಲ್ಲದಿದ್ದರೆ ನಿಮ್ಮ 99% ಏನು ಅಚೀವ್ಮೆಂಟ್ ಇಲ್ಲ. ಶಾಲೆಗಳಿಗೆ ಹೆಸರು ನೀವೀಗ ನೋಡಿದ್ದೀರಾ? ಮೊದಲು ನಮ್ಮ ಟೈಮಲ್ಲಿ ಎಲ್ಲಿಯಾದರೂ ಶಾಲೆಗಳ ಅಡ್ವರ್ಟೈಸ್ಮೆಂಟ್ ಇತ್ತ? ಈಗ ನೀವು TV ಓಪನ್ ಮಾಡಿದ ಕೂಡಲೇ ಎಂತ ಬರೋದು? ಇಲ್ಲಿ ಹಾಸ್ಪಿಟಲ್ ಉಂಟು, ನಮ್ಮಲ್ಲಿ ಈ ವ್ಯವಸ್ಥೆ ಉಂಟು. ಯಾಕೆ ನಮ್ಮನ್ನು ಕರೆಯುವುದಾ? ನಿಮ್ಮ ಬ್ರೈನ್ ಟೆಸ್ಟ್ ಮಾಡ್ತೇವೆ, ನಿಮ್ಮ ಪಾರ್ಟ್ ಟೆಸ್ಟ್. ಮೊದಲು ಇತ್ತಾ? ಇಲ್ಲ. ಅದು ಬೇಕಾ ನಮಗೆ? ಬೇಡ. ಶಾಲೆಗಳಿಗೆ ಇಷ್ಟು ಫೀಸ್, ಸ್ವಿಮ್ಮಿಂಗ್ ಪೂಲ್ ಉಂಟು, AC ಉಂಟು. AC ಬೇಕಾ ನಮಗೆ ಶಾಲೆಯಲ್ಲಿ? ಬೇಡ. AC ಯಲ್ಲಿ ಕಲಿತ ನೀವು ಮಾರ್ಗದಲ್ಲಿ ನಡಿಬೇಕಾಗ್ತದೆ ನಿಮಗೆ? ನಾನೊಂದು ಕೇಳೋದು, ನೀವು AC ರೂಮಲ್ಲಿ ಕಲ್ತೀರಿ, ನಾಳೆ ಏನಾದರೂ ನಿಮಗೆ ಹೊರಗೆ ಕಷ್ಟ ಬರುವಾಗ ನಿಮಗೆ ಫೇಸ್ ಮಾಡಲಿಕ್ಕೆ ಆಗ್ತದೆ? AC ಹಿಡ್ಕೊಂಡು ಯಾರಾದರೂ ಬರ್ತಾರಾ? ಅದು ಇಂಪಾರ್ಟೆಂಟ್ ಅಲ್ಲ. ಯಾರಿಗೆ ಮಾತಾಡಲಿಕ್ಕೆ ಗೊತ್ತುಂಟು, ಸಮಾಜದೊಟ್ಟಿಗೆ ಬೆರೀಲಿಕ್ಕೆ ಗೊತ್ತುಂಟು, ಅವರು ನಿಜವಾಗಿ ವಿದ್ಯಾರ್ಥಿಗಳು. ನೀವು ಯಾವುದರಲ್ಲಿ ಹಿಂಜರಿಬಾರ್ದು. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಕನ್ನಡ ಮೀಡಿಯಮ್ ಆಗಲಿ ಇಂಥ ಶಾಲೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳು ಹುಷಾರಿರ್ತಾರೆ. ಆದರೆ ನಿಮಗೆ ಹಿಂಜರಿಕೆ. ನಮ್ಮನ್ನೇನಾದರೂ ತಿಳ್ಕೊಳ್ತಾರಾ? ನಮ್ಮ ಅಪ್ಪನ ಬಗ್ಗೆ ಹೇಳ್ತಾರಾ? ನಮ್ಮ ಅಮ್ಮನ ಬಗ್ಗೆ ಹೇಳ್ತಾರಾ? ಇಲ್ಲ. ಆಗೊಮ್ಮೆ ನಾನು ಉದಾಹರಣೆ ಕೊಟ್ಟೆ, ಕಿತ್ತಳೆ ಮಾರುವವರು ಈಗ ಅವಾರ್ಡ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಅಪ್ಪ ಅಮ್ಮ ಯಾಕೆ ಆಗಬಾರ್ದು? ನಿಮ್ಮ ಅಚೀವ್ಮೆಂಟ್ ನೋಡಿ. ಹೌದಾ? ಯಾರದ್ದು ಒಳಗಿದ್ದದನ್ನು ಒಳ್ಳೊಳ್ಳೆ ಥಿಂಕಿಂಗ್ ಉಂಟು. ನಾನು ಹೇಳ್ತೇನೆ ನಿಮಗೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ನಿಮಗೆ ಕೆಲವೊಮ್ಮೆ ಮನೆಯಲ್ಲಿ ಕೂತಾಗ ಎಲ್ಲ ಬರ್ತದೆ ಕೆಟ್ಟ ಯೋಚನೆ. ಬೇರೆ ಆ್ಯಕ್ಟಿವಿಟೀಸ್ ತೊಡಗಿಸ್ಕೊಳ್ಳಿ. ಎಷ್ಟೋ ಮಕ್ಕಳು ಡ್ಯಾನ್ಸಲ್ಲಿ ಹುಷಾರಿದ್ದಾರೆ, ಎಷ್ಟೋ ಮಕ್ಕಳು ಡ್ರಾಯಿಂಗಲ್ಲಿ ಹುಷಾರಿದ್ದಾರೆ. ಏನೇನು ಟ್ಯಾಲೆಂಟ್ ಉಂಟು ತನ್ನಿ ಎಲ್ಲ ಹೊರಗೆ. ಟೈಮ್ ವೇಸ್ಟ್ ಮಾಡಬೇಡಿ, ತನ್ನಿ ಹೊರಗೆ. ನಿಮ್ಮ ಗ್ರೂಪಲ್ಲಿ ಎಷ್ಟೋ ಮಕ್ಕಳು ನಾಳೆ ಒಳ್ಳೊಳ್ಳೆ ಟ್ಯಾಲೆಂಟ್ ಬರ್ಬೋದು, ನನ್ನಾಗೆ ಇಲ್ಲಿ ಬಂದು ವೇದಿಕೆಯಲ್ಲಿ ನಿಂತು ಮಾತಾಡ್ಬೋದು. ಇದೆಲ್ಲ ಮಾತಾಡೋದು ಯಾವಾಗ? ಎಕ್ಸ್ಪೀರಿಯನ್ಸಿಂದ. ನಾನು ಏನು ಎಕ್ಸ್ಪೀರಿಯನ್ಸ್ ಪಡೆದಿದ್ರೆ ಬುಕ್ಕಿದು ಬದನೆಕಾಯಿ ನಿಮಗೆ ಹೇಳ್ಬೋದು, ಹೌದಾ? ನಾವು ಏನು ಹೇಳ್ತೇವೆ? ಕಡೆ ಪಕ್ಷ ಅವೇರ್ನೆಸ್ ಮಾಡ್ತಾರೆ ಕೆಲವರು ಬಂದು. ಏನು ಹೇಳ್ತಾರೆ? ಕೈಯಲ್ಲಿ ಮೆಣಸಿನ ಪುಡಿ ಇಟ್ಕೊಳ್ಳಿ, ಕೈಯಲ್ಲಿ ಪೆನ್ಸಿಲ್ ಶಾರ್ಪ್ ಮಾಡಿ ಇಟ್ಕೊಳ್ಳಿ, ಚೂರಿ ಇಟ್ಕೊಳ್ಳಿ, ಯಾವನಾದರೂ ಬಂದರೆ ಚುಚ್ಚಿ. ನಾನು ಹೇಳ್ತೇನೆ, ನಿಮಗೆ ಪೆನ್ಸಿಲ್ ಹೀಗೆ ಚೂರಿ ಹಿಡಿಯುವಾಗಲೇ ನಿಮ್ಮ ಕೈ ವೈಬ್ರೇಟ್ ಆಗೋದಾದರೆ, ನಿಮಗೆ ಮನಸ್ಸಲ್ಲಿ ಧೈರ್ಯ ಇಲ್ಲದಿದ್ದರೆ ನೀವು ಏನು ಪ್ರತಿರೋಧ ಮಾಡ್ತೀರಿ? ನಾನು ಹೇಳೋದು, ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿ, ನಿಮ್ಮನ್ನು ಗಟ್ಟಿ ಮಾಡಿ ಎದುರಿಸಲಿಕ್ಕೆ ನೀವು ನೋಡಬೇಕು ವಿನಃ ಪಿಸ್ತೂಲ್ ಒಬ್ಬನ ಕೈಗೆ, ನಾನೀಗೊಬ್ಬರ ಕೈಯಲ್ಲಿ ಪಿಸ್ತೂಲ್ ಕೊಡ್ತೇನೆ, ಎಷ್ಟು ಮಂದಿ ಶೂಟ್ ಮಾಡ್ತೀರಿ? ಎಷ್ಟು ಮಂದಿಗೆ ಶೂಟ್ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಹೌದಾ? ಆಗುವುದಿಲ್ಲ. ಯಾವುದೇ ವಿಷಯ ಬರುವಾಗ ಅವನ ಮನೋಸ್ಥೈರ್ಯ ಗಟ್ಟಿ ಇದ್ದರೆ ಮಾತ್ರ ನಮ್ಗೆ ಏನು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಿಮಗೆ ಸಮಾಜದಲ್ಲಿ ಯಾರಾದರೂ ಕೆಟ್ಟ ವ್ಯಕ್ತಿಗಳು ಕಂಡ್ರೆ ಕೂಡಲೇ ರಿಯಾಕ್ಟ್ ಮಾಡಿ. ನಾನು ಹುಡುಗರಲ್ಲಿ ಹೇಳೋದು, ನಮ್ಮ ಹುಡುಗರು ಕೋ ಎಜುಕೇಷನ್ ಇನ್ಸ್ಟಿಟ್ಯೂಟ್, ಹೌದಾ? ಹುಡುಗರಲ್ಲಿ PU ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಕೋ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೌದಾ? ಹುಡುಗಿಯರು ಇಬ್ಬರು ಇದ್ದಾರೆ ನಿಮ್ಮ ಕಾಲೇಜಲ್ಲಿ. ಹುಡುಗಿಯರಿಗೆ ಏನಾದರೂ ತೊಂದರೆ ಆದರೆ ನೀವು ಸಹಕಾರ ಮಾಡ್ತೀರಾ? ನಿಮ್ಮ ಕಾಲೇಜಲ್ಲಿ ನಿಮ್ಮ ಹುಡುಗಿಯರಿಗೆ ಕ್ಲಾಸ್ಮೇಟ್ಸ್ಗೆ ಏನಾದರೂ ತೊಂದರೆ ಆದರೆ ನೀವು ಸಹಕಾರ ಮಾಡ್ತೀರಾ? ಖಂಡಿತ ಮಾಡಬೇಕು. ಯಾಕೆಂದರೆ ನಿಮ್ಮ ಶಾಲೆ, ನಿಮ್ಮ ಕಾಲೇಜಲ್ಲಿರುವಾಗ ಶಿಕ್ಷಕರಿಗಿಂತ ನಿಮ್ಮ ಹುಡುಗಿಯರನ್ನು ರಕ್ಷಣೆ ಮಾಡೋದು ನೀವು ಹುಡುಗರು. ನೀವು ಒಂದು ಸೋಲ್ಜರ್ಸ್ ಅಲ್ಲಿದ್ದು, ಹೌದಾ? ಮತ್ತೆ ಹೊರಗಿದ್ದು, ಹೌದಾ? ನಿಮ್ಮ ಕಾಲೇಜಲ್ಲಿ ಏನಾದರೂ ಘಟನೆ ಆದರೆ ನಾನು ಹೇಳ್ತಾ ಇದ್ದೇನೆ, ತಪ್ಪು ಮಾಡದ ಮಕ್ಕಳಿಲ್ಲ, ಹೌದಾ?
ತಪ್ಪು ಮಾಡಿಯೇ ಮಕ್ಕಳು ದೊಡ್ಡದಾಗೋದು. ತಪ್ಪು ಮಾಡದೆ ಯಾರು ನಾನು ಸರ್ವಜ್ಞ, ನಾನು ಜ್ಞಾನಿ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾರಾದರೂ ತಪ್ಪು ಮಾಡಿದರೆ ನಿಮ್ಮ ಶಾಲೆಯಲ್ಲಿ, ಯಾರಾದರೂ ಕಾಲೇಜಲ್ಲಿ ತಪ್ಪು ಮಾಡಿದರೆ ಆ ಮಕ್ಕಳಿಗೆ ಕೈ ತೋರಿಸ್ಬೇಡಿ. ಅವರು ಯಾಕೆ ತಪ್ಪು ಮಾಡಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳಿ. ಯಾವನೋ ಒಬ್ಬ ಡ್ರಗ್ ತಗೊಂಡು, ಅಮಲು ಪದಾರ್ಥ ತಗೊಂಡು ನಿಮ್ಮ ಕ್ಲಾಸಿಗೆ ಬಂದು ಮಲಗಿದ್ರೆ, ನಿದ್ದೆ ಮಾಡ್ತಾ ಇದ್ರೆ, ಪಾಠ ಕೇಳದಿದ್ರೆ ಅವನ ಹತ್ರ ಕ್ವಶನ್ ಕೇಳಿ, ಯಾಕೆ ಹೀಗೆ ನೀನು ಮಾಡ್ತಾ ಇದ್ದಿ. ಅವನನ್ನು ಗೇಲಿ ಮಾಡಬೇಡಿ. ಪ್ರೀತಿಯಿಂದ ಅವನ ಹತ್ರ ನೀನು ಯಾಕೆ ಇದಕ್ಕೆ ಹೋಗ್ತಾ ಇದ್ದಿ, ಏನಾಗಿದೆ ಆ ಪ್ರಶ್ನೆ ನೀವು ಕೇಳಿ ಅವನನ್ನು ಸರಿದಾರಿ ಮಾಡಲಿಕ್ಕೆ ಹೋದರೆ ನೀವು ವಿದ್ಯಾರ್ಥಿಗಳು ಅಂತ ನಾನು ಒಪ್ತೇನೆ. ನೀವೆಲ್ಲರೂ ಅವನನ್ನು ಸೈಡ್ಲೈನ್ ಮಾಡಿ, ಓ ಅವಳಿಗೆ ಒಂದು ಹುಡುಗಿಗೆ ಅವನು ಚುಡಾಯಿಸಿದರೆ ಅವಳಿಗೆ ತಮಾಷೆ ಮಾಡಿದ ಒಬ್ಬ ಹುಡುಗ ಅಂತ ತಮಾಷೆ ಮಾಡೋದಲ್ಲ, ಅವಳಿಗೆ ಯಾಕೆ ತಮಾಷೆ ಮಾಡಿದ, ಅವಳಿಗೆ ಮಾರಲ್ ಸಪೋರ್ಟ್ ಮಾಡಿ. ಅವಳು ದಾರಿಯಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಅವಳನ್ನು ಮನೆ ತನಕ ಬಿಟ್ಟು ಬನ್ನಿ. ಎಷ್ಟು ಮಕ್ಕಳು ನೀವು ಸಪೋರ್ಟ್ ಮಾಡ್ತೀರಾ? ಹುಡುಗರಲ್ಲಿ ನಾನು ಕೇಳೋದು, ನಮ್ಮ ಹುಡುಗಿಯರಿಗೆ, ಶಾಲಾ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ನೀವು ಮಾರಲ್ ಸಪೋರ್ಟ್ ಮಾಡ್ತೀರಾ? ಕೈ ಎತ್ತಿ. ಮಾಡ್ತೀರಾ? ಯಾರಾದರೂ ಹೈಸ್ಕೂಲಲ್ಲಿ ನಾನು ಕೇಳೋದು, ಹೈಸ್ಕೂಲ್ ಮಕ್ಕಳಿಗೆ, ನಿಮ್ಮ ಕ್ಲಾಸಲ್ಲಿ ಯಾವುದಾದ್ರೂ ಹುಡುಗ ಬಂದು ಅಮಲು ಪದಾರ್ಥ ಸೇವಿಸಿ ಎಷ್ಟೋ ದಿವಸ ಮಲಗುವುದನ್ನು ನೋಡಿದ್ದೀರಾ? ಯಾರು ನೋಡಲಿಲ್ವಾ? ಹೈಸ್ಕೂಲಲ್ಲಿ ಯಾರು ನೋಡಲಿಲ್ಲ? ಸತ್ಯ ಹೇಳಿ, ಟೀಚರನ್ನು ಎದುರುದು ಬೇಡ. ಅಮಲಾಗಿ ನಿದ್ದೆ ಒಂದು ಬೇರೆ, ಅಮಲೊಂದು ಬೇರೆ. ನೋಡಿ, ಒಂದು ವೇಳೆ ನೋಡಿದರೆ ಒಂದೇ ಟೀಚರಿಗೆ ಹೇಳಬೇಕು ಅಥವಾ ಅವರ ಮನೆಯವರಿಗೆ ಹೇಳಬೇಕು. ನೀವು ಅವರ ಫ್ರೆಂಡ್ಸ್ ಆದರೆ ಖಂಡಿತ ಅವರಿಗೆ ನೀವು ಹೇಳಬೇಕು. ಯಾವ ಮಕ್ಕಳನ್ನು ನೀವು ಕೀಳರಿಮೆ ನೋಡಬಾರ್ದು, ಹೇಳಬೇಕು. ಇನ್ನೊಂದು ನಾನು ಹೇಳ್ತಾ ಇದ್ದೇನೆ, ದಯಮಾಡಿ ನೀವು ಕೇಳ್ಕೊಳ್ಬೇಕು. ಮಕ್ಕಳು ಇವತ್ತು ತಾಯಿಯಂದರೆ ಇರಬೇಕಿತ್ತು, ಆದರೆ ಇರಲಿಲ್ಲ. ಎರಡೂ ತಾಯಿ, ತಂದೆ ಮತ್ತು ಮಕ್ಕಳು ಒಂದು ಮುಖದ ನಾಣ್ಯಗಳು. ನಿಮಗೆ ಏನಾದರೂ ತೊಂದರೆ ಆದರೆ ನೀವು ಮನೆಯಲ್ಲಿ ಹೇಳಬೇಕು. ಎಷ್ಟು ಮಕ್ಕಳು ಶಾಲೆಗೆ ಬಂದು ಸಂಜೆ ಅಪ್ಪ ಅಮ್ಮನ ಹತ್ರ ಶಾಲೆಯಲ್ಲಿ ನಡೆದಂಥ ಕತೆ ಆಗಲಿ, ಘಟನೆ ಆಗಲಿ ಹೇಳ್ತಾ ಇರ? ಕೈ ಎತ್ತಿ. ಎಷ್ಟು ಮಕ್ಕಳು? ಹೇಳಬೇಕು. ನಾನು ನಿಮ್ಮನ್ನು ಮಾತ್ರ ಬ್ಲೇಮ್ ಮಾಡೋದಲ್ಲ. ಎಷ್ಟು ಮಕ್ಕಳು ಏನಾದರೂ ಪ್ರಾಬ್ಲಮ್ ಆದರೆ ಮನೆಗೆ ಹೋದರೆ ಅಪ್ಪ ಅಮ್ಮ ನೀವೇನಾದರೂ ಹೇಳಿದರೆ ಕಿವಿ ಕೊಟ್ಟು ಕೇಳ್ತಾರಾ? ಎಷ್ಟು ಮಕ್ಕಳ ಅಪ್ಪ ಅಮ್ಮ ಕಿವಿ ಕೊಟ್ಟು ಕೇಳ್ತಾರಾ? ನೀವು ಮಾತಾಡೋದನ್ನು ಕೇಳುವ ಟೈಮ್ ಕೊಡ್ತಾರೆ ನಿಮಗೆ, ಕಡೆ ಪಕ್ಷ ಅರ್ಧ ಗಂಟೆ ಆದರೂ ಟೈಮ್ ಕೊಡ್ತಾರಾ? ನೀವೇನಾದರೂ ಸಾಕು ಜನರಲ್ ವಿಷಯ ನೀವು ಶಾಲೆದು ಹೇಳ್ತೀರಿ, ನೀವೇನಾದರೂ ತಪ್ಪು ಮಾಡಿದ್ದೀರಿ ಅಂತ ನಿಮ್ಮ ಮನಸ್ಸಲ್ಲಿ ಬಂತು, ಯಾರಾದರೂ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ತೀರಾ? ಸಪೋರ್ಟ್ ಬರ್ತಾ ಉಂಟ ಮನೆಯಲ್ಲಿ? ಎಂಥದಕ್ಕೆ? ಅದನ್ನೇ ಮಾಡಿ ಅಂತವ? ಮತ್ತೆ ನಾನು ಯಾಕೆ ಹೇಳ್ತೇನೆ ಅಂದರೆ, ಅಲ್ಲ ಹೌದು ಪ್ರಶ್ನೆ ಅಲ್ಲ, ದಯಮಾಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಬೇಕು. ಅವರಿಗೆ ವಿದ್ಯಾಭ್ಯಾಸ ಇರಲಿ ಇಲ್ಲದೇ ಇರಲಿ, ಆದರೆ ವಿವೇಚನೆ ಅಂತ ಇರ್ತದೆ. ನಾನು ಹೇಳಿದಲ್ಲ, ವಿದ್ಯೆಗಿಂತ ಜ್ಞಾನ ಮುಖ್ಯ ಅಂತ ನೀವು ಹೇಳಬೇಕು. ಕೆಲವು ಅಪ್ಪ ಅಮ್ಮ ಕೂಡಲೇ ಬೈತಾರೆ, ಹೌದಾ? ಕೆಲವರಿಗೆ ಕೇಳೋದಿಲ್ಲ, ಬೈದ ಕೂಡಲೇ ನೀವು ಮನಸ್ಸಿಗೆ ತಗೊಳ್ಳೋದು ಬೇಡ. ಅಪ್ಪ ಅಮ್ಮ ಪ್ರತಿಯೊಬ್ಬರಿಗೂ ಬೈತಾರೆ, ಪ್ರೀತಿ ಇರ್ತದೆ. ಆದರೆ ಕೆಲವರು ಬೈಯುವುದಿಲ್ಲ, ಮಕ್ಕಳಿಗೆ ಬೈತಾರೆ. ನಾನು ಯಾಕೆ ಅಪ್ಪ ಅಮ್ಮ ಬೇಕು ಅಂತ ಹೇಳ್ತಾ ಇದ್ರೆ, ನಮ್ಮ ಮನೆಯಲ್ಲಿ ಏನಾದರೂ ತಪ್ಪು ಮಾಡಿದ್ರೆ, ಒಂದು ಉದಾಹರಣೆಗೆ ರಾತ್ರಿ ಗುಡಿಸಬಾರ್ದು ಅಂತ ಹೇಳ್ತಾರೆ ನಮ್ಮ ಮಕ್ಕಳಿಗೆ, ಹೌದಾ? ರಾತ್ರಿ ಗುಡಿಸಬಾರ್ದು ಅಂತ ಕೆಲವರು ಹೇಳ್ತಾರೆ. ಅಪ್ಪ ಅಮ್ಮನ ಹತ್ರ ಪ್ರಶ್ನೆ ಕೇಳಿದರೆ ಗುಡಿಸಬಾರ್ದು, ಅದು ಹಿರಿಯರು ಹೇಳಿದ್ದಾರೆ, ಯಾರು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಈಗಿನ ಮಕ್ಕಳಿಗೆ ನಮಗೇನು ಉತ್ತರ ಬೇಕು, ಹೌದಾ? ಯಾಕೆ ಅದು ಆಗಬಾರ್ದು, ಯಾಕೆ ಮಾಡಬಾರ್ದು ಉತ್ತರ ಕೇಳ್ತಾರೆ. ನಮ್ಮ ಪೇರೆಂಟ್ಸ್ ಉತ್ತರ ಕೊಡೋದಿಲ್ಲ. ನಾನು ಪೇರೆಂಟ್ಸ್ ಬೇಕು ಯಾಕೆ ಹೇಳೋದಂದರೆ, ಮಕ್ಕಳು ಮಾತ್ರ ತಪ್ಪು ಮಾಡೋದಲ್ಲ, ಪೇರೆಂಟ್ಸು ತಪ್ಪು ಮಾಡ್ತಾಯಿದ್ದಾರೆ. ಮಕ್ಕಳಲ್ಲಿ ಫ್ರೆಂಡ್ಲಿ ನೇಚರ್ ಯಾರ ಹತ್ರನೂ ಈಗ ಕಡಿಮೆ ಆಗ್ತಾ ಹೋಗಿದೆ. ಎಲ್ಲ ಮನೆಯಲ್ಲಿ ಸಂಜೆ ಹೋಗುವಾಗ ಧಾರಾವಾಹಿಯಲ್ಲಿ ಕೂತಿರ್ತಾರೆ, ಬೆಳಿಗ್ಗೆ ಸಂಜೆಯಿಂದ ಧಾರಾವಾಹಿ. ಮಕ್ಕಳ ಮಾತು ಕೇಳುವವರಿಲ್ಲ. ಯಾಕೆಂದರೆ ನಮ್ಮಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಉಂಟು. ಯಾಕೆಂದರೆ ಸಂಪರ್ಕ ಇಲ್ಲ, ನಾವು ಮಾತಾಡೋದಿಲ್ಲ, ಅಪ್ಪ ಅಮ್ಮನೊಟ್ಟಿಗೆ ಬೆರೆಯುವುದಿಲ್ಲ, ಅಪ್ಪ ಅಮ್ಮ ಮಕ್ಕಳೊಟ್ಟಿಗೆ ಬೆರೆಯುವುದಿಲ್ಲ, ಹೌದಾ? ಎಷ್ಟು ಮಕ್ಕಳು, ಹುಡುಗರು ತಂದೆ ಹತ್ರ ತುಂಬ ಫ್ರೆಂಡ್ಲಿ ನೇಚರ್ ಇದ್ದೀರಿ ಹೇಳಿ? ಎಷ್ಟು ಮಕ್ಕಳು ನಮ್ಮ ಅಪ್ಪನನ್ನು ಫ್ರೆಂಡ್ಸ್ ಆಗಿ ಟ್ರೀಟ್ ಮಾಡ್ತೀರಿ ಹೇಳಿ? ಮಾಡಬೇಕು. ಹೈಸ್ಕೂಲಿಂದ PUC ವರೆಗೆ ಅಲ್ಲ, ಡಿಗ್ರಿವರೆಗೂ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಫ್ರೆಂಡ್ಲಿ ನೇಚರ್ ಇರಬೇಕು. ನೀವು ಅದಕ್ಕೆ ಕೋಆಪ್ರೇಟ್ ಮಾಡಬೇಕು. ನಿಮಗೆ ಗೊತ್ತಿದ್ದ ವಿಷಯ ಅವರಿಗೆ ಶೇರ್ ಮಾಡಬೇಕು, ಅವರಿಗೆ ಗೊತ್ತಿದ್ದ ವಿಷಯ ನೀವು ಶೇರ್ ಮಾಡಬೇಕು, ಹೌದಾ? ಮಾಡ್ತೀರಾ?
ಮತ್ತು ಯಾಕೆ ಇವತ್ತು ಒಬ್ಬ ಪೇರೆಂಟ್ ಬರಲಿಲ್ಲ? ಯಾಕೆ? ಯಾರು? ಕೆಲಸ ಇತ್ತಾ? ಇಬ್ಬರು ಮನೆಯಲ್ಲಿ ಕೆಲಸಕ್ಕೆ ಹೋಗೋರು ಇರ್ತಾರ? ಅಪ್ಪ ಅಮ್ಮ ಇದ್ರೆ, ಅಪ್ಪ ಹೋದ್ರೆ ಅಮ್ಮ ಇರ್ತಾರಲ್ಲ ಮನೆಯಲ್ಲಿ. ನಿಮಗೆ ಮುಜುಗರನ ಅಮ್ಮನಿಗೆ ಮುಜುಗರನ? ಹಾಂ, ಯಾವುದು ಹೇಳಲಿಲ್ಲ? ನೀವು ಹೇಳಲಿಲ್ಲ. ಹಾಗಾದರೆ ಅವರ ತಪ್ಪಲ್ಲ, ಒಪ್ತೀರಾ? ಅವರ ತಪ್ಪಲ್ಲ. ನಾನು ಹೇಳೋದು ಖಂಡಿತ ನಿಮ್ಮ ಅಪ್ಪ ಅಮ್ಮ ಬರಬೇಕು. ಹೌದಾ? ಅಪ್ಪ ಅಮ್ಮ ಬರಬೇಕಲ್ಲ. ಯಾಕೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗಿಂತ ಜಾಸ್ತಿಯಾಗಿ ನನಗೆ ಅಪ್ಪ ಅಮ್ಮನವ್ರ ಹತ್ರ ಮಾತಾಡಲಿಕ್ಕಿತ್ತು. ಹೌದಾ? ಅಪ್ಪ ಅಮ್ಮನವರ ಮಾತಾಡಲಿಕ್ಕಿತ್ತು. ಹಾಗಾಗಿ ಇನ್ನೊಂದು ಕಾರ್ಯಕ್ರಮದಲ್ಲಿ ನೀವು ಖಂಡಿತ ನಿಮ್ಮ ಅಪ್ಪ ಅಮ್ಮನವರನ್ನು ಕರ್ಕೊಂಡು ಬರಬೇಕು. ಇನ್ನೊಂದು, ನಾನು ನಮ್ಮ ವೇದಿಕೆಯಲ್ಲಿ ಕೂತಿದ್ದಾರೆ ಕಾನೂನು ಪಾಲಕರು, ಅವರಿಗೂ ನಾನು ಹೇಳೋದಂದರೆ, ನಾವು ಸ್ನೇಹಮಯಿ ಅಂತ ಹೇಳ್ತೇವೆ. ಸ್ನೇಹಮಯಿ. ಎಷ್ಟೋ ಕಡೆಯಲ್ಲಿ ಸ್ನೇಹ ನಾವು ಕಳ್ಕೊಳ್ತಾ ಇದ್ದೇವೆ. ಆದರೆ ಈಗ 75% ಸ್ನೇಹಮಯ ಕಾಣ್ತಾ ಉಂಟು. ಮೊದಲು ನಮಗೆ ಸ್ಟೇಷನಲ್ಲಿ ಸ್ಟೆಪ್ ಇಡಲಿಕ್ಕೆ ಭಯ ಆಗ್ತದೆ, ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗುವಾಗ. ಹೌದಾ? ಮಾತಾಡಲಿಕ್ಕೆ ಭಯ. ಹಾಗಾಗಿ ಫ್ರೆಂಡ್ಲಿ ನೇಚರ್ ಇದ್ದರೆ ಈ ಮಕ್ಕಳಲ್ಲಿ ಸ್ವಲ್ಪ, ನೀವೀಗ ಯೂನಿಫಾರ್ಮ್ ಹಾಕಿ ಕೂತ ಕೂಡಲೇ ಹೆದರಬೇಡಿ. ನನ್ನ ಮಗನು ಒಂದು ಪ್ರಶ್ನೆ ಕೇಳಿದ ನನ್ನ ಹತ್ರ, ಅಮ್ಮ, ಎಲ್ಲ ದೇಶದಲ್ಲಿ ಪೊಲೀಸರು ಹೇಳುವಾಗ ಅವರು ನಮಗೆ ರಕ್ಷಕರು, ಆದರೆ ಇಲ್ಲಿ ಅಲ್ಲ, ಪೊಲೀಸರು ಇದ್ದ ಕೂಡಲೇ ಎಲ್ಲರೂ ಆ ಕಡೆ ಓಡ್ತಾರೆ, ಯಾಕೆ ಅಮ್ಮ? ನನಗೂ ಆಯಿತು. ಯಾರು ಗಾಡಿಯಲ್ಲಿ ಹೋಗುವಾಗ ಅಲ್ಲಿ PCR ಗಾಡಿ ನೋಡಿದ ಕೂಡಲೇ ಆಚೆ ಹೋಗೋದು, ಇನ್ಸ್ಪೆಕ್ಟ್ರನ್ನು ನೋಡಿದ ಕೂಡಲೇ ಓಡೋದು, ನಮ್ಮ ರಕ್ಷಕರನ್ನು ನೋಡಿದ ಕೂಡಲೇ ನಾವು ಯಾಕೆ ಓಡ್ತೇವೆ ಅಂತ. ಅದು ಇರಬಾರ್ದು. ಸ್ನೇಹಜೀವಿಯಾಗಿರಬೇಕು. ನೀವು ಸಹ ಏನಾದರೂ ತೊಂದರೆ ಬಂದರೆ ಮುಕ್ತವಾಗಿ ಹೋಗಿ ಮಾತಾಡಬೇಕು. ಎಲ್ಲ ಕಡೆಯಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಕಾನೂನಿನಲ್ಲಿ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಹಾಗಾಗಿ ನೀವು ಅವರೊಟ್ಟಿಗೆ ಏನಾದರೂ ಇದ್ದರೆ ಸಂವಾದ ಮಾಡಿಕೊಳ್ಬೇಕು, ನೀವು ಕರೆಸಬೇಕು. ಟೀಚರ್ಸ್ನವ್ರ ಹತ್ರ ಸಹ ನಾನು ಹೇಳೋದು, ನಾನು ಸಮಾಜ ಸೇವಕಿಯಾಗಿ ಖಾಲಿ ಬಂದು ಮಾತಾಡೋದಲ್ಲ, ಕೆಲವು ಕೇಸಸ್ ನನ್ನ ಮನೆಗೆ ಬರುವಾಗ ನಾನು ಹ್ಯಾಂಡ್ಲ್ ಮಾಡ್ಬೋದು. ಮಕ್ಕಳು ವ್ಯಸನಿಗಳಾಗೋದು ಶಾಲೆಯ ಪರಿಸರದಲ್ಲಿ ಕೆಲವು ಅಂಗಡಿಗಳನ್ನು ಇಟ್ಕೊಂಡು, ಕೆಲವು ಗೂಡಂಗಡಿಗಳು ಇರ್ತದೆ, ಅದರಲ್ಲಿ ಸಾಮಾನು ಇರುವುದಿಲ್ಲ, ಬಾಟ್ಲಲ್ಲಿ 4 ಚಾಕ್ಲೇಟು ಇರುವುದಿಲ್ಲ. ಯಾಕೆ ವ್ಯಾಪಾರ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ನಾವು ಹಿಡಿಯುವುದು ಯಾರ ಒಂದು ಮಾರ್ಗದಲ್ಲಿ ಹೋಗೋ 1 ಗ್ರಾಮ್ 2 ಗ್ರಾಮ್ ಸೇವನೆ ಮಾಡಿದವರನ್ನು ಹಿಡ್ಕೊಳ್ತೇವೆ. ಆದರೆ ರೂಟ್ ಹಿಡ್ಕೊಂಡು ಹೋದರೆ ಖಂಡಿತ ಪೆಡ್ಲರ್ಗಳನ್ನು ನಿಲ್ಲಿಸ್ಬೋದು. ಈ ಬಾಂಧವ್ಯ ಅಂತ ಹೇಳುವಾಗ ನನಗೆ ಭಾರಿ ಖುಷಿ ಆಯಿತು. ಆದರೆ ಆ ನೆಗೆಟಿವನ್ನು ಮಕ್ಕಳೇ, ಉಳ್ಳಾಲ ಕ್ಷೇತ್ರದಲ್ಲಿರುವ ನಾವು ಮಕ್ಕಳು ಹೀಗೆ ಮಾಡಿ ತೋರಿಸಿದ್ದೇವಂತ ನೀವು ತೋರಿಸಿ ಕೊಡಬೇಕು. ಹೌದಾ? ನಾನು ಸೋಷಲ್ ವರ್ಕರ್ ಆಗಿ ಎಲ್ರಿಗೂ ಒಡೆಪೋಪು ನೀರು ಉಳ್ಳಾಲೋಗ ಇವತ್ತು ನನ್ನೊಟ್ಟಿಗೆ ನೀರಿನೊಟ್ಟಿಗೆ ಬರೋಡ ಎಂಕುಲು ಅವಶ್ಯಕತೆ ಇಲ್ಲ. ನನಗೆ ಅವರು ಯಾರಂತಲೇ ಗೊತ್ತಿಲ್ಲ, ಕರೆದ್ರು. ನಾನು ಹಿಂದೂ, ಅವರು ಮುಸ್ಲಿಂ, ಅವರೊಟ್ಟಿಗೆ ಕರೆದ ಕೂಡಲೇ ಬಂದು. ನಾನು ಸಮಾಜ ಸೇವಕಿ ಆದ ಕಾರಣ ನನ್ನ ಮೇಲೆ ನನಗೆ ವಿಶ್ವಾಸ ಉಂಟು ಬರಲಿಕ್ಕೆ. ಹೌದಾ? ನನ್ನ ಮೇಲೆ ವಿಶ್ವಾಸ ಇದ್ದರೆ ನಾನು ಏನು ಮಾಡ್ಬೋದು, ಒಳ್ಳೆ ಕೆಲಸ ಮಾಡ್ಬೋದು. ಹಾಗಾಗಿ ನೀವು ಹಾಗೇನೆ ಬೆಳೆಬೇಕು. ಉಳ್ಳಾಲ ಕ್ಷೇತ್ರದ ಹೆಸರನ್ನು ನೀವು ಉಳಿಸಬೇಕು. ವಿದ್ಯೆ ನಾವು ಯಾಕೆ ಉಪಯೋಗ ಮಾಡ್ತೇವೆ? ನಮಗೆ ಮುಂದೆ ಕೆಲಸ ಮಾಡಲಿಕ್ಕೆ, ಜೀವನಕ್ಕೋಸ್ಕರ ವಿದ್ಯೆ. ಹೌದಾ? ಜೀವನಕ್ಕೋಸ್ಕರ ವಿದ್ಯೆ, ಹುದ್ದೆಗಾಗಿ. ಆದರೆ ಜ್ಞಾನ, ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ನಿಮಗೆ ಜ್ಞಾನ ಬುದ್ಧಿ ಅಂತ ಇದ್ರೆ ನೀವು ಏನೋ ಸಮಾಜದಲ್ಲಿ ಸಾಧಿಸ್ಬೋದು. ಒಳ್ಳೆ ಸಮಾಜದ ವ್ಯಕ್ತಿ ಆಗಬೇಕಾದ್ರೆ ನಿಮಗೆ ಜ್ಞಾನ ಮುಖ್ಯ. ಮೊದಲು ನಿಮ್ಮ ಮನೆ, ನಿಮ್ಮ ಅಪ್ಪ ಅಮ್ಮ, ಮತ್ತೆ ನೀವು, ಮತ್ತೆ ಸಮಾಜಕ್ಕೆ ನೀವು ಏನು ಕೊಡ್ತೀರಿ ಎಂಬ ಚಿಂತನೆ ನೀವಿದ್ರೆ ನೀವು ಒಂದು ದಿವಸ ಖಂಡಿತ ಒಂದು ದೊಡ್ಡ ವ್ಯಕ್ತಿಗಳಾಗ್ತೀರಿ ಅಂತ ನಾನು ಹೆಮ್ಮೆಯಿಂದ ಇಟ್ಕೊಳ್ತೇನೆ. ಈ ವಿಶ್ವಾಸ ನೀವು ಉಳಿಸ್ಕೊಳ್ಬೇಕು. ದಯಮಾಡಿ ನಿಮ್ಮಲ್ಲಿ ನಾನೊಂದು ಅಪೇಕ್ಷೆ ಇಟ್ಕೊಂಡಿದ್ದೇನೆ. ಮುಂದಿನ ದಿನ ನೀವೇ ಮಕ್ಕಳು, ಹುಡುಗರ ಹುಡುಗಿಯರ ನನಗೆ ಗೊತ್ತಿಲ್ಲ, ಟೀಚರ್ಸ್ ಹತ್ರ ಹೇಳಿ ಅವರನ್ನು ಕರೀರಿ. ನಮ್ಮ ಪೇರೆಂಟ್ಸ್ ಅನ್ನು ನಾವು ಕರೀರಿ, ಹಾಲ್ ಬೇಡ, ಕ್ಲಾಸಲ್ಲೇ ನಾವು ಹೀಗೆ ಸುತ್ತಮುತ್ತ ಕೂತು ಮಾತಾಡುವಂಥ ವ್ಯವಸ್ಥೆ ನೀವು ಮಾಡ್ತೀರಿ ಅಂತ ನನಗೆ ಇನ್ನೂ ಪೇರೆಂಟ್ಸ್ಗೆ ತುಂಬ ಹೇಳಲಿಕ್ಕೆ ಉಂಟು. ಪೇರೆಂಟ್ಸ್ಗೆ ಹೇಳಲಿಕ್ಕೆ, ನಿಮಗೆ ಅಲ್ಲ, ದಯಮಾಡಿ ಹೇಳಲಿಕ್ಕೆ ಉಂಟು. ನೀವು ಆ ವ್ಯವಸ್ಥೆ ಮಾಡ್ತೀರಿ ಅನ್ನೋ ವಿಶ್ವಾಸ ನನಗೆ ಉಂಟು. ಮಾಡ್ತೀರಾ? ಒಂದು ಕರೀರಿ, ಹಾಲಲ್ಲಿ ಬೇಡ, ನಿಮ್ಮ ಕ್ಲಾಸಲ್ಲಿ ಪೇರೆಂಟ್ಸ್ ಕರ್ಕೊಂಡ್ಬಂದು ಮಾಡ್ಬೋದಾ? ಮಾಡೋದಿದ್ರೆ ನಿಮ್ಮ ಟೀಚರಿಗೆ ನೀವು ಹೇಳಬೇಕು, ಅದನ್ನು ಮಾಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ನಿಮ್ಮ ಈ ವೇದಿಕೆಗೆ ಒಂದು ಭಾರಿ ವಿಷಯ ಆಯಿತು. ನೀವು, ನಾನು ಅರ್ಧಗಳು ಎಷ್ಟು ಮಾತಾಡಿದೆ ಗೊತ್ತಿಲ್ಲ, ಕನಿಷ್ಠ ಪಕ್ಷ ನಾನು ಹೇಳಿದ 2 ಸೆಂಟೆನ್ಸ್ ಆದರೂ ನೆನಪಿಡಿ. ನಿಮ್ಮನ್ನು ಹಾಳು ಮಾಡುವವರನ್ನು ಬದಿಗಿಡಿ. ನಿಮ್ಮ ಮನೆ ಕಡೆ ಗಮನ ಕೊಡಿ, ನಿಮ್ಮ ವಿದ್ಯಾಭ್ಯಾಸದ ಗಮನ ಕೊಡಿ, ನಿಮ್ಮ ಆತ್ಮವಿಶ್ವಾಸ ಬೆಳೆಸಿ ನಾನು ಅಂತ ಹೇಳ್ತೇನೆ.
ಕೋರ್ಟ್ ತಪ್ಪಿದಲ್ಲ ಅಂತ ನಾನು ಹೇಳ್ತೇನೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಧನ್ಯವಾದಗಳು. ಸಂವಾದವನ್ನು ಮುಂದಿಟ್ಟಂತಹ ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಪ್ರಸನ್ನ ರವಿ ಇವರಿಗೆ ಸದ್ಭಾವನಾ ವೇದಿಕೆ ಉಳ್ಳಾಳ ಇದರ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳು. ಅದೇ ರೀತಿ ಮುಂದಿನ ಭಾಷಣಕ್ಕಾಗಿ ಈಗಾಗಲೇ ನಮ್ಮ ಪೊಲೀಸ್ ಉಪನಿರೀಕ್ಷಕರಿದ್ದಾರೆ ರೇವಣ ಸಿದ್ದಪ್ಪರವರು. ಸಾಮಾಜಿಕ ಕಾರ್ಯಕರ್ತರಾದ ಪ್ರಸನ್ನ ಅವರು ಮೇಡಮ್ ಅವರು ಎಲ್ಲ ರೀತಿಯಿಂದ ಏನು ಮಾಡಬೇಕು ಏನು ಮಾಡಬಾರದು ಅವರಷ್ಟು ಅನುಭವ ನನಗೆ ವಯಸ್ಸು ಆಗಿಲ್ಲ. ನಾ ಇನ್ನೂ ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ ನೀವೆಲ್ಲರೂ. ನಾನು ನಿಮ್ಮ ಥರ ಸ್ಟೂಡೆಂಟನೇ. ಈಗ ಡಿಪಾರ್ಟ್ಮೆಂಟ್ ಒಂದು 2 ವರ್ಷ ಆಗಿರ್ಬೋದು ಅಷ್ಟೇ. ನಾನು ಕಾನೂನು ರೀತಿಯಲ್ಲಿ ಏನು ಕ್ರಮ ಇದೆ, ಡ್ರಗ್ಸ್ ತಿಂದರೆ ಏನಾಗುತ್ತೆ ಮೇಡಮ್. ಈಗಾಗಲೇ ಡ್ರಗ್ಸ್ ಅನ್ನೋ ಪದ ಅಂದರೆ ಏನು, ಡ್ರಗ್ಸ್ ಅಂದರೆ ಓನ್ಲಿ ಕೆಟ್ಟದಲ್ಲ, ಅದು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ, ಯಾವುದು ಗುಡ್ಡು ಯಾವುದು ಬ್ಯಾಡ್ ಅನ್ನೋದು ಎಲ್ಲ ಹೇಳಿದ್ದಾರೆ. ಈಗ ಡ್ರಗ್ಸ್ ಸಂಬಂಧಪಟ್ಟಂಗೆ ಕಾನೂನಿನಲ್ಲಿ ಏನೇನು ಕ್ರಮ ಇದೆ ಅನ್ನೋದು ಹೇಳ್ತೀನಿ. ಡ್ರಗ್ಸ್ ಸಂಬಂಧಪಟ್ಟಂಗೆ ಭಾರತ ಸರ್ಕಾರ 1985ರಲ್ಲಿ NDPS ಅನ್ನೋ ಆ್ಯಕ್ಟನ್ನು ತಂದಿದೆ. ಅಂದರೆ NDPS ಅಂದರೆ ಗಾಂಜಾ ಆಗಿರ್ಬೋದು. ಮತ್ತು ಡ್ರಗ್ಸಲ್ಲಿ ಒಂದೇ ರೀತಿಯ ಡ್ರಗ್ಸ್ ಇಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಅದು ಡ್ರಗ್ಸ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಚರಸ್ ಆಗಿರ್ಬೋದು, ಕೊಕೇನ್ ಆಗಿರ್ಬೋದು, MDMA ಆಗಿರ್ಬೋದು, ಒಂಥರ ಪೌಡರ್ ರೀತಿಯಲ್ಲಿ ಈ ಮಟ್ಟದಲ್ಲಿ ಅಂದರೆ 7-8 ಟೈಪ್ಸ್ ಇದೆ ಅದರಲ್ಲಿ. ಅದಕ್ಕೆ ಯಾರು ಬಲಿ ಆಗಬೇಡಿ ಅಂತ ಹೇಳಿ. ಮತ್ತು ಇನ್ನೊಂದು ಅವರು ಮೇಡಮ್ ಅವರು ಹೇಳಿದ ಪ್ರಕಾರ ಈ ಕಾರ್ಯಕ್ರಮಕ್ಕೆ ತಂದೆ ತಾಯಿಯವರ ಮುಖ್ಯ ಪಾತ್ರ ಇರುತ್ತೆ. ಈಗ ಸಮಾಜದಲ್ಲಿ ಆಗೋದು ಎಲ್ಲರೂ ಪೊಲೀಸರಿಗೆ ಹೇಳೋದು, ಪೊಲೀಸರು ಮಾಡಿದರೆ ಏನು ಬೇಕಾದಾಗುತ್ತೆ ಅಂತ. ಆದರೆ ಪೊಲೀಸರು ಮಾಡೋಕ್ಕಿಂತ ಮೊದಲು ತಮ್ಮ ಅಂದಾದೇನು ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮೊಳಕೆಯಲ್ಲಿ ಇರುವಾಗಲೇ ನಾವು ಸರಿಪಡಿಸಬೇಕು. ಆನಂತರ ಅದು ಮರವಾತಂದರೆ ಅದು ಬಗ್ಗಲ್ಲ. ಅದು ಒಮ್ಮೆ ಅಡಿಕ್ಟ್ ಆದರೆ ಆ ಮೈಂಡ್ ಸೆಟ್ಟಲ್ಲಿ ಅದೇ ರೀತಿಯಿಂದ ಸಮಾಜಕ್ಕೆ ಹಾನಿಕಾರಕವಾಗುತ್ತದೆ. ಅದೇ ರೀತಿ ದಯವಿಟ್ಟು ಹೇಳೋದು ಈ ರೀತಿ ಕಾರ್ಯಕ್ರಮ ಸದ್ಭಾವನಾ ವೇದಿಕೆಯವರು ಇಲ್ಲಿ ಈ ಭಾರತ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದಕ್ಕೆ ಭಾಳ ಖುಷಿ ಆಯಿತು. ಇದು ಆ್ಯಕ್ಚುಲಿ ನಮ್ಮ ಬೇರೆಯವರವರು ಇತ್ತು, ನನಗೆ ಸಡನ್ನಾಗಿ ಅವರು ಬೇರೆ ಡ್ಯೂಟಿಯಲ್ಲಿ ಇರೋದರಿಂದ ನನ್ನ ಕಳಿಸಿದ್ದಾರೆ. ಅದೇ ರೀತಿ ಇದರಿಂದ ಏನು ಬ್ಯಾಡ್ ಇಫೆಕ್ಟ್ಸ್ ಆಗುತ್ತೆ ಅಂದರೆ ಆ್ಯಕ್ಚುಲಿ ಉಳ್ಳಾಳದಲ್ಲಿ ನೋಡಿ, ಮಂಗಳೂರು ಅಂದರೆ ಪ್ರಥಮ ಬಾರಿಗೆ ಬರೋದು ಹೆಸರು ಉಳ್ಳಾಳ ಕ್ಷೇತ್ರ. ಉಳ್ಳಾಳದಲ್ಲಿ ಹೈಯೆಸ್ಟ್ ಡ್ರಗ್ಸ್ ಆಗಿರ್ಬೋದು, ಇನ್ನಿತರ ಕೋಮುವಾದಿ ಯಾವುದೇ ಆಗಿರ್ಬೋದು ಅಂದರೆ ಬೇಡ ಹೆಸರಿದೆ. ಅದೆಲ್ಲ ಅಳಿಸಿ ಹಾಕಬೇಕಂದ್ರೆ ಇವತ್ತಿನ ನಿಮ್ಮ ಮೇಲೆ ಎಲ್ಲ ಹೈಸ್ಕೂಲ್ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ಅಥವಾ ಕಾಲೇಜ್ಗಳಾಗಿರ್ಬೋದು ನಿಮ್ಮ ಮೇಲೆ ಇದೆ. ಅದರಿಂದ ನೋಡಿ, ಡ್ರಗ್ಸ್ ತಿಂದರೆ ಒಮ್ಮೆ ಅಡಿಕ್ಟ್ಸ್ ಆದರೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ, ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ, ನಿಮ್ಮ ಮೇಲೆ ಬೀರುತ್ತೆ. ಮತ್ತು ಅಬೇಟ್ಮೆಂಟ್ ಟು ಕ್ರೈಮ್, ಅದೊಂದು ಸಮಾಜದಲ್ಲಿ ಅಹಿತಕರ ಘಟನೆಗಳನ್ನು ಉಂಟಾಗಲು ದುಷ್ಪ್ರೇರಣೆ. ಇವತ್ತಿನಲ್ಲಿ ಮೇಡಮು ಒಂದು ಕ್ರೈಮ್ ಆಗ್ಬೇಕಂದ್ರೆ ನನ್ನ ಮಟ್ಟದಲ್ಲಿ ಹೇಳ್ಬೇಕಂದ್ರೆ 90% ಇದೇ ಡ್ರಗ್ಸು, ಈ ಡ್ರಗ್ಸನ್ನು ತಗೊಂಡೇ ಕ್ರೈಮ್ ಮಾಡೋದು. ಅದು ಮೈನರ್. ಮತ್ತೊಂದು JJ ಆ್ಯಕ್ಟ್ ಅಂತಿದೆ ಒಂದು, ಇದು ಜುವಿನಲ್ ಜಸ್ಟಿಸ್ ಬೋರ್ಡ್ ಅಂತಿದೆ, ಜುವಿನಲ್ ಜಸ್ಟಿಸ್ ಆ್ಯಕ್ಟ್ ಅಂತಿದೆ. ಆ ಆ್ಯಕ್ಟ್ ಪ್ರಕಾರ ಮೈನರ್ ಮತ್ತು ಮೇಜರ್ 2 ಪಾರ್ಟ್ ಇದೆ. ವಿದಿನ್ 18 ಇಯರ್ಸಲ್ಲಿ ನೀವು ಏನೇ ಕ್ರೈಮ್ ಮಾಡಿದರೂ ಅದು ಕಾನೂನಿನಲ್ಲಿ ಅಪರಾಧವಲ್ಲ. ಈ ಕಾರಣದಿಂದ ನಮಗೆ ಸಣ್ಣ ಮಕ್ಕಳ ಮೇಲೆ ಕೇಸ್ ಆಗೋದಾಗಲಿ ಅಥವಾ ಅವರ ಭವಿಷ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತದೆ ಅನ್ನೋ ಭಾವನೆಯಿಂದ ವಿದಿನ್ 18 ಇಯರ್ಸ್ ಇದ್ದರೆ ನಾವು ಇದೇ ರೀತಿ ಅಂದ್ರೆ ಸಜೆಷನ್ ಮುಖಾಂತರ, ಕಾನೂನಿನ ಮುಖಾಂತರ ಅವರ ಮೇಲೆ ನಾವು ಯಾವುದೇ ಆ್ಯಕ್ಟ್ ಅಥವಾ ಕ್ರಮವನ್ನು ಕೈಗೊಳ್ಳಲು ಕಾನೂನಲ್ಲಿ ಅವಕಾಶವಿಲ್ಲ. ಏನು ಈ ರೀತಿ ವೇದಿಕೆಗಳಿದ್ದಾವೆ ಅಥವಾ ಸಾಮಾಜಿಕ ಕಾರ್ಯಕರ್ತರಿಂದ ಆಗಿರ್ಬೋದು, ಶಿಕ್ಷಕರಿಂದ ಆಗಿರ್ಬೋದು, ಅಥವಾ ಪೋಷಕರಿಂದ ಆಗಿರ್ಬೋದು, ಅವರನ್ನು ಮನಸ್ಸನ್ನು ಅಥವಾ ಅವರು ಕೆಟ್ಟ ಚಟಗಳಿಗೆ ಹೋಗದಂತೆ ತಡೆಗಟ್ಟುವುದು ಕ್ರಮ ಒಂದೇ, ಅದು ಇಂಥ ವೇದಿಕೆಗಳಲ್ಲಿ. ಅದನ್ನು ನಾವು ಈ ರೀತಿಯನ್ನು ಇಲ್ಲ, ನಾವು ಈ ಮಕ್ಕಳು ಆಗ್ತಿದ್ದಾರೆ ಅವರನ್ನು ಕಾನೂನಿನ ಮುಖಾಂತರ ಬಗ್ಗೆ ಬಿಡಬೇಕಂದ್ರೆ ಅದು ಸಾಧ್ಯವಿಲ್ಲ. ಈ ಮೊನ್ನೆ ಒಂದು ಘಟನೆ ಆಗಿದೆ ನಮ್ಮಲ್ಲಿ, ಅವನಿಗೆ 17 years and 6 months ಘಟನೆ ಮಾಡಿದ್ದು ದೊಡ್ಡದಿದೆ, ಆದರೆ ಅದು ಕಾನೂನಿನ ರೀತಿಯಲ್ಲಿ ಅದು ಅಷ್ಟು ಅಪರಾಧವಲ್ಲ. ಓನ್ಲಿ ಅಬ್ಸರ್ವೇಷನ್ ಪೀರಿಯಡ್ ಕೊಡ್ತಾರೆ ಅಷ್ಟೇ ಅವನಿಗೆ ಹೊರತು ಅವನಿಗೆ ಯಾವುದೇ ತೊಂದರೆ ಕೊಡಲ್ಲ. ಅಂದರೆ ಈಗ ಇತ್ತೀಚೆಗೆ ಆ್ಯಕ್ಟಲ್ಲಿ ತುಂಬ ಬದಲಾವಣೆ ಆಗಿದೆ. ಮಕ್ಕಳ ಬಲಿ ಆಗೋದ್ರಿಂದ ಅವರಿಗೆ ಏನು ಗೊತ್ತಿರಲ್ಲ, ಅವರನ್ನು ನಾವು ಸಂವಾದದ ಮೂಲಕ ಅಥವಾ ಇದೇ ರೀತಿ ಸಜೆಷನ್ ಮೂಲಕ ಇದೇ ರೀತಿ ಪರಿವರ್ತನೆ ಮಾಡಬಹುದು ವಿನಃ ಅದರಲ್ಲಿ ಅವ್ರನ್ನ ಹೋಗಿ ಲೀಗಲಿಯಾಗಿ ನಾವು ತೊಗೊಂಡು ಹೋಗಿ ಸ್ಟೇಜ್. ಮತ್ತೊಂದು, ಈ ಮಕ್ಕಳು ನಾವು ಯೂನಿಫಾರ್ಮಲ್ಲಿ ಎನ್ಕ್ವೈರಿ ಕೂಡ ಮಾಡಲಿಕ್ಕಿಲ್ಲ, ನಾವು ಒತ್ತೇಲೇ ಮಾಡಬೇಕು. ಈ ರೀತಿ ಎಲ್ಲ ಕಾನೂನುಗಳಲ್ಲಿ ಇರೋದರಿಂದ ದಯವಿಟ್ಟು ನಿಮಗೆ ನೋಡಿ, ಪೊಲೀಸ್ ಸ್ಟೇಷನ್ ಆವಾಗ ಹೇಳ್ತೀವಿ ಮೇಡಮ್ ಹೇಳಿದಾಗೆ ಅವಾಗ ಭಯ ಇತ್ತು.
ಸ್ಟೇಷನ್ ಅಂದರೆ ಬೇಡಪ್ಪ ಅವ್ರ ಸವಾಸ ಪೊಲೀಸರು ಅದು ಇದು ಅಂತ. ಇವಾಗ ಪೊಲೀಸ್ ಫ್ರೆಂಡ್ಲಿ ಅಂತೇಳಿ ನ್ಯೂ ಬೀಟ್ ಸಿಸ್ಟಮ್ ಆಗಿರ್ಬೋದು, ಪೊಲೀಸ್ ಫ್ರೆಂಡ್ಲಿ ಆಗಿರ್ಬೋದು, ಮತ್ತು ಸ್ಟೇಷನಲ್ಲಿ ಸ್ಟಾಫ್ ಆಗಿರ್ಬೋದು, 112 ಆಗಿರ್ಬೋದು. ಏನೇ ಇನ್ಫಾರ್ಮೇಷನ್ ನಿಮಗೊಂದು ಯಾವುದೇ ಇನ್ಫಾರ್ಮೇಷನ್ ಇರಲಿ, ಮತ್ತೊಂದು ಇದು ಉಳ್ಳಾಳ ಕ್ಷೇತ್ರದಲ್ಲಿ ದೊಡ್ಡದಿದೆ, ಸ್ಟೇಷನಲ್ಲಿ ಇರೋದು 50 ಜನ ಇರ್ಬೋದು ಅಷ್ಟೇ, ನಾವು ಮೇನ್ ಲೈನ್ ಆಫೀಸರ್ ಸೇರಿ. ಅದರಲ್ಲಿ ನಮಗೆ ಆ ಬಂದೋಬಸ್ತು ಈ ಬಂದೋಬಸ್ತು ನೂರಾರು ಕಲಿಸಿರ್ತಾವೆ ಬಿಡಿ. IO ಮಾಡಬೇಕು, ಕೇಸ್ ಫೈಲ್ ಐತಿ, ಉಳ್ಳಾಲಲ್ಲಿ ಹೈಯೆಸ್ಟ್ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಆದಷ್ಟು ನೀವು ಸ್ಟೇಷನಿಗೆ ಮಾಹಿತಿ ನೀಡಬೇಕಂತ ನಾನು ನಿಮಗೊಂದು ಸಲಹೆ ಕೊಡ್ತೀನಿ. ಯಾರೋ ಆಗಿರ್ಬೋದು, ಸ್ಟೂಡೆಂಟ್ಗಳು ನಿಮಗೆ ನಮಗೆ ಎದುರಿಕಾದ್ರೆ ನಿಮ್ಮ ಮುಖ್ಯೋಪಾಧ್ಯಾಯರಲ್ಲಿ ಅಥವಾ ನಿಮ್ಮ ತಂದೆ ತಾಯಿಯರಲ್ಲಿ ಎಲ್ಲಾದರೂ ಮಾಹಿತಿ, ನಿಮ್ಗೆ ಇಂಥ ಮಾಹಿತಿ ಇದೆ ಸರ್, ಇವರು ಇಂಥ ಇದ್ದಾರೆ, ಹೀಗೆ ಈ ರೀತಿ ಇಲ್ಲಿ ಸೇಲ್ ಆಗ್ತಿದೆ, ಅಥವಾ ಇವನು ಯಾಕೆ ಆ್ಯಕ್ಟಿವಿಟಿ ಚೇಂಜ್ ಆಗಿದೆ, ಇವನು ಸರಿಯಾಗಿ ಸ್ಕೂಲಿಗೆ ಬರ್ತಿಲ್ಲ. ನಾನು ಎಸ್ಪೆಷಲಿ ಹೇಳೋದು ಹುಡುಗರಿಗೆ ಮಾತ್ರ. 99.9% ಹುಡುಗಿಯರು ಯಾವುದೇ ರೀತಿಯ ಅಹಿತಕರ ಘಟನೆ ಆಗಲಿ, ಯಾವುದೇ ರೀತಿಯ ಏನು ಕ್ರೈಮ್ ಇಲ್ಲ. ಈ ಹುಡುಗರು ಇದ್ದಾರಲ್ಲ, ಯಾವುದು ಏನಂದರೆ ಒಂದು 16 to 18 ಇಯರ್ಸ್ ಇದೇ ಈ ಮಟ್ಟದಲ್ಲಿ ಹುಡುಗರು ಮ್ಯಾಕ್ಸಿಮಮ್ ಅಡಿಕ್ಟ್ಸ್, ಎಲ್ಲ ದ್ರವ್ಯಗಳಿಗೆ ಅಡಿಕ್ಟ್ಸ್ ಆಗ್ತಾರೆ. ಮತ್ತು ಅವರು ಒಂಥರ ಏನು ಸ್ಟೇಷನಲ್ಲಿ ಹೋದರೂ ಅದೇ ರೀತಿ, ಎಲ್ಲ ಕಡೆ ಅದೇ ರೀತಿ. ದಯವಿಟ್ಟು ಈ ಅಹಿತಕರ ಅಥವಾ ಇಂಥ ಡ್ರಗ್ಸ್ದಿಂದ ದೂರವಿಟ್ಟು, ಇದರಲ್ಲಿ ತಂದೆ ತಾಯಿಯವರ ಪಾತ್ರ ಮುಖ್ಯ ಇದೆ ಅಂತ ಹೇಳ್ತೀನಿ ನಾನು. ಅವರ ತಂದೆ ತಾಯಿಗಳ ಮಾತು ಕೇಳಲಿಲ್ಲ ಅಂದ್ರೆ ಸ್ಟೇಷನಿಗೆ ಬಂದು, ಸರ್ ಈ ರೀತಿ ಹಿಂಗೆ ಮಾಡ್ತಿದ್ದಾನೆ, ಇವನು ಸರಿಯಾಗಿ ಸ್ವಲ್ಪ ಎನ್ಕ್ವೈರಿ ಮಾಡಿ ಒಂದು ಮಾಹಿತಿ ಹೇಳಿದರೆ ನಮಗೆ ಎಷ್ಟು ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಇನ್ಫಾರ್ಮೇಷನ್ನು ಸೇರ್ ಆಗಬೇಕು, ಅಂದರೆ ಮಾತ್ರ ಸಮಾಜದ ತಡೆಗೆ ಒಂದು ಉತ್ತಮ ರೀತಿಯಲ್ಲಿ ಮಾಡ್ಬೋದು. ಇಲ್ಲ ಪೊಲೀಸರು ಅಷ್ಟೇ ಮಾಡಬೇಕು, ಅವ್ರಿಗೆ ಅಷ್ಟೇ ಕಾನೂನಲ್ಲಿ ಅಧಿಕಾರ ಇದೆ ಅಂತಲ್ಲ. ಶಿಕ್ಷಕರಿಗಿದೆ, ತಂದೆ ತಾಯಿಗಿದೆ, ಪೊಲೀಸರಿಗಿದೆ, ಸಮಾಜದಲ್ಲಿ ಒಳ್ಳೆ ಕಾರ್ಯಕರ್ತರಿಗಿದೆ. ಈ ಸಮಾಜ ಸುಧಾರಣೆ ಆಗಬೇಕಂದ್ರೆ ಎಲ್ಲರ ಪಾತ್ರ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಾಲೇಜ್ ಮಟ್ಟದಲ್ಲಿ, ಹೈಸ್ಕೂಲ್ ಮಟ್ಟಗಳಲ್ಲಿ ಎಲ್ಲ ಕಡೆ ಮಾಡ್ತೀವಿ ಕ್ರೈಮ್ ಪ್ರಿವೆನ್ಷನ್ ಡೇ ಅಂದ್ರೆ ಆ ಮಂತ್ನಲ್ಲಿ ಮ್ಯಾಕ್ಸಿಮಮ್ ಕ್ರೈಮ್ ಸಂಬಂಧಪಟ್ಟಂತೆ ಯಾವುದೇ ಕ್ರೈಮ್ ಆಗಿರ್ಬೋದು, ಡ್ರಗ್ಸ್ ವಿಚಾರ ಅಷ್ಟೇ ಆಗಿಲ್ಲ, ಇನ್ನಿತರ ಯಾವುದೇ ಕ್ರೈಮ್ಗೆ ಸಂಬಂಧಪಟ್ಟ ಪ್ರತಿ ತಿಂಗಳು ಮಾಡ್ತೀವಿ ಇದನ್ನು. ಮತ್ತು ಇದಕ್ಕಾಗಿ ಇಂಟರ್ನ್ಯಾಷನಲ್ನಲ್ಲಿ ಡ್ರಗ್ ಅಗ್ನೆಸ್ಟ್ ಡೇ June 26 ಪ್ರತಿ ವರ್ಷನೂ ಆಚರಣೆ ಮಾಡ್ತಿದ್ದಾರೆ. ಡ್ರಗ್ಸ್ ಇಂದ ಇಂಪ್ಯಾಕ್ಟ್ ಏನಾಗುತ್ತೆ, ಸಮಾಜದ ಮೇಲೆ ಪರಿಣಾಮ ಏನಾಗುತ್ತೆ, ನಿಮ್ಮ ಲೈಫ್ ಮೇಲೆ ಏನು ಪರಿಣಾಮ ಆಗುತ್ತೆ, ಎಜುಕೇಶನ್ ಸಿಸ್ಟಮಲ್ಲಿ ಏನಾಗುತ್ತೆ, ಅದರಿಂದ ಕ್ರೈಮ್ ಹೇಗೆ ಆಗ್ತಿದೆ, ಇದೆಲ್ಲ ರೀತಿಯಿಂದ ಮಾಡ್ತಿದ್ದಾರೆ. ಕಾನೂನಿನಲ್ಲಿ ಮುಖ್ಯವಾಗಿ ಒಂದು ಆ್ಯಕ್ಟ್ ಇದೆ ಅದಕ್ಕೆ, ಅದನ್ನು ಬಿಟ್ಟರೆ ಮತ್ತೆ ಈ ಮೈನರ್ ಅಡಿಕ್ಟ್ಸ್ ಆಗೋದ್ರಿಂದ ತೊಂದರೆ ಭಾಳ ಆಗ್ತಿದೆ. ಈ ಡಿಪಾರ್ಟ್ಮೆಂಟಿಗೆ ತೊಂದರೆ ಇರೋದೇನೆ ಇದೆ. ಈ ಮೇಜರ್ ಆದರೆ ಅವರನ್ನು ಬಡಿಬೋದು, ಅಥವಾ ಅವರಿಗೆ ಕಾನೂನು ರೀತಿಯಲ್ಲಿ ನಾವು ಏನಾದರೂ ಮಾಡಿ JC ಕೊಡ್ಬೋದು, ಜೈಲಿಗೆ ಕೊಡ್ಬೋದು. ಇತ್ತೀಚೆಗೆ ಈ ಚಿಕ್ಕ ಮಕ್ಕಳು ಈ ಯಾವುದೇ ಡ್ರಗ್ಸ್ ಅಷ್ಟೇ ಅಲ್ಲ, ಈ ಬೇರೆ ಕ್ರೈಮ್ಗಳಲ್ಲಿ ಹೆಚ್ಚಾಗಿ ಭಾಗಿಯಾಗಿರೋದ್ರಿಂದ ಮುಖ್ಯವಾಗಿ ಎಲ್ಲ ಶಿಕ್ಷಕರಿಗೆ ಅವರು ಬರೀ ಓನ್ಲಿ ಜ್ಞಾನ ಕೊಡೋದಲ್ಲ, ಅವರಿಗೆ ಸಮಾಜದಲ್ಲಿ ಒಬ್ಬ ಒಳ್ಳೆ ನಾಗರಿಕನಾಗಿ ನನ್ನ ಲೈಫನ್ನು ಹೇಗೆ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೋಬೇಕಂತ ಹೇಳಿ ಅದನ್ನು ಹೇಳಬೇಕಂತ ಕೇಳ್ಕೊಳ್ತೇನೆ. ಈ ಎಜುಕೇಷನಲ್ಲಿ ಏನು ಪಾಠ ಆಯಿತು ಆದಾಯಿತು ಅಲ್ಲ, ಈ ಸಮಾಜದಲ್ಲಿ ಏನಿದೆ, ಕೋಮ ಸಾಮರಸ್ಯ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಅಥವಾ ಮುಂದೆ ಅವರ IAS IPS ಏನೇ ಆಗಿರ್ಬೋದು, ಒಂದು ಒಳ್ಳೆ ಗುಡ್ ಪೊಲಿಟಿಷಿಯನ್ ಯಾವ ರೀತಿ ಆಗಬೇಕು, ಅವ ಮಕ್ಕಳಿಗೆ ಯಾವುದು ಯಾವುದು ಬೇಕು, ತಂದೆ ತಾಯಿಯನ್ನು ಕರೆಸಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹುಡುಗ ಏನಾದರೂ ಬೇರೆ ಆ್ಯಕ್ಟಿವಿಟೀಸ್ ಅಥವಾ ಇನ್ನಿತರ ಏನೇ ಅವನಿಗೆ ತೊಂದರೆ ಆಗುತ್ತೆ ಅಂದರೆ ಕೌನ್ಸಿಲಿಂಗ್ ಮಾಡಿ ಕರೆಸಿ ನಮಗೆ ಹೇಳಿ, ಸರ್ ಇಂಥ ವ್ಯಕ್ತಿ ಇಲ್ಲಿ ಹೋಗ್ತಿದ್ದಾನೆ, ಹಿಂಗೆ ಮಾಡ್ತಿದ್ದಾನೆ, ಸರಿಯಾಗಿ ಸ್ಕೂಲ್ ಬರ್ತಾ ಇಲ್ಲ, ಒಂದು ಮಾಹಿತಿ ಇದ್ದರೆ ಆ ಜಾಲನ್ನು ಹಿಡ್ಕೊಂಡು ನಾವು ಭೇದಿಸಿ ಅವ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ. ಎಲ್ಲ ರೀತಿಯಿಂದ ಈ ಮಕ್ಕಳಲ್ಲಿ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಹೇಳ್ತೀನಿ, ಅದರ ಬಗ್ಗೆ ಇನ್ಫಾರ್ಮೇಷನ್ ಇದ್ದರೆ ದಯವಿಟ್ಟು ಕೊಡಿ ನಮಗೆ. ಸದಾ ಸಿದ್ಧ ನಾವು ಯಾವಾಗ ಒಂದು ಡೇ ಅಂತಲ್ಲ, ನೈಟ್ ಅಂತಲ್ಲ, ಎನಿ ಟೈಮ್ ಎನಿವೇರ್ 24/7 ನಾ ಇರಲಿಲ್ಲ ಅಂದ್ರೆ ನಮ್ಮ ಆಫೀಸರ್ ಇರ್ತಾರೆ, ನಮ್ಮ ಸಿಬ್ಬಂದಿಗಳು ಇರ್ತಾರೆ, ನಿಮಗೆ ಆದಷ್ಟು ಮಟ್ಟಿಗೆ ನಾವು ಹೆಲ್ಪ್ ಮಾಡ್ತೀವಿ. ನಾವು ಇರೋದೇನೆ ರಕ್ಷಕರಾಗಿ, ಭಕ್ಷಕರಲ್ಲ ರಕ್ಷಕರು. ನಾವು ಸಮಾಜದಲ್ಲಿ ಒಳ್ಳೆಯವರನ್ನು ರಕ್ಷಿಸಿ ಕೆಟ್ಟವರನ್ನು ಭಕ್ಷಿಸಲು. ಅದೇ ರೀತಿಯಿಂದ ನಿಮಗೆ ಏನಾದರೂ ತೊಂದರೆ ಆಗಿದೆ 112 ಎಲ್ಲ ಇದೆ. ಇವಾಗ ನೋಡಿ ಪೊಲೀಸಿಂಗ್ ಎಷ್ಟು ಫ್ರೆಂಡ್ಲಿ ಆಗಿದೆ ಅಂದರೆ, ನಿಮ್ಮದೇ ಆದ ಬೀಟ್ ಪೊಲೀಸ್ ಇರ್ತಾನೆ, ನಿಮ್ಮದೇ ಆದ 112 ಇದೆ. ಇವಾಗ 100 ಅಲ್ಲ, ಯಾರಾದರೂ ಪೊಲೀಸಿಗೆ ಕಾಲ್ ಮಾಡಬೇಕಂದ್ರೆ 112ಗೆ ಕಾಲ್ ಮಾಡಿದ್ರೆ ಸಾಕು, ವಿದಿನ್ 10 ಮಿನಿಟ್ಸ್ ರೀಚ್ ಆಗುತ್ತೆ ವೆಹಿಕಲ್ಸ್.
ಮತ್ತು ಇವಾಗೆಲ್ಲ ಆಫೀಸರ್ಸ್ ಇದ್ದಾರೆ, ಎಲ್ಲ ರೀತಿಯಿಂದ ಸೌಕರ್ಯ ಇದೆ. ಈ ಸುಮ್ಮನೆ ಮತ್ತೊಂದು ಇವಾಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್, ಅದು ವಿಷಯ ಏನೂ ಗೊತ್ತಿರಲ್ಲ, ಅದು ಯಾವುದೋ ವಿಷಯ ಇರುತ್ತೆ, ಇವರು ಏನೋ ಹಾಕಿ ಅದೇನೇನೋ ಆಗಿ ಅದೊಂದು ದಯವಿಟ್ಟು ಶೇರ್ ಮಾಡುವಾಗ ಏನು ವಿಷಯ, ಯಾಕೆ ಆಗಿದ್ದು, ಘಟನೆ ಆಗಿದೆಯಾ ಅಥವಾ ಇಲ್ವಾ, ಘಟನೆ ಆಗಿದ್ದರೆ ಏನು ಕರೆಕ್ಟಾಗಿ ವಿಷಯವೇನು ಆ ವಿಷಯನ ಶೇರ್ ಮಾಡಬೇಕು. ಇದರಿಂದ ಈ ಸಮಾಜದಲ್ಲಿ ಅಹಿತಕರ ಘಟನೆ ಆಗಲಿಕ್ಕೆ ಸ್ಪಷ್ಟವಾಗಿ ಅದು ಒಂದು ಕಾರಣ ಆಗ್ತದೆ. ಮತ್ತು ನಾನು ಈ ಸದ್ಭಾವನಾ ವೇದಿಕೆ ಮತ್ತು ಭಾರತ ಶಿಕ್ಷಣ ಸಂಸ್ಥೆಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಈ ಡ್ರಗ್ಸ್ ಪದ ಅಥವಾ ಈ ಮೈನರ್ ಮಾಡುವ ಯಾವುದೇ ಅಹಿತಕರ ಅಥವಾ ಕೆಟ್ಟ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೇ ರೀತಿ ಸಾಲ್ವ್ ಮಾಡಬೇಕನ್ನೋದು ನನ್ನ ಅನಿಸಿಕೆ. ಅವರಿಗೆ ಕಾನೂನಿ ಕ್ರಮದಲ್ಲಿ ಯಾವುದೇ ರೀತಿಯ ಅಷ್ಟು ಪನಿಷ್ಮೆಂಟ್ ಇಲ್ಲ. ಇದ್ರೂ 1 ತಿಂಗಳು ಅಥವಾ 15 ಡೇಸ್ ಒಂದು ರಿಮ್ಯಾಂಡ್ ಹೋಮ್ ಅಂತಿದೆ, ಜೆ ಬೋರ್ಡ್ ಅಂತಿದೆ, ಅದರಲ್ಲಿ ಹೋಗಿರ್ತಾರೆ, ಹೋಗಿ ಕೌನ್ಸಿಲಿಂಗ್ ಆಗುತ್ತೆ, ಕೌನ್ಸಿಲಿಂಗ್ ಆಗಿ ಇದೇ ರೀತಿ ಮಾಡಬೇಡಿ ಅಂತೇಳಿ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಒಪ್ಪಿಸ್ತಾರೆ. ಸ್ಪಷ್ಟವಾಗಿ ಮಕ್ಕಳಿಗೆ ಸ್ಕೂಲಲ್ಲಿ ಒಳ್ಳೆಯ ರೀತಿಯಿಂದ ಸಮಾಜದಲ್ಲಿ ಹೇಗೆ ಬದುಕಬೇಕು, ಯಾವುದು ಕೆಟ್ಟ ಯಾವುದು ಒಳ್ಳೆಯದು, ಒಬ್ಬ ಗಣ್ಯ ವ್ಯಕ್ತಿ ಆಗಬೇಕಂದ್ರೆ ಏನು ಕ್ವಾಲಿಟೀಸ್ ಇರಬೇಕು, ಭಾರತದಲ್ಲಿ ಮಹಾನ್ ವ್ಯಕ್ತಿಗಳಿದ್ದಾರೆ, ಅವರ ಚರಿತ್ರೆಗಳನ್ನು ಹೇಳಬೇಕು, ಹೇಗೆ ಬದುಕಿರು, ಮಹಾತ್ಮ ಗಾಂಧಿ ಆಗಿರ್ಬೋದು, ವಿವೇಕಾನಂದ ಅವರ ಚರಿತ್ರೆ ಏನು, ಅವರ ಹಿನ್ನೆಲೆ ಏನು, ಅವರು ಹೇಗೆ ಬಂದರು. ಎಕ್ಸಾಂಪಲ್ ನನ್ನ ಸ್ಟೋರಿ ಹೇಳೋದಾದರೆ ಅದೇ, ಒಬ್ಬ ಗ್ರಾಮೀಣ ಮಟ್ಟದಲ್ಲಿ ಎಲ್ಲಿ ಬೆಳಗಾಮನ ಜಿಲ್ಲಾ ಒಬ್ಬ ಗ್ರಾಮೀಣ ಪ್ರತಿಭೆ ಆಗಿ ಅಲ್ಲಿಂದ ಇಲ್ಲಿವರೆಗೂ ಮಂಗಳೂರು ಗೊತ್ತೇ ಇರಲಿಲ್ಲ, ಮಂಗಳೂರು ಎಲ್ಲಿದೆ ಏನು, ನಾ ಪೊಲೀಸ್ ಆಗಿ ಇಲ್ಲಿ ಬರುವವರೆಗೆ ಮಂಗಳೂರು ಅಂದರೆ ಅಷ್ಟೇ ಗೊತ್ತಿತ್ತು, ಬಟ್ ಮಂಗಳೂರಲ್ಲಿ ಹೇಗೆ ಇದೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ, ಪ್ರತಿ ವರ್ಷವೂ ಪ್ರಥಮ ಸ್ಥಾನವನ್ನು ಬಿಟ್ಟು ಕೊಡೋದಿಲ್ಲ ಯಾರಿಗೂ. ಆದರೆ ಈ ವಿಚಾರದಲ್ಲಿ ಬಂದರೆ ದಕ್ಷಿಣ ಕನ್ನಡದಲ್ಲಿ ಡ್ರಗ್ಸು ಕೂಡ ಅದೇ ಮಟ್ಟದಲ್ಲಿ ಇದೆ. ಯಾಕೆ? ಎಜುಕೇಷನ್ ಇದೆ ಬಟ್ ಡ್ರಗ್ಸ್ ಇದೆ. ಅಂದರೆ ಇದರಲ್ಲಿ ಎಜುಕೇಷನ್ ಕಲ್ತವರೇ ಈ ಡ್ರಗ್ಸ್ಗೆ ಅಡಿಕ್ಟ್ ಆಗಿಸ್ತಿದ್ದಾರೆ. ಉನ್ನತ ಈ MBBS ಡಾಕ್ಟರ್ಸ್ ಇರ್ಬೋದು, ಈ ಮೆಡಿಕಲ್ ಸ್ಟೂಡೆಂಟ್ ಇರ್ಬೋದು, ನಿಜವಾಗಿ ಹೇಳ್ತೀನಿ 90% ಎಲ್ಲ ಡ್ರಗ್ಸ್. ಈ ಮಕ್ಕಳ ಬಿಡಿ, ಒಳ್ಳೆ ಉನ್ನತ ವಿದ್ಯಾರ್ಥಿಗಳು ಈ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಎಲ್ಲ ಗೊತ್ತು ಅವರಿಗೆ, ಅವರು ಜೀವನ ರಕ್ಷಕರು, ಒಬ್ಬ ವ್ಯಕ್ತಿನ ಆರೈಕೆ ಮಾಡಿ ಇದನ್ನು ಮಾಡೋರು ಅವರೇ ಡ್ರಗ್ಸ್. ಎಷ್ಟಿಲ್ಲ ಇವಾಗ ಎಲ್ಲ ಕಾಲೇಜ್ ಸ್ಟೂಡೆಂಟ್ಗಳಲ್ಲಿ, ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಗಳಲ್ಲಿ ಡ್ರಗ್ಸ್ ಅನ್ನೋ ಪದ ಫುಲ್ ಆಗಿಬಿಟ್ಟಿದೆ. ಇತ್ತೀಚೆಗೆ ಇವಾಗ ಗೊತ್ತಲ್ಲ, ವೈರಲ್ ಆಗಿದೆ, ಮುಂಬೈಯಲ್ಲಿ ಹಿಡಿದಿದ್ದಾರೆ ನೋಡಿ, ಎಲ್ಲ ಮಟ್ಟದಲ್ಲಿ ಡ್ರಗ್ಸ್ ಇದೆ. ಆದರೆ ಡ್ರಗ್ಸ್ದಿಂದ ದೂರ ಇರಬೇಕಂದ್ರೆ ಎರಡೇ ಪಾತ್ರ, ಒಂದು ಕಾನೂನು ಇರಬೇಕು, ಒಂದು ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾ ಇಡಬೇಕು. ಯಾವಾಗಲಿ ಏನು ಮಾಡ್ತಿದ್ದಾನೆ, ಎಲ್ಲಿ ಹೊರಟಿದ್ದಾನೆ, ಏನು ಇವತ್ತು ಏನು ಕಲಿತು ಬಂದ, ಶಿಕ್ಷಕರು ಏನು ಕಲಿಸಿರು, ಅದ್ರ ಮೇಲೆ ಎಲ್ಲ ನಿಗಾ ವಹಿಸ್ಬೇಕಂತ ಹೇಳ್ತೀನಿ. ಅದೇ ರೀತಿ ಇವಾಗ ಮೊನ್ನೆ ಒಂದು ನಮ್ಮ ಎಲ್ಲಿ ಸ್ಕೂಲಲ್ಲ ಒಂದು ಬೀಟ್ ಸಭೆ ಮಾಡಿದ್ದೀನಿ ನಾನು, ಈ ಹಿರಿಯ ನಾಗರಿಕರ ಸಭೆ ಅಂತ ಅವರು ಇದ್ದರು. ಹಿರಿಯ ನಾಗರಿಕ ಸಭೆ ಮಾಡ್ತೀವಿ ನಾವು ಮಂತ್ಲಿ ಅಥವಾ 2 ಮಂತ್ಸ್ಗೊಮ್ಮೆ. ಹಿರಿಯ ನಾಗರಿಕ ಸಭೆ ಆಗಿರ್ಬೋದು, ಬೀಟ್ ಸಭೆ ಆಗಿರ್ಬೋದು, ಅಥವಾ ಇನ್ನಿತರ ಈ ರೀತಿ ಕಾರ್ಯಕ್ರಮಗಳಾಗಿರ್ಬೋದು, ಬರೋದು ಎರಡೇ ಪದ, ಒಂದು ಡ್ರಗ್ಸು, ಇನ್ನೊಂದು ಈ ಸಣ್ಣ ಮಕ್ಕಳು ಅಥವಾ ಹೈಸ್ಕೂಲ್ ಅಥವಾ ಈ ಕಾಲೇಜ್ ಸ್ಟೂಡೆಂಟ್ಗಳು ರೋಡಲ್ಲಿ ನಿಲ್ಲೋದು, ಅಲ್ಲಿ ನಿಲ್ಲೋದು, ಇಲ್ಲಿ ನಿಲ್ಲೋದು. ಇವೆರಡೇ ಈ ನಮ್ಮ ಭಾಗದಲ್ಲಿ ಕಂಡು ಬರೋ ಅಂದರೆ ಇವೆರಡು ಮೇಜರ್ಸು. ಮತ್ತು ತ್ರಿಬಲ್ ರೈಡು, IME ಅದು ನೋಡಿ, ಮೋಟರ್ ವೆಹಿಕಲ್ಲು, ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಅಂತಿದೆ, 1980ಯಲ್ಲಿ ತಂದರು. ಇವಾಗ ಇತ್ತೀಚೆಗೆ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತುಂಟು, ಎಲ್ಲ ಜಾಸ್ತಿ ಮೈನರ್ ಗಾಡಿಯನ್ನು ಓಡಿಸರೆ ಅಥವಾ ಗಾಡಿಯನ್ನು ಚಲಾವಣೆ ಮಾಡಿದ್ರೆ ಮಿನಿಮಮ್ 20,000 ಫೈನ್ ಇದೆ, ವಿತ್ ಪನಿಷ್ಮೆಂಟ್ ತಂದೆ ತಾಯಿಗೆ. ಮೈನರ್ ಅಂದ್ರೆ ಬಿಲೋ 18 ಇಯರ್ಸ್. ಅದು ಯಾರಿಗೆ ಗೊತ್ತುಂಟು? ಎಲ್ಲರಿಗೂ ಗೊತ್ತುಂಟು, ತಂದೆ ತಾಯಿಗೆ ಗೊತ್ತಿರುತ್ತೆ. ಆದರೂ ಮಕ್ಕಳಲ್ಲಿ ಗಾಡಿ ಕೊಡೋದು 10-12 ವರ್ಷ ಇರುತ್ತೆ, ಅವರಿಗೆ ಲೆಫ್ಟ್ ಯಾವುದು ರೈಟ್ ಯಾವುದು, ಯಾವ ಸೈಡ್ ಇಂಡಿಕೇಟರ್ ಹಾಕಬೇಕು ಏನು ಗೊತ್ತಿರಲ್ಲ, ಅವ್ರ ಕೈಯಲ್ಲಿ ಗಾಡಿ ಕೊಡೋದು ಮತ್ತು ತ್ರಿಬಲ್ ರೈಡ್ ಮಾಡೋದು. ನೋಡಿ, ಇವಾಗ ತಂದೆ ತಾಯಿಗಳ ಪಾತ್ರ ಮತ್ತು ಶಿಕ್ಷಕರ ಪಾತ್ರ, ಅದೇ ರೀತಿ ನಮ್ಮ ಪಾತ್ರನೂ ಕೂಡ ಇದೆ. ನಮ್ಮ ಪಾತ್ರದಲ್ಲಿ ಎಷ್ಟೊಂದು ನೀವು ನಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತೀರಾ,
ಅಷ್ಟೇ ಈ ಸಮಾಜದಲ್ಲಿ ಒಳ್ಳೆ ರೀತಿ ಆಗುತ್ತೆ. ನೀವು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದನ್ನು ನಾವು ಎಲ್ಲಿಯೂ ಯಾರಿಗೂ ಹೇಳೋದಿಲ್ಲ. ಪ್ರತಿಯೊಂದು ಯಾವುದೇ ಇನ್ಫಾರ್ಮೇಷನ್ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತದೆ. ಯಾವುದೇ ಇರ್ಬೋದು, ನೀವು ಇವತ್ತು ಡ್ರಗ್ಸ್ ವಿಚಾರ ಇರ್ಬೋದು, ಬೇರೆ ವಿಚಾರ ಆಗಿರ್ಬೋದು, ದಯವಿಟ್ಟು ಪೋಷಕರು, ಶಿಕ್ಷಕರಿಗೂ ಆಯಿತು ಅಥವಾ ಯಾರೇ ವ್ಯಕ್ತಿಗಳಿಗೆ, ಮೀಡಿಯಾದವರಿಗಾಯಿತು, ಎಲ್ಲರಿಗೂ ದಯವಿಟ್ಟು ಪೊಲೀಸರೊಂದಿಗೆ ಇನ್ಫಾರ್ಮೇಷನ್ ಶೇರ್ ಮಾಡಿ. ಅದನ್ನು ಶೇರ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಸಕ್ಸಸ್ 50% ನಮಗೆ ಇನ್ಫಾರ್ಮೇಷನ್ ಬಂದರೆ ಅಲ್ಲಿಗೆ 50% ಅದು ಕೆಲಸ ಮುಗೀತು. ಅಲ್ಲಿ ಇನ್ಫಾರ್ಮೇಷನ್ ಬಂದರೆ ಏನಾದರೂ ನಾವು ಮುಂದೆ ಅದನ್ನು ಇದನ್ನು ಮಾಡ್ಬೋದು. ಈಗ ಇನ್ಫಾರ್ಮೇಷನ್ ಇಲ್ಲ, ಎಲ್ಲೋ ಒಂದು ಕಡೆ ನಡೆಯುತ್ತೆ, ಅದರಿಂದ ಮಕ್ಕಳು ಹಾಳಾಗ್ತಾರೆ, ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಇತ್ತೀಚೆಗೆ ಕ್ರೈಮ್ ಆಲ್ಮೋಸ್ಟ್ ಆಲ್ ಆಗೋದು ಎಲ್ಲ ಈ ಡ್ರಗ್ಸ್ದಿಂದರೆ. ಈ ಡ್ರಗ್ಸನ್ನು ಒಂದು ತಡೆಗಟ್ಟರೆ ನಮ್ಮಲ್ಲಿ ಕ್ರೈಮ್ ರೇಟ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಇತ್ತೀಚೆಗೆ ನಮ್ಮ ನ್ಯಾಷನಲ್ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಡ್ರಗ್ಸ್ ಕೇಸ್ ಜಾಸ್ತಿ ಆಗುತ್ತಿದೆ. ಡ್ರಗ್ಸ್ ಇದೆ ಜಾಸ್ತಿ. ಈ ಬೇರೆ ಬೇರೆ ಕ್ರೈಮ್, ಹ್ಯೂಮನ್ ಬಾಡಿ ಸಂಬಂಧಪಟ್ಟಂಥ ಕೇಸ್ಗೆ ಈ ಡ್ರಗ್ಸ್ ಸಂಬಂಧಿಸಿದ ಕೇಸುಗಳನ್ನು ಭಾಳ ಆಗ್ತಿದೆ. ಆದ್ದರಿಂದ ಎಲ್ಲರದು ಜವಾಬ್ದಾರಿ ಇದೆ. ಎಲ್ಲರೂ ಕೈ ಜೋಡಿಸೋಣ, ಈ ಒಳ್ಳೆಯ ಸಮಾಜನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸದ್ಮನ ವೇದಿಕೆ ಮತ್ತು ಭಾರತ ಶಿಕ್ಷಣ ಸಂಸ್ಥೆ ಹೀಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆಲ್ಲ ತಿಳಿದಿರುವ ಹಾಗೆ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಅಂತ ಹೇಳಿದರೆ ನಮ್ಮ ದೇಶ. ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 50%ಕ್ಕಿಂತಲೂ ಹೆಚ್ಚಿನ ಯುವ ಜನಾಂಗ ಇದೆ. ಈ ಪ್ರಮಾಣವನ್ನು ನಾವು ವಿಶ್ವದ ಇತರ ಯಾವುದೇ ದೇಶದಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಯುವ ಜನಾಂಗ ನಮ್ಮ ದೇಶದ ಅತ್ಯಂತ ದೊಡ್ಡ ಸಂಪತ್ತು. ಆದರೆ ಈ ದೇಶದ ಮುಂದಿನ ಭವಿಷ್ಯವಾಗಬೇಕಾಗಿರುವ ಯುವ ಜನಾಂಗ ತಮ್ಮ ಜವಾಬ್ದಾರಿ, ತಮ್ಮ ಕರ್ತವ್ಯ, ತಮ್ಮ ಅಸ್ತಿತ್ವವನ್ನೇ ಮರೆತು ನಶೆಯ ಗುಂಗಿನಲ್ಲಿ ಮೈಮರೆತಿರುವುದು ಬಹಳ ಬೇಸರದ ಸಂಗತಿ. ನಮ್ಮ ದೇಶದ ಇದೇ ರೀತಿ ಮುಂದುವರಿದರೆ ನಮ್ಮ ದೇಶದ ಭವಿಷ್ಯ ಏನಾಗಬಹುದು ಅನ್ನೋದನ್ನು ಊಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. 2 ರೀತಿಯ ನಶೆಯಲ್ಲಿ ನಮ್ಮ ಯುವ ಜನತೆ ಇಂದು ಮೈಮರೆತಿದೆ. ಒಂದು ಮೊಬೈಲ್ನ ನಶೆ, ಇನ್ನೊಂದು ಮಾದಕ ವಸ್ತುವಿನ ನಶೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸದ್ಭಾವನಾ ವೇದಿಕೆಯ ವತಿಯಿಂದ ಇಂಥ ಒಂದು ಅರ್ಥಪೂರ್ಣವಾದ, ಮಹತ್ವಪೂರ್ಣವಾದ ಕಾರ್ಯಕ್ರಮ ನಡೆಯುತ್ತಿರುವುದು ನಮಗೆಲ್ಲ ಬಹಳ ಸಂತಸದ, ಹೆಮ್ಮೆಯ ವಿಷಯ. ನಮ್ಮ ವಿದ್ಯಾರ್ಥಿಗಳ ಮೂಲಕ ಈ ಸಂದೇಶ ಅವರ ಮಿತ್ರರಿಗೆ, ಅವರ ಕುಟುಂಬದವರಿಗೆ ಹರಡಲಿ. ಆ ಮೂಲಕ ಮಾದಕ ವ್ಯಸನ ಮುಕ್ತವಾದ ಈ ಒಂದು ಉಳ್ಳಾಲದ ನಿರ್ಮಾಣವಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಸಂಪನ್ಮೂಲ ವ್ಯಕ್ತಿಯಾಗಿರುವ ಶ್ರೀಮತಿ ಪ್ರಸನ್ನ ರವಿಯವರಿಗೆ ಪೋಷಕರ ಗೈರು ಹಾಜರಿ ಬಹಳ ಒಂದು ಬೇಸರ ತಂದಂಥ ವಿಷಯ. ಮೇಡಮ್, ನಾನು ಪ್ರಾಮಿಸ್ ಮಾಡ್ತಾ ಇದ್ದೇನೆ, ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಪೋಷಕರನ್ನು ಒಟ್ಟು ಸೇರಿಸಿ ನಿಮ್ಮ ಮೂಲಕ ಆ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಶೀಘ್ರದಲ್ಲಿಯೇ ನಾವು ಹಮ್ಮಿಕೊಳ್ಳಲಿದ್ದೇವೆ ನಮ್ಮ ಆಡಳಿತ ಮಂಡಳಿಯ ಸಹಯೋಗದಿಂದ. ಅದೇ ರೀತಿ ಸರ್, ನಿಮ್ಮಲ್ಲಿ ಒಂದು ಮನವಿ. ನಮ್ಮ ಕಾಲೇಜಿನಲ್ಲಿ ಈ ವರ್ಷ ಪ್ರಥಮ PUCಗೆ ದಾಖಲಾದ ಕೆಲವು ವಿದ್ಯಾರ್ಥಿಗಳಲ್ಲಿ ಒಂದು ಉದಾತ್ತವಾದ ಗುರಿ ಇರುವುದನ್ನು ನಾನು ದಾಖಲಾತಿಯ ಸಂದರ್ಭದಲ್ಲಿ ಗಮನಿಸಿರುತ್ತೇನೆ. ಅಂದರೆ ಕೆಲವು ವಿದ್ಯಾರ್ಥಿಗಳು ಮುಂದೆ ನಾವು ಆರ್ಮಿ ಸೇರಬೇಕು, SI ಆಗಬೇಕು ಎನ್ನುವಂಥ ಒಂದು ಗುರಿಯನ್ನು ಕೂಡ ಹೊಂದಿದವರಾಗಿದ್ದಾರೆ. ಸೊ ಅವರಿಗೆ ಆ ಗುರಿಯನ್ನು ತಲುಪಲು ಬೇಕಾದಂಥ ಮಾರ್ಗದರ್ಶನ ತಮ್ಮ ಕಡೆಯಿಂದ ಸಿಗಬೇಕು ಎನ್ನುವುದು ನನ್ನ ಒಂದು ಕೋರಿಕೆ. ಸೊ ನಿಮ್ಮ ಮೂಲಕ ಕೂಡ ಆ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ, ಅಂದರೆ 3 ಸಂಸ್ಥೆಗಳು ಒಟ್ಟಾಗಿ, ಯಾಕೆಂತ ಹೇಳಿದರೆ ಹೈಸ್ಕೂಲು ಮಟ್ಟದಲ್ಲಿ ಮಕ್ಕಳಿಗೆ ಆ ತಿಳುವಳಿಕೆ ಮೂಡಿದರೆ ಮುಂದೆ ಅದಕ್ಕೆ ಸಿದ್ಧತೆ ನಡೆಸಲಿಕ್ಕೆ ಬಹಳ ಪ್ರಯೋಜನಕಾರಿಯಾಗ್ತದೆ. ನಮ್ಮ 3 ಸಂಸ್ಥೆಗಳು ಒಟ್ಟುಗೂಡಿ ತಮ್ಮಿಂದ ಕೂಡ ಒಂದು ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ನಡೆಸಿಕೊಡಬೇಕು ಎನ್ನುವುದಾಗಿ ತಮ್ಮಲ್ಲಿ ಭಿನ್ನವಿಸ್ತೇನೆ. ಸೊ ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಂತಹ ಸದ್ಭಾವನಾ ಸಮಿತಿಯ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಇಲ್ಲಿಯ ಉಳ್ಳಾಳ ಪ್ರದೇಶವು ಮಾದಕ ವ್ಯಸನ ಮುಕ್ತ ಒಂದು ಪ್ರದೇಶವಾಗಲಿ ಎಂದು ಹಾರೈಸಿದಂತಹ
ಇಲ್ಲಿಯ ಭಾರತ್ ಪದವಿ ಪೂರ್ವ ಕಾಲೇಜ್ ಇದರ ಪ್ರಾಂಶುಪಾಲೆಯಾದ ಶ್ರೀಮತಿ ಕಲಾವತಿ ಇವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಭಾಷಣಕ್ಕಾಗಿ ನಾನು ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ರೈ ಕಲ್ಲಿಮಾರು, ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಉಳ್ಳಾಲ ಇವರನ್ನು ಪೋಡಿಯಂಗೆ ಆಹ್ವಾನಿಸ್ತೀನಿ. ಸದ್ಭಾವನಾ ವೇದಿಕೆ ಉಳ್ಳಾಲ ಇವತ್ತು ಈ ಶಾಲೆಯಲ್ಲಿ ನಾವು ಮಾದಕ ವ್ಯಸನದ ಬಗ್ಗೆ ಆಗುವಂತಹ ಅನಾಹುತಗಳು, ಅದನ್ನು ತಡೆಯುವಲ್ಲಿ ನಮ್ಮ ಯುವ ಜನಾಂಗದ ಪಾತ್ರ, ಇದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ನಾನು ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದರೆ ಇದು ನಮ್ಮದು 90 ನಿಮಿಷದ ಕಾರ್ಯಕ್ರಮ. ಈಗಾಗಲೇ ಸಮಯ ಮೀರಿದೆ. ಅದಲ್ಲದೆ ಏನೆಲ್ಲ ಅಗತ್ಯಗಳು ಬೇಕು ಅದರ ಬಗ್ಗೆ ಪ್ರಸನ್ನ ರವಿಯವರು ಅತ್ಯಂತ ಮಾರ್ಮಿಕವಾಗಿ ಮನಮುಟ್ಟುವಂತೆ ಮಾತಾಡಿದ್ದಾರೆ. ಮೇಡಮ್, ನಿಮಗೆ ನಮ್ಮ ಈ ಸದ್ಭಾವನಾ ವೇದಿಕೆ ಹಾಗೂ ಭಾರತ್ ಜೂನಿಯರ್ ಕಾಲೇಜಿನ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ರೇವಣ್ಣ ಸಿದ್ದಯ್ಯನವರು ಕೂಡ ಕಾನೂನು ಹೇಗೆ ಪರಿಪಾಲಿಸಬೇಕು, ಕಾನೂನಿನಲ್ಲಿರುವಂಥ ತೊಡಕುಗಳೇನು ಅದರ ಬಗ್ಗೆ ಕೂಡ ಹೇಳಿದ್ದಾರೆ, ಅತ್ಯುತ್ತಮವಾಗಿ ಮಾತಾಡಿದ್ದಾರೆ. ಸರ್, ನಮ್ಮ ಸಂಸ್ಥೆಗೆ ನಿಮ್ಮ ಸಹಕಾರ ಇನ್ನು ಮುಂದೆಯೂ ನಾವು ಬಯಸ್ತಾ ಇದ್ದೇವೆ. ಸದ್ಭಾವನಾ ವೇದಿಕೆ ಉಳ್ಳಾಲ ವಲಯದಲ್ಲಿ ಡ್ರಗ್ಸ್ ಹಾಗೂ ಕೋಮು ಸೌಹಾರ್ದದ ಬಗ್ಗೆ ಒಂದು 5-6 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ನಮ್ಮ ಕೆಲಸಗಳು ಕಿಂಚಿತ್ತಾದರೂ ಅದರಲ್ಲಿ ನಮಗೆ ಸಮಾಧಾನವಿದೆ. ಯಾಕಂತ ಹೇಳಿದರೆ ಸಮಾಜವನ್ನು ತಿದ್ದುವಲ್ಲಿ ಎಲ್ಲ ಕೆಲಸಗಳು ನಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕಿಂಚಿತ್ ನಮ್ಮಿಂದ ಆದಷ್ಟು ಸೇವೆಯನ್ನು ನಾವು ಈ ಪರಿಸರದಲ್ಲಿ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಸಮಾಜವನ್ನು ಕಟ್ಟುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವುದು ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಹೇಗೆ ರೂಪಿಸಬೇಕು, ಯಾವ ರೀತಿ ಭಾರತದ ಉತ್ತಮ ಪ್ರಜೆಗಳಾಗಬೇಕು, ಈ ಸಮಾಜದಲ್ಲಿ ಯುವಜನರ ಪಾತ್ರ ಏನು, ಅದನ್ನೆಲ್ಲ ಅರಿತುಕೊಂಡಾಗ ನಮ್ಮಿಂದ ಒಂದು ಭವ್ಯ ಭಾರತದ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಈಗಾಗಲೇ ಕಲಾವತಿ ಮೇಡಮ್ರವರು ಒಂದು ಮಾತನ್ನು ಹೇಳಿದರು. ಪೋಷಕರನ್ನು ಒಳಗೊಂಡಂತೆ ವಿದ್ಯಾರ್ಥಿ ಹಾಗೂ ಯಾರನ್ನಾದರೂ ಒಂದು ಕರೆಸಿ, ಇವರದ್ದು ನಮ್ಮ ಪ್ರಸನ್ನ ರವಿಯವರನ್ನು ಕರೆಸಿ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ. ಆ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಸದ್ಭಾವನಾ ವೇದಿಕೆ ನಿಮಗೆ ಖಂಡಿತವಾಗಿಯೂ ಕೊಡ್ತದೆ. ಅದಲ್ಲದೆ ಅದಕ್ಕಿಂತಲೂ ಒಂದು ಮೆಟ್ಟಲು ಮುಂದೆ ಹೋಗಿ ಅವರು ಹೇಳಿದರು, ನಮ್ಮ ಫಸ್ಟ್ ಕಾಲೇಜಿನ ಮಕ್ಕಳಿಗೆ ಆರ್ಮಿ ಇಲ್ಲದಿದ್ದರೆ ಉನ್ನತ ಹುದ್ದೆಗೆ ಹೋಗುವಂಥ ಅದರ ಬಗ್ಗೆ ತಿಳಿಸಲಿಕ್ಕೆ ಖಂಡಿತವಾಗಿಯೂ ಸದ್ಭಾವನಾ ವೇದಿಕೆ 3 ತಿಂಗಳ ಒಳಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಉತ್ತಮವಾದ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಇಲ್ಲಿ ಮಾಡ್ತೇವೆ ಅಂತ ಹೇಳುತ್ತಾ, ಮಗದೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನು ಎಲ್ಲ ರೀತಿಯಲ್ಲಿ ಕೊಟ್ಟಂಥ ಈ ಭಾರತ್ ಜೂನಿಯರ್ ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದದವರೆಗೆ, ವ್ಯವಸ್ಥಾಪಕ ಮಂಡಳಿಯವರಿಗೆ, ಅದಲ್ಲದೆ ಈ ಕಾರ್ಯಕ್ರಮವನ್ನು ಇಲ್ಲಿಯೇ ಹಮ್ಮಿಕೊಳ್ಳಬೇಕು, ಇಲ್ಲಿಯೇ ಆಗಬೇಕಂತ ಹೇಳಿದವರು, ಬಹಳ ಒತ್ತಾಯ ಮಾಡಿದವರು ನಮ್ಮ ಗೌರವಾಧ್ಯಕ್ಷರಾದ ಸದಾನಂದ ಬಂಗೇರ್ರವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಂಥ ಸದ್ಭಾವನಾ ವೇದಿಕೆಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಿಮ್ಮ ಸಹಕಾರ ಇನ್ನು ಮುಂದೆ ಕೂಡ ನಮ್ಮೊಂದಿಗೆ ಇರಲಿ ಅಂತ ಹೇಳುತ್ತಾ, ನಮ್ಮ ಧರ್ಮ ನಮ್ಮೊಂದಿಗಿರಲಿ, ನಮ್ಮ ಸ್ನೇಹ ಎಲ್ಲರೊಂದಿಗಿರಲಿ ಎಂದು ಹೇಳುತ್ತಾ ಎಲ್ಲರಿಗೂ ಶುಭವನ್ನು ಆಶಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಳ ಇದರ ಕಳೆದ 5-6 ವರ್ಷಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮ ಮುಂದಿಟ್ಟು, ಇಲ್ಲಿಯ ಈ ಮಾದಕ ದ್ರವ್ಯ ವ್ಯಸನವನ್ನು ಇಲ್ಲಿಂದ ಹೊಡೆದೋಡಿಸುವಲ್ಲಿ ನಮ್ಮ ತುಂಬು ಹೃದಯದ ಸಹಕಾರವನ್ನು ನೀಡುವಂತಹ ಭರವಸೆ ನೀಡಿದ ನಮ್ಮ ಸದ್ಭಾವನಾ ವೇದಿಕೆ ಉಳ್ಳಾಳ ಇದರ ಅಧ್ಯಕ್ಷರಾದ ಪ್ರಸಾದ್ ರೈ ಕಲ್ಲಿಮಾರ್ ಇವರಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಗಾಗಿ ನಾನು ಸದ್ಭಾವನಾ ವೇದಿಕೆಯ ಕಾರ್ಯದರ್ಶಿಯಾದ ಮೊಹಮ್ಮದ್ ಅನ್ವರ್ ಅವರನ್ನು ಪೋಡಿಯಂಗೆ ಆಹ್ವಾನಿಸ್ತೀನಿ. ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಧನ್ಯವಾದವನ್ನು ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಇನ್ನೊಂದು ರೀತಿಯಲ್ಲಿ ಹೇಳಬೇಕಾಗಿಲ್ಲ. ಆದರೂ ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಸುಸೂತ್ರವಾಗಿ ನೆರವೇರಿಸಲು ಅನುಗ್ರಹಿಸಿದಂಥ ಸರ್ವಶಕ್ತನಾದ ಸರ್ವೇಶ್ವರನಿಗೆ ನಾನು ಪ್ರಥಮವಾಗಿ ಅನಂತ
ವಂದನೆಗಳನ್ನು ಅರ್ಪಿಸಿದ್ದೇನೆ. ಎರಡನೇದಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಒಂದು ಸಮಾಜ ಸೇವಕಿ ಎಂದು ಒಂದು ನುರಿತ ಅಧ್ಯಾಪಕಿಯಂತೆ ಅವರು ಒಳ್ಳೆಯ ಉಪಯುಕ್ತ ಸಲಹೆಗಳನ್ನು ಕೊಟ್ಟಿದ್ದಾರೆ. ಗಾಂಧೀಜಿಯವರು ಹೇಳಿದಂತೆ ಬೆಳೆಯ ಸಿರಿ ಮೊಳಕೆಯಲ್ಲೇ ಅಂತ. ನೀವು ಬೆಳೆಯುವಂತಹ ಸಿರಿಗಳಾಗಿದ್ದೀರಿ, ನಿಮ್ಮ ಮೊಳಕೆಯಲ್ಲಿ ನೀವು ನಿಮಗೆ ಒಳ್ಳೆಯ ಉಪಯುಕ್ತವಾದಂತಹ ಒಂದು ಉಪದೇಶಗಳು ಸಿಕ್ಕಿದರೆ ಅದು ನಿಮ್ಮ ಭಾವಿ ಬದುಕಿನಲ್ಲಿ ನೀವು ಭಾವಿ ಜನಾಂಗ ಆಗುವಂತಹ ಭಾರತ ದೇಶಕ್ಕೆ ಒಳ್ಳೆಯ ಉಪಯುಕ್ತವಾಗಬಹುದು ಎಂಬ ಉದ್ದೇಶದಿಂದ ಸದ್ಭಾವನಾ ವೇದಿಕೆ ಇಂತಹ ಕಾರ್ಯಕ್ರಮ ಹಮ್ಮಿದೆ. ಇದನ್ನು ನೀವು ಸರಿಯಾಗಿ ಮನದಟ್ಟು ಮಾಡಬೇಕು. ಒಂದು ಸಣ್ಣ ವಿಷಯನ ಹೇಳ್ತೇನೆ ನಾನು. ಒಬ್ಬ ದೊಡ್ಡ ಕುಡುಕ ಇದ್ದಂತೆ, ಭಯಂಕರ ಕುಡುಕವ. ಯಾವಾಗ ಮನೆಯಲ್ಲೇ ಬಂದು ಗಲಾಟೆ ಮಾಡೋದು ಅವನ ಕೆಲಸ. ಅವನಿಗೆ ಆ ಮನುಷ್ಯನಿಗೆ ಒಬ್ಬ ಮಗಳಿದ್ರಂತೆ. ಆ ಮಗಳಿಗೆ ತಂದೆ ಮೇಲೆ ತುಂಬ ಪ್ರೀತಿ, ಅದೇ ತಂದೆಗೂ ಮಗುವಿನ ಮೇಲೆ ತುಂಬ ಪ್ರೀತಿ. ಆದರೆ ಈ ಕುಡುಕತನ ಈ ಮಗುವಿಗೆ ಸಹಿಸಲಿಕ್ಕಾಗಲಿಲ್ಲ. ಅದಕ್ಕೆ ಮಗುವೊಂದು ಉಪಾಯ ಮಾಡಿದಂತೆ, ಯಾವಾಗ ನನ್ನ ತಂದೆ ಕುಡುಕತನ ಬಿಡುತ್ತಾರೋ ಆ ತನಕ ನಾನು ಊಟ ಮಾಡೋದಿಲ್ಲ ಅಂತ, ನಾನು ಮನೆಯಲ್ಲಿ ಊಟ ಮಾಡೋದೇ ಇಲ್ಲ ಅಂತ. ಹಾಗೆ ಅವಳು ಹಸಿವೆಯಲ್ಲಿದ್ದನಂತೆ. ಮಧ್ಯಾಹ್ನ ಆಯಿತು, ರಾತ್ರಿ ಆಯಿತು, ಬೆಳಿಗ್ಗೆ ಆಯಿತು. ಈ ತಂದೆಗೆ ತುಂಬ ಇದು ನನಗೆ ಕುಡುಕತನ ಬೇಕಾ, ನನ್ನ ಮಗಳು ಬೇಕಾ ಅಂತ. ಕೊನೆಗೆ ಅವರು ತೀರ್ಮಾನ ಮಾಡಿದಂದರೆ ನನಗೆ ಮಗಳು ಬೇಕಂತ. ಕೊನೆಗೆ ಒಪ್ಪಿಕೊಂಡ್ರಂತೆ, ಮಗಳೇ ನಾನು ಇನ್ನು ಕುಡುಕತನ ದಯವಿಟ್ಟು ನಾನು ಬಿಡುತ್ತೇನೆ ಅಂತ. ಅದೇ ರೀತಿ ನಮ್ಮ ಹತ್ರ ಸಂಪನ್ಮೂಲ ವ್ಯಕ್ತಿ ನಿಮ್ಮ ಹತ್ರ ಹೇಳಿದರು, ನಿಮ್ಮ ಪೋಷಕರನ್ನು ಸರಿ ಮಾಡಲಿಕ್ಕೆ ವಿದ್ಯಾರ್ಥಿಗಳಾದ ನಿಮಗೂ ಸಾಧ್ಯ ಉಂಟು ಅಂತ ಹೇಳಿದರು. ಅದನ್ನು ನೀವು ಗಮನಾರ್ಹವಾಗಿ ನೀವು ಅದನ್ನು ಗಮನಿಸಬೇಕಾದ ಒಂದು ವಿಷಯ. ಎರಡನೇದಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಂತಹ ಶ್ರೀಮತಿ ಪ್ರಸನ್ನ ರವಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇನ್ನು ಮುಂದಕ್ಕೂ ಅವರ ಸಹಕಾರ ನಮಗೆ ಬೇಕೆಂದು, ಇದೇ ರೀತಿ ಬೇರೆ ಶಾಲೆಯವರು ಕೂಡ ಇಂಥ ಹಮ್ಮಿಕೊಳ್ಳುವಾಗ ಅವರ ಉಪಯುಕ್ತ ಸಲಹೆಗಳನ್ನು ತೆಗೆಯಬೇಕೆಂದು ನಾನು ಕೂಡ ಅವರೊಂದಿಗೆ ಕೇಳಿಕೊಳ್ತೇನೆ. ಎರಡನೇದಾಗಿ ಇಲ್ಲಿಯ ಆರಕ್ಷಕರಾಗಿ ನಮ್ಮ ಉಳ್ಳಾಲದ ರಕ್ಷಣೆಯನ್ನು ಹೊತ್ತುಕೊಂಡಿರುವಂತಹ ಇಲ್ಲಿಯ ಆರಕ್ಷಕ ನಿರೀಕ್ಷಕರಾದಂತಹ ರೇವಣ ಸಿದ್ದಪ್ಪ ಅವರಿಗೂ ಹೃತ್ಪೂರ್ವಕವಾದಂತಹ ಒಂದು ಇದು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಇಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದಂತಹ ಹೊಸಕೊರಲ ಇದರ ನಿರ್ದೇಶಕರಾದಂತಹ ವಿದ್ಯಾಧರ ಶೆಟ್ಟಿ ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಯಾಗಿ ಇಲ್ಲಿ ಮಾತಾಡಿದಂತಹ ಶ್ರೀಮತಿ ಕಲಾವತಿ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ಇಲ್ಲಿ ಬಂದಂಥ ಹೈಸ್ಕೂಲ್ ಮುಖ್ಯ ಅಧ್ಯಾಪಕರಾದಂತಹ ಮತ್ತು ಇಂಗ್ಲೀಷ್ ಮೀಡಿಯಮ್ನ ಮುಖ್ಯ ಅಧ್ಯಾಪಕರಂತಹ ಎಲ್ಲರಿಗೂ ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ಅಧ್ಯಕ್ಷ ಸ್ಥಾನದಲ್ಲಿ ಮಾತಾಡಿದಂಥ ಶ್ರೀ ಪ್ರಕಾಶ್ ರೈ ಕಲ್ಲಿಮಾರವರು ನಮಗೆ ಅವರು ಸಲಹೆ ಕೊಟ್ಟಿದ್ದೇನೆಂದರೆ, ನಮಗೆ ನೀವು ಈ ಡ್ರಗ್ನ ವಿಷಯ ನೀವು ಏನಾದರೂ ಕಾರ್ಯಕ್ರಮ ಮಾಡೋದಾದರೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮಾಡಿ. ಯಾಕೆಂದರೆ ಹೈಸ್ಕೂಲ್ ವಿದ್ಯಾರ್ಥಿಗಳು ಇದು ಸರಿಯಾಗಿ ಮನದಟ್ಟಾದರೆ ಅವರ ಮುಂದಿನ ಜೀವನ ಒಳ್ಳೆಯದಾಗಬಹುದು. ನಮಗೆ ಸಲಹೆ ಕೊಟ್ಟವರು ಅದೇ ರೀತಿಯಾಗಿದ್ದಾರೆ. ನಾವು ಡ್ರಗ್ ಅಡಿಕ್ಟ್ ಆದವರಿಗೆ ಇದು ಮಾಡಬೇಕಾಗಿಲ್ಲ. ಈ ಡ್ರಗ್ನಲ್ಲಿ ಅದಕ್ಕೆ ಅಡಿಕ್ಟ್ ಆಗದಂತೆ ಇರುವಂತಹ ಸಣ್ಣ ವಿದ್ಯಾರ್ಥಿಗಳಿಗೆ ನಾವು ಇದರ ಸೂಚನೆ ಕೊಡಬೇಕೆಂದು ನಮಗೆ ಉಪಯುಕ್ತವಾದಂಥ ಅದನ್ನೇ ನಾವು ಈಗ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮೊಗವೀರ ಸಮಾಜದ ಹಿರಿಯರಾದಂತಹ ಸದಾನಂದ ಬಂಗೇರವರಿಗೂ, ಅದೇ ರೀತಿ ನಿರೂಪಣೆ ಮಾಡಿದಂತಹ ನಮ್ಮ ಇಸಾಕ್ ಕಲ್ಲಾಪು ಜೊತೆ ಕಾರ್ಯದರ್ಶಿ ಅವರಿಗೂ, ಸದ್ಭಾವನಾವಾದಿಗೆ ಎಲ್ಲ ಸದಸ್ಯರಿಗೂ ಗಮನಾರ್ಹವಾದ ಒಂದು ವಿಷಯವನ್ನು ಹೇಳಿದೇನೆಂದರೆ, ವಿದ್ಯಾರ್ಥಿಗಳು ನೀವು ಒಳ್ಳೆಯ ಶಿಸ್ತಿನಿಂದ ಯಾವುದೇ ಸದ್ದುಗದ್ದಲಿಲ್ಲದೆ ನೀವು ಶಾಂತ ರೀತಿಯಿಂದ ಬಂದು ಇದನ್ನು ಆಲಿಸಿದ್ದೀರಿ ಮತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಯ ಎಲ್ಲ ಪ್ರಶ್ನೆಗಳಿಗೆ ಒಳ್ಳೆಯ ಉಪಯುಕ್ತವಾದಂಥ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ರೆಸ್ಪಾನ್ಸ್ ನೀಡಿದ್ದೀರಿ, ಅದಕ್ಕೆ ಉತ್ತರ ನೀಡಿದ್ದೀರಿ, ಸ್ಪಂದಿಸಿದ್ದೀರಿ. ಅದನ್ನು ಇಂತಹ ವಿದ್ಯಾರ್ಥಿಗಳನ್ನು ಮಾಡಿದಂತಹ ಅಧ್ಯಾಪಕರ ವೃಂದವನ್ನು ನಾನು
ತುಂಬ ಹೃದಯದಿಂದ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಇಂತಹ ವಿದ್ಯಾರ್ಥಿಗಳನ್ನು ತಯಾರಿಸಿದ ಈ ಅಧ್ಯಾಪಕರೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಅದರ ಮಕ್ಕಳಿಗೆಲ್ಲರಿಗೂ ಕೂಡ ನೀವು ಕೂಡ ನಿಮ್ಮ ಶಿಸ್ತನ್ನು ನಾನು ಹೆಚ್ಚಾಗಿ ಮೆಚ್ಚಿಕೊಂಡಿದ್ದೇನೆ. ಈ ರೀತಿ ನೀವು ಮುಂದಿನ ಭಾವಿ ಜನಾಂಗವಾಗಿ ದೇಶದಲ್ಲಿ ಅದೇ ರೀತಿ ನೀವು ಮುಂದಿನ ಜೀವನದಲ್ಲಿ ಒಳ್ಳೆಯ ಪ್ರಜಾಮುಸುದ್ದಿಗಳಾಗಿ ಬೆಳೆಯಬೇಕಂತ ನಾನು ಅನಿಸ್ತೇನೆ. ಅದೇ ರೀತಿ ಶಾಲಾ ಸಂಚಾಲಕರಾದಂತಹ ರವಿನಾಥ್ ಬಂಗೇರ ಅವರಿಗೂ, ಅದೇ ರೀತಿ ಶಾಲೆಯ ಮ್ಯಾನೇಜ್ಮೆಂಟ್ನ ರಾಜೇಶ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್.